ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ರಾಜಕೀಯ ಡೆವಲಪ್ಮೆಂಟ್ಗಳು ಅಥವಾ ಕಾಂಟ್ರವರ್ಸಿಗಳು ಇದೆಲ್ಲವೂ ಕೂಡ ಬದಿಗಿಟ್ಟು ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ, ಅದರಲ್ಲೂ ಕೂಡ ನಮ್ಮ ಕರಾವಳಿ ಭಾಗಕ್ಕೆ ಸಂಬಂಧಪಟ್ಟಿರುವಂಥದ್ದು, ಜೊತೆಗೆ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟಿರುವಂತಹ ವಿಚಾರ. ನಮ್ಮ ಮಂಗಳೂರು ಬೆಳೀತಾ ಇದೆ, ಡೆವಲಪಿಂಗ್ ಏರಿಯಾ ಆಗ್ತಾ ಇದೆ, ಖುಷಿಯ ಸಂಗತಿ. ಬೆಂಗಳೂರು ಯಾವ ರೀತಿ ಸಿಲಿಕಾನ್ ಸಿಟಿಯಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದೆ, ಅದೇ ರೀತಿ ನಮ್ಮ ಮಂಗಳೂರು ಕೂಡ ಬೆಳೀತಾ ಇದೆ, ತಮ್ಗಳಿಗೆ ಗೊತ್ತಿದೆ. ಆದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಇಲ್ಲಿ ಬರ್ತಾ ಇಲ್ಲ, ದೊಡ್ಡ ದೊಡ್ಡ ಕೈಗಾರಿಕೆಗಳು ಇಲ್ಲಿ ಇಲ್ಲ ಅನ್ನುವಂಥದ್ದು ಬಹಳಷ್ಟು ಜನರ ಆರೋಪ ಇದೆ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಪ್ರೈಮ್ ಟೈಮ್ ಕಾರ್ಯಕ್ರಮ. ಯಾಕಂತ ಬಂದಾಗ ಬಹಳಷ್ಟು ಜನರು ಹೇಳ್ತಾರೆ ಮಂಗಳೂರಿನಲ್ಲಿ ಕೈಗಾರಿಕೆ ಎಲ್ಲ, ಇಂಡಸ್ಟ್ರಿ ಎಲ್ಲ ಬಹಳಷ್ಟು ಬಾರಿ ಕಮ್ಮಿ ಉಂಡು. ಮುಲ್ಪ ಮಸ್ತ್ ಕಲ್ತಿನ ಕುಲ್ಪುರ ಉಳ್ಳೇರು ಅಂಡ್ ಅಕ್ಲೆಗ್ ಜಾಬ್ ತಿಕ್ಕುಜಿ ಮಸ್ತ್ IT ಬಿಸ್ನೆಸ್ ಹತ್ರ ನಮ್ಮ ಇಂಡಸ್ಟ್ರಿ ಪೂರ ಬೋಡಂಡ ಮಲಮಲ್ಲ ಕೈಗಾರಿಕೆ ಬಿಸ್ನೆಸ್ ಬೋಡಂಡ ನಮ್ಮ ಬೇತಕೋಡಿಗೆ ಪೋಡು, ಬ್ಯಾಂಗ್ಳೂರು ಪೋಡು, ಅತ್ರ ಬೇತೆ ಮುಂಬೈ ಪೋಡು, ಡೆಲ್ಲಿ ಪೋಡು, ಸೊ ಅಂಚ ಅಬ್ರಾಡ್ ಪೋಡು ನಮ್ಮ ಕುಡ್ಲಡ್ ಸಾಧ್ಯಜಿಂದ ಮಸ್ತ್ ಜನ ಪನ್ಪೇರು. ಅಂಡ ನಿಜವಾದಲ ನಮಕ್ ಕೆಲವು ವಿಚಾರ ಗೊತ್ತುಜಿ, ಹೌದಾದ ವಿಚಾರ ಐಕಬೋರ್ಡ್ ದಿನಿತ ಪ್ರೈಮ್ ಟೈಮ್ ಕಾರ್ಯಕ್ರಮ. ಈ ಕಾರ್ಯಕ್ರಮ ತೂದು ಒಂಜಿ ನಮ್ಮ ಊರ್ದ ಒಂಜಿ 10-20 ಜನಕ್ಕೆ ಉಪಯೋಗ ಅಂಡ ಆತೆ ಖುಷಿತ ಸಂಗತಿ ಬೆದ್ದಾಲತ್ ದಯಪನಗ ನಮ್ಮ ಕುಡ್ಲ ಪನಗ ಅವು ನಮ್ಮ ಪೆರ್ಮೆ. ಸೊ ಅಂಚದುಪ್ಪನಗ ನಮ್ಮ ಕುಡ್ಲದ ವಿಚಾರದ ಬಗ್ಗೆ ವೇತೋ ಜನ ಗೊತ್ತುಜಿ. ನಮ್ಮ ತುಳುನಾಡು ನಮ್ಮ ಕುಡ್ಲಡ್ ಬೈಕಂಪಾಡಿ ಬಂದ ಒಂದು ಏರಿಯಾ ಉಂಟು, ನಿಕ್ಲೆ ಮಾತ್ರೆಗಳು ಗೊತ್ತು. ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಅಲ್ಪ ಪೋನಾಗ ಒಂಚೂರು ನಮಕ್ ಹೆವಿ ಟ್ರಾಫಿಕ್ ಉಪ್ಪುಂಡು ಬಂದ ನೆರೊಂದು ಪೋಂದುಪ್ಪ ಅಂಡ್ ಇಂಡಸ್ಟ್ರಿಯಲ್ ಏರಿಯಾ ಬಂದು ಮಾತ್ರೆಗಳ ಗೊತ್ತುಪ್ಪುಂಡು. ಬಟ್ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಏತ್ ಜನಕ್ಕೆ ನಿಜವಾಗ್ಲ ಗೊತ್ತುಂಡು ಬಂದ ವಿಚಾರ ದಯಪನಗ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ 520 acres ಲ್ಯಾಂಡ್ ಪನಗ 520 ಎಕರೆ ಲ್ಯಾಂಡ್ ಉಡುಪುನಂಚಿನ ಬಾರಿ ಮಲ್ಲ ಮಟ್ಟದ ಒಂಜಿ ಇಂಡಸ್ಟ್ರಿಯಲ್ ಏರಿಯಾ. ಅಲ್ಪ ಬರೋಬ್ಬರಿ 400 ಜಾಸ್ತಿ ಕೈಗಾರಿಕಾ ಘಟಕ ಉಂಡು. ನಮ್ಮ ಊರದ ಕುಲ ತಂದೆ ಬೇತ ಊರದ ಕುಲ ಬತ್ತದು ಮಲ್ಲ ಮಟ್ಟದ ಅಲ್ಪ ಅಕಲ್ನ ಜೀವನ ನಡಪ ಒಂದುಲೇರೆ ಐತೊಟ್ಟಿಗೆ ನಮ್ಮ ಕುಡ್ಲಾಗ ನಮ್ಮ ತುಳುನಾಡಿಗೂ ಕೊಡುಗೆ ಕೊರೊಂದುಲೇರೆ ಐತೊಟ್ಟಿಗೆ ಈ ವಿಚಾರ ದಾಯಿ ಪಂಡಪನಗ ಅವೇತೋ ಜನ ಗೊತ್ತು 400+ ಅಲ್ಪ ಕೈಗಾರಿಕಾ ಯೂನಿಟ್ ಪುರ ಉಂಡು ಪಂಡ್. ಸೊ ದ್ಯಾಟ್ಸ್ ವೈ ಇನ್ನಿತ ಈ ಪ್ರೈಮ್ ಟೈಮ್ ಕಾರ್ಯಕ್ರಮ ನಮ್ಮ ತುಳುನಾಡದ ಜನಕ್ಲೆಗೆ, ನಮ್ಮ ಕರಾವಳಿ ಭಾಗದ ಜನಕ್ಲೆಗೆ ದಯಪನಗ ನಮ್ಮ ಕರಾವಳಿ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ತುಂಬ ದೊಡ್ಡ ಮಟ್ಟದ ಒಂದು ಬಿಗ್ ಇಂಡಸ್ಟ್ರಿಯಲ್ ಎಕ್ಸ್ಪೋ ನಡೀತಾ ಇದೆ. ಸೊ ಪ್ರಪ್ರಥಮ ಬಾರಿಗೆ ನಡೀತಾ ಇರುವಂತಹ ಎಕ್ಸ್ಪೋ ಇದು 3 ದಿನಗಳ ಕಾಲ ನಡೀತಾ ಇದೆ. ಈಗಾಗಲೇ ಇದರ ಬಗ್ಗೆ ತಾವುಗಳು ಪೋಸ್ಟರ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇನ್ವಿಟೇಷನ್ಗಳನ್ನು ನೋಡಿದಿರಿ. ಅಂಡ್ ಇವತ್ತು ಅಧಿಕೃತವಾಗಿ ಈ ಒಂದು ಕಾರ್ಯಕ್ರಮ ಯಾವ ರೀತಿ ನಡೀಲಿಕ್ಕಿದೆ, ಜೊತೆಗೆ ಈ ಎಕ್ಸ್ಪೋದಲ್ಲಿ ಯಾವ್ಯಾವ ಕಂಪನಿಗಳು, ಯಾವ್ಯಾವ ಕೈಗಾರಿಕೆ ಯೂನಿಟ್ಗಳು ಭಾಗಿಯಾಗಲಿಕ್ಕಿದೆ, ಜೊತೆಗೆ ಮತ್ತೊಂದು ವಿಚಾರ ಇಲ್ಲಿ ಉದ್ಯೋಗ ಮೇಳವೂ ಕೂಡ ಇದೆ, ಜಾಬ್ ಫೇರ್ ಕೂಡ ಇದೆ. ಅಂದರೆ ಬಹಳಷ್ಟು ಜನರಿಗೆ ಯಾರನ್ನ ಹೇಗೆ ರೀಚ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇಂಡಸ್ಟ್ರಿಯಲ್ ಏರಿಯಾದ ವಿಚಾರವಾಗಿ ನಾವು ಮಾತನಾಡಿದಾಗ. ಸೊ ದ್ಯಾಟ್ಸ್ ವೈ ಇವತ್ತಿನ ಒಂದು ಕಾರ್ಯಕ್ರಮ ತಮ್ಗೆಲ್ಲರಿಗೂ ಕೂಡ ಒಂದು ಉಪಯೋಗ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ. ಇದನ್ನ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ಸ್ ಇವರು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಟೆಕ್ ಎಕ್ಸ್ಪೋ 2026 ಒಂದು ವಿಶೇಷವಾಗಿರುವಂತಹ, ಒಂದು ಸುಂದರವಾಗಿರುವಂತಹ ಭವಿಷ್ಯದ ನಮ್ಮ ಕರಾವಳಿಯ ಬಗ್ಗೆ ಯೋಚನೆಯನ್ನ, ದೂರದೃಷ್ಟಿಯನ್ನ ಇಟ್ಕೊಂಡು ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಸೊ ಹಾಗಿದ್ದಾಗ ಈ ಕಾರ್ಯಕ್ರಮದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಪಡೆದುಕೊಳ್ಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು, ಗಣ್ಯರು ಜಾಯಿನ್ ಆಗಿದ್ದಾರೆ. ಆತ್ಮೀಯ ವಿರುದ್ಧ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇದರ ಪ್ರೆಸಿಡೆಂಟ್ MD ಪೂಜಾರಿ ಸರ್ ಇದ್ದಾರೆ. ಆತ್ಮೀಯವಾದಂತ ಸ್ವಾಗತ ಸರ್. MD ಪೂಜಾರಿ ಸರ್ಗೆ ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎಕ್ಸ್ಪೋ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇದರ ಚೇರ್ಮನ್ ಆಗಿರುವಂತಹ ಅರುಣ್ ಪಡಿಯಾರ್ ಸರ್ ಇದ್ದಾರೆ. ಅರುಣ್ ಸರ್, ತಮಗೂ ಕೂಡ ಆತ್ಮೀಯವಾದಂತ ಸ್ವಾಗತ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವೈಸ್ ಪ್ರೆಸಿಡೆಂಟ್ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಇದರ ಮಿಸ್ಟರ್ BA ಇಕ್ಬಾಲ್ ಸರ್ ಇದ್ದಾರೆ. ತಮಗೂ ಕೂಡ ಆತ್ಮೀಯವಾದಂತ ಸ್ವಾಗತ ಸರ್. ನಮಸ್ತೆ ಸರ್. ಮೂವರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಮಾತನಾಡಬೇಕು ಈ ಒಂದು ವಿಚಾರದ ಬಗ್ಗೆ, ಅದರಲ್ಲೂ ಕೂಡ ನಮ್ಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ನಾವು ಕೇಳಿದೀವಿ, ಮಾತಾಡಿದೀವಿ. ಆದರೆ ಹ್ಯೂಜ್ ಆಗಿರುವಂತಹ ಅಲ್ಲಿ ದೊಡ್ಡ ಮಟ್ಟದ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ, ಜೊತೆಗೆ ಬಹಳಷ್ಟು ಕೈಗಾರಿಕಾ ಯೂನಿಟ್ಗಳಿವೆ. ಎಲ್ಲಾ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಬಿಫೋರ್ ದ್ಯಾಟ್ ಈ ಒಂದು 3 ದಿನಗಳ ಕಾಲ ನಡೀತಾ ಇರುವಂತಹ ಕಾರ್ಯಕ್ರಮ ನಮ್ಮ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ. ಇದೇ ಶುಕ್ರವಾರದಿಂದ 1, 2 ಮತ್ತು 3 ದಿನಗಳ ಕಾಲ ನಡೀಲಿಕ್ಕಿರುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಜಾಬ್ ಫೇರ್ ಇದೆ, ಜೊತೆಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಭಾಗವಹಿಸಲಿಕ್ಕಿದೆ. ಇದು ನಮ್ಮ ಕರಾವಳಿ ಭಾಗ ನಿಜವಾಗ್ಲೂ ಬೆಳೆದಿದೆ, ಆದ್ರೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇದು ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಪ್ರಥಮ ಬಾರಿಗೆ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಇನಿಷಿಯೇಟಿವ್ ಅನ್ನ ತೆಗೆದುಕೊಂಡಿದೆ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್. ನಿಜವಾಗ್ಲೂ ಕೂಡ ಅವರಿಗೆ ನಾವು ಅಭಿನಂದನೆಗಳನ್ನು ಹೇಳಲೇಬೇಕು. ಸೊ ದಟ್ಸ್ ವೈ ನಾನು ಮೊದಲನೇದಾಗಿ MD ಪೂಜಾರಿ ಸರ್,
ಫಾರ್ ದ ಫಸ್ಟ್ ಟೈಮ್ ಆಪಿನಂಚಿನ ಒಂಜಿ ಈ ಒಂಜಿ ಕಾರ್ಯಕ್ರಮ ಸರ್. ಸೊ ದಟ್ಸ್ ವೈ ಅಂಚಾದುಪ್ನಾಗ ಎಸ್ ಲೆಟ್ ಮಿ ಟಾಕ್ ಲೈಕ್ ತುಳು ಆರ್ ಕನ್ನಡ ಸರ್ ದಾ ಒನ್ ಪಾರ್ ಮಿಕ್ಸ್ ಮಂತ್ ದಯಪಣಗ ಈ ಒಂದು ಕಾರ್ಯಕ್ರಮ ನಾಟ್ ಓನ್ಲಿ ನಮ್ಮ ತುಳುನಾಡು ನಮ್ಮ ಇತ್ತ ಬ್ಯಾಂಗ್ಳೂರ್ ದಕ್ಲೋಡು ಆಂಧ್ರ ದಕ್ಲೋಡು ತಮಿಳ್ನಾಡು ದಕ್ಲು ಮಾತೆಲ್ಲ ಬರ್ಪೇವೆ. ಸೊ ದಟ್ಸ್ ವೈ ನಾನು ಮಾತಾಡಿದಾಗ ಎಸ್ ಎಲ್ರಿಗೂ ಕೂಡ ಅರ್ಥ ಆಗಬೇಕು. ಅಂಡ್ ನಮ್ಮ ಮಂಗಳೂರು ಎನ್ಕ್ ಶುರುಕಾದ ದೆನ್ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಟು ಬಿ ಫ್ರಾಂಕ್ಲಿಂಗ್ ಐತ ಬಗ್ಗೆ ಒಂಚೂರು ಕ್ಯೂರಿಯಾಸಿಟಿ ಸರ್. ದಯಪಣಗ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ನಮ್ಮ ಕೇಂದ್ರ ನಮ್ಮ ತುಳುನಾಡದಕ್ಕೂ ಬೈಕಂಪಾಡಿಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅನ್ನುವಂಥದ್ದು. ಆದರೆ ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇಷ್ಟು 400+ ಕೈಗಾರಿಕಾ ಘಟಕಗಳು ಇದೆ ಅಂತ ಬಂದಾಗ ಬಹಳಷ್ಟು ಹೆಮ್ಮೆ ತರುತ್ತೆ. ಸೊ ದಟ್ಸ್ ವೈ ನಾನು ಮೊದಲೇದಾಗಿ ನಾನು ಬರ್ತೇನೆ ಸರ್, ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸರ್, ಏನ್ ಹೇಳ್ತೀರಿ? ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಆ್ಯಕ್ಚುಲಿ ಒಂದು ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದಾಗಿ ಸುಮಾರು 60 ವರ್ಷ ಆಗಿರ್ಬೋದು. ನಮ್ಮ ಅಸೋಸಿಯೇಷನ್ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಆಗಿ ಈಗ ನೆಕ್ಸ್ಟ್ ಒಂದು 2 ವರ್ಷದಲ್ಲಿ ನಾವು ಗೋಲ್ಡನ್ ಜುಬ್ಲಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. 1978 ನಮ್ಮ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಫಾರ್ಮ್ ಆಯಿತು. ಈ ಇಂಡಸ್ಟ್ರಿಯಲ್ ಏರಿಯಾ ಆ್ಯಕ್ಚುಲಿ ತುಂಬ ಹಳೆಯ ಇಂಡಸ್ಟ್ರಿಯಲ್ ಏರಿಯಾ, ಅಂದರೆ ನಿಮ್ಗೆ ಗೊತ್ತು 60 ವರ್ಷಕ್ಕಿಂತ ಮುಂಚೆ ಯಾವ ಥರ ಇರ್ಬೋದು ಅನ್ನುವಂಥದ್ದು. ಆ ಟೈಮ್ನಲ್ಲಿ ಆ ಸಮಯಕ್ಕೆ ತಕ್ಕಾಗಿ ಆ ಇಂಡಸ್ಟ್ರಿಯಲ್ ಏರಿಯಾವನ್ನು ಅವರು ಮಾಡಿದರು. ಅದೊಂದು ಈಗಿನ ಮಟ್ಟಕ್ಕೆ ಇದು ಮಾಡುವಾಗ ಅದೊಂದು ಸರಿಯಾದ ಒಂದು ಸೈಂಟಿಫಿಕ್ ವೇಯಲ್ಲಿ ಮಾಡಿಲ್ಲ ಅನ್ನುವಂಥದ್ದು ನಮಗೆ ಸ್ವಲ್ಪ ಇದಿದೆ. ಅಂದರೆ ಅಲ್ಲಿ ಸರಿಯಾದ ಡ್ರೈನ್ ಸಿಸ್ಟಮ್ಸು ಅಂದರೆ ಇದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಮಾಡಿಲ್ಲ. ಅದಕ್ಕೋಸ್ಕರ ಅದು ಸ್ವಲ್ಪ ಈಗಿನ ನಮ್ಮದು ಸಮಸ್ಯೆಯಾಗಿದೆ. ಆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗ ಸುಮಾರು 400+ ಇಂಡಸ್ಟ್ರಿ ಇದ್ದರೂ ಕೂಡ ಅದರಲ್ಲಿ ಸುಮಾರು 90% ಎಲ್ಲ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿ ಇರುವಂಥದ್ದು. ಮೇಜರ್ ಇಂಡಸ್ಟ್ರಿ ಒಂದು 10 ಏನಾದರೂ ಇರ್ಬೋದು ಅಷ್ಟೇ. ಸೊ ಮೈಕ್ರೋ ಮತ್ತು ಸ್ಮಾಲ್ ಇಂಡಸ್ಟ್ರಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ನಮಗೆ ಈ MSME ನಮ್ಮ ಈಗಿನ ಇದರಲ್ಲಿ GDP ಯಲ್ಲಿ ದೊಡ್ಡ ರೋಲನ್ನು ತಗೊಂಡಿದೆ. ಅದರಲ್ಲಿ ಅಂದರೆ ಜಾಬ್ ಕೊಡುವುದರಲ್ಲಾಗಲಿ, ಟರ್ನ್ ಓವರಲ್ಲಾಗಲಿ, ಎಕ್ಸ್ಪೋರ್ಟ್ ವಿಚಾರದಲ್ಲಾಗಲಿ ನಾವು MSMEಗಳು ತುಂಬ ಮೇಲೆ ಇದ್ದೇವೆ ನಾವು. ಅದರೊಟ್ಟಿಗೆ ನಮ್ಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸುಮಾರು ಮುಂಚಿನ ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು 20,000 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಏರಿಯಾದಲ್ಲಿ. ಹೌದು, ಆ ಏರಿಯಾದಲ್ಲಿ. ಅದರಲ್ಲಿ ಸ್ಪೆಷಲಿ ವುಮೆನ್, ಹೆಣ್ಮಕ್ಳು ಜಾಸ್ತಿ ಕೆಲಸ ಮಾಡ್ತಾರೆ. ಯಾಕಂದರೆ ಕ್ಯಾಶೋ ಇಂಡಸ್ಟ್ರೀಸ್ ಕೂಡ ತುಂಬ ಜಾಸ್ತಿ ಇದೆ. ಸೊ ಅಲ್ಲಿ ನಮಗೆ ಈಗಿನ ನಮ್ಮ ಒಂದು ಅಂತ ಹೇಳಿದರೆ ನಮಗೆ ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 400+ ಇಂಡಸ್ಟ್ರಿ ಇದ್ದರೂ, ನಾನು ಸುಮಾರು 25 ವರ್ಷದಿಂದ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ನನಗೆ ಜಾಸ್ತಿ ಅಂತ ಹೇಳಿದ್ರೆ ಒಂದು 100 ಇಂಡಸ್ಟ್ರಿ ಬಗ್ಗೆ ಪರಿಚಯ ಇದೆ ಅಲ್ಲಿ. ಸೊ ನನಗೆ ಉಳಿದ 300 ಇಂಡಸ್ಟ್ರಿ ಬಗ್ಗೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಸೊ ಇದನ್ನು ನಾವು ಮನಗಂಡು ಅಂದ್ರೆ ಇತ್ತೀಚೆಗೆ ನಮಗೊಂದು ಇದು ಬಂದಾಗ ನಾವು ಒಂದು ಮೆಟೀರಿಯಲ್ ಆರ್ಡರ್ ಮಾಡುವಾಗ ನಾವು ಪೂನಾದಲ್ಲಿ ಆರ್ಡರ್ ಮಾಡಿದೆವು. ಪೂನಾದಲ್ಲಿ ಆರ್ಡರ್ ಮಾಡಿ ನಾವು ಕೊನೆಗೆ ಅದನ್ನು ನಾವು ಅವನ ಹತ್ರ ಆರ್ಡರ್ ತಗೊಳ್ಳುವಾಗ ಅವ್ರು ಹೇಳಿದರು, ಬೈಕಂಪಾಡಿಯಲ್ಲಿ ನಮ್ಮ ಒಂದು ಸಿಸ್ಟರ್ ಇದಿದೆ, ಒಬ್ಬರು ಇದ್ದಾರೆ, ಅವರು ನಿಮಗೆ ಮಾಡಿಕೊಡ್ತಾರೆ, ನೀವು ಅಲ್ಲಿಂದ ತಗೊಳ್ಳಿ ಅಂತೇಳಿ. ಅಂದರೆ ನಮ್ಮ ಪಕ್ಕದ ಇದರಲ್ಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಕೂಡ ನಮಗೆ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ದಾರೆ. ಸೇಮ್ ಪ್ರಾಡಕ್ಟ್ ಅನ್ನು ನಾವು ಪೂನಾದಿಂದ ನಾವು ಇದು ಮಾಡಿದ್ವಿ. ಸೊ ಆವಾಗ ನಮಗೆ ಒಂದು ಅನಿಸ್ತು, ನಾವೊಂದು ಇಲ್ಲಿ ಎಕ್ಸ್ಪೋ ಥರ ಮಾಡಿದ್ರೆ ವಿ ಟು ನೋ ಈಚ್ ಅದರ್, ಅಂದರೆ ನಮಗೆ ಗೊತ್ತಾಗಬೇಕು ನಾವು ನಮ್ಮಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗಬೇಕು. ಇದು ಮುಖ್ಯ ಉದ್ದೇಶ ನಮ್ಮದು ಎಕ್ಸ್ಪೋ ಮಾಡುವಂಥದ್ದು. ನಮ್ಮೊಳಗಡೆ ನಾವು ಇಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೇವೆ ಅದರೊಟ್ಟಿಗೆ ನಾವು ಏನೆಲ್ಲ ಸರ್ವಿಸ್ ಇಲ್ಲಿ ಅವೈಲೇಬಲ್ ಇದೆ ನಮ್ಮ ಈ ಬೈಕಂಪಾಡಿ, ಮತ್ತು ನಾಟ್ ಓನ್ಲಿ ಬೈಕಂಪಾಡಿ, ಕರಾವಳಿ ಬೆಲ್ಟಲ್ಲಿ, ಅದು ನಮ್ಮ ತಲಪಾಡಿಯಿಂದ ಹಿಡಿದು ಕಾರವಾರ ತನಕದ ಇದರಲ್ಲಿ ನಮ್ಮದು ಮೇನ್ ಟಾರ್ಗೆಟ್ ಈಗ ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುವಂಥದ್ದು. ಸೊ ಇದು ನಮ್ಮ ಎಕ್ಸ್ಪೋದ ಇದು. ಈ ಎಕ್ಸ್ಪೋದು ಅಂದರೆ ಬೇರೆ ನಮ್ಮ ಅಸೋಸಿಯೇಷನ್ ಬಗ್ಗೆ ಹೇಳಬೇಕು ಅಂತಿದ್ರೆ ನಮ್ಮ ಅಸೋಸಿಯೇಷನ್ ಅದೇ ನಾವು ಹೇಳಿದ್ದು. ಈಗ ಓಕೆ ಸರ್, ಬರ್ತೇನೆ. ಈಗ ಬೈಕಂಪಾಡಿಯಲ್ಲಿರುವಂತಹ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ತಾವು ಹೇಳಿದ್ರಿ, 400+ ಅಲ್ಲಿ ಯೂನಿಟ್ಗಳಿವೆ. ಸೊ ಆ ರೀತಿ ಇದ್ದಾಗ ತಾವು ಕೂಡ ಹೇಳಿದ್ರಿ, ಅಂದ್ರೆ ಹತ್ರದಲ್ಲಿ ಏನು ಕೈಗಾರಿಕೆ ಇದೆ, ಏನು ಇಂಡಸ್ಟ್ರಿ ಇದೆ ತಮ್ಗಳು ಗೊತ್ತಿರಲಿಲ್ಲ, ಬೇರೆ ಕಡೆಯಿಂದ ತಾವು ತೆಗೆದುಕೊಂಡು ಬರಬೇಕಾಗಿತ್ತು ಅನ್ನುವಂಥದ್ದು. ಸೊ ದ್ಯಾಟ್ಸ್ ವೈ ಇದು ಎಲ್ಲರೂ ಕೂಡ ಪರಿಚಯ ಆಗ್ಬೇಕು, ಎಲ್ಲರೂ ಕೂಡ ಒಂದೇ ಸೂರಿನಡಿ ಸಿಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಇನಿಷಿಯೇಟಿವ್ ಅಲ್ವಾ ಸರ್? ಇವೆಲ್ಲದರ ಜೊತೆಗೆ ನಮ್ಮ ಮಂಗಳೂರಿಗೂ ಕೂಡ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವಂತಹ ಒಂದು ವಿಚಾರವೂ ಕೂಡ ಹೌದು. ಇವನ್ ನಮಗೂ ಕೂಡ ಹೊಸತು ಈ ಒಂದು ವಿಚಾರ. ಯಾಕಂದ್ರೆ
ಬೈಕಂಪೌಂಡ್ ಇಂಡಸ್ಟ್ರಿ ನಮ್ಗಳಿಗೆ ಗೊತ್ತಿದೆ, ಸಣ್ಣದಿಂದ ನಾವು ಕೇಳ್ಕೊಂಡು ಬಂದವರೇ ಹೊರತು ಈಗ ನಾವು ಕೂಡ ಅದನ್ನ ಫುಲ್ ನೋಡಿದವರಲ್ಲ, ಯಾಕಂದ್ರೆ ಬಿಕಾಸ್ ಹ್ಯೂಜ್ ಆಗಿರುವಂತ ಒಂದು ಪರಿಸರ ವಾತಾವರಣದು. ಸೊ ಹಾಗಿದ್ದಾಗ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವೆಲ್ಲ ಕಂಪನಿಗಳು, ಯಾವೆಲ್ಲ ಕೈಗಾರಿಕೆಗಳು ವರ್ಕ್ ಆಗ್ತಾ ಇದೆ, ಸೊ ಯಾವ ರೀತಿ ಇದೆ ತಮ್ಗಳಿಗೆ ತಿಳಿದುಕೊಳ್ಬೇಕಂದ್ರೆ ಈ ಎಕ್ಸ್ಪೋಗಳಿಗೆ ಹೋಗ್ಲೇಬೇಕು. ಬಿಫೋರ್ ದಟ್ ನಾನು ಈ ಒಂದು ವಿಚಾರದ ಬಗ್ಗೆ, ಇದನ್ನ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಎಷ್ಟು ವರ್ಷ ಆಯ್ತು ಸರ್ ಇದು ಸ್ಟಾರ್ಟ್ ಆಗಿ? ಅಸೋಸಿಯೇಷನ್ ಅದು 48 ಇಯರ್ಸ್ ಆಯ್ತು. ಇನ್ನು 2 ವರ್ಷದಲ್ಲಿ ನಾವು ಗೋಲ್ಡನ್ ಜೂಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಓಕೆ ಓಕೆ, ಆ ಒಂದು ತಾವುಗಳು ಸೇರಿಕೊಂಡು ಈ ಒಂದು ಇನಿಷಿಯೇಟಿವ್ ಅನ್ನು ತೆಗೆದುಕೊಂಡಿದ್ದೀರಿ ಅಲ್ವಾ ಸರ್? ಎಸ್ ಸರ್. ಜೊತೆಗೆ ಈ ಒಂದು ಎಕ್ಸ್ಪೋ ಫಾರ್ ದ ಫಸ್ಟ್ ಟೈಮ್ ನಮ್ಮ ಕರಾವಳಿ ಭಾಗದಲ್ಲಿ ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇರುವಂಥದ್ದು. ಸೊ ಹಾಗಿದ್ದಾಗ ಈ ಒಂದು ಎಕ್ಸ್ಪೋ ಮಾಡಬೇಕಂದ್ರೆ ಬಹಳಷ್ಟು ರಿಸ್ಕ್ ಇದೆ, ಬಹಳಷ್ಟು ಚಾಲೆಂಜಸ್ ಇದೆ. ಸೊ ಹಾಗಿದ್ದಾಗ ನಾನು ಈ ಒಂದು ಎಕ್ಸ್ಪೋದ ಬಗ್ಗೆ ಪರ್ಪಸ್ನ ಬಗ್ಗೆ ಏನು ಸರ್ ಮುಖ್ಯ ಉದ್ದೇಶ, ಮುಖ್ಯ ಧ್ಯೇಯ ಅರುಣ್ ಸರ್? ಎಸ್ ಸರ್. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮೊದಲು ನಮ್ಮ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಬರೀ ಹಂಚಿನ ಕಾರ್ಖಾನೆಗಳು. ಎಲ್ಲಿ ಹೋಗ್ಲಿ ನೀವು, ಬೆಂಗಳೂರು ಸೈಡಿಗೆ ಹೋಗಿ ಎಲ್ಲಿ ಹೋಗ್ಲಿ, ಮಂಗಳೂರು ಹಂಚು, ಅದು ಬಿಟ್ರೆ ಬಿಡಿ ಉದ್ಯಮ. ಹೌದಪ್ಪ. ಅದರ ನೆಕ್ಸ್ಟ್ ಉದ್ಯಮ ನಮ್ಮ ಮೀನುಗಾರಿಕೆ ಮತ್ತೆ ಗೋಡಂಬಿ. ಕರೆಕ್ಟ್. ಈ ತರ ಒಂದು 4 ಉದ್ಯಮದಲ್ಲಿ ಇದ್ದಂತ ನಮ್ಮ ಈ ಉಭಯ ಜಿಲ್ಲೆ, ನಮ್ಮ ದಕ್ಷಿಣ ಕನ್ನಡ ಆಗ್ಲಿ, ನಮ್ಮ ಉಡುಪಿ ಜಿಲ್ಲೆ ಆಗ್ಲಿ, ಈಗ ನಮ್ಮ ರಾಜ್ಯದಲ್ಲಿ ಯಾರಿಗೂ ಗೊತ್ತಿಲ್ಲ. ಗೊತ್ತಿರೋದು ಇಷ್ಟೇ, ಈ 4 ಉದ್ಯಮ ಮಾತ್ರ. ಹೌದಪ್ಪ. ಸೊ ಇದು ಇಡೀ ನಮ್ಮ ರಾಜ್ಯಕ್ಕೆ ಗೊತ್ತಾಗಬೇಕು, ಇಡೀ ನಮ್ಮ ದೇಶಕ್ಕೂ ಗೊತ್ತಾಗಬೇಕು. ನಮ್ಮ ಉಭಯ ಜಿಲ್ಲೆಯಲ್ಲಿ ಏನೆಲ್ಲ ನಾವು ಉತ್ಪಾದನೆಗಳನ್ನು ಇಲ್ಲಿ ತಯಾರು ಮಾಡ್ತೇವೆ, ಅದು ಎಲ್ಲೆಲ್ಲಿಗೆ ಹೋಗ್ತದೆ, ಅದೊಂದು ಅದರ ಗುಣಮಟ್ಟ, ಇದನ್ನು ನಮ್ಮ ಎಲ್ಲರಿಗೂ ಗೊತ್ತಾಗಬೇಕು. ಗೊತ್ತಾಗ್ಬೇಕಂತ ಹೇಳಿದ್ರೆ ನಾವೊಂದು ಇದು ವ್ಯಾಪಾರಕ್ಕೋಸ್ಕರ ಮಾಡುವಂತ ಎಕ್ಸಿಬಿಷನ್ ಅಲ್ಲ. ಎಲ್ರಿಗೆ ಒಂದು ಯುನಿಟಿ ಬರಬೇಕು, ನಮ್ಮಲ್ಲಿ ಒಂದು ಒಗ್ಗಟ್ಟು ಮೂಡಬೇಕು. ಆ ಒಂದು ಯುನಿಟಿಯಿಂದ ನಾವು ಸರ್ಕಾರ ತನಕ ಹೋಗಿ ಮುಟ್ಟಬೇಕು. ನಾವು ಒಂದು ಎಕ್ಸಿಬಿಷನ್, ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಥ್ರೂ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ, ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ಅವರು. ಮತ್ತೆ ಅದರಿಂದ ಮುಂದಿನ ಜನಾಂಗಕ್ಕೆ ಸಹ, ಇನ್ನು ಬರುವಂಥ ಮುಂದಿನ ಮಕ್ಕಳು ಸಹ ಆ ಎಕ್ಸಿಬಿಷನ್ ಬಂದು ನೋಡಿ ಅವರಲ್ಲಿ ಒಂದು ಇಂಪ್ರೆಷನ್ ಬೆಳಿಬೇಕು, ನಾನು ಒಂದು ಇಂಡಸ್ಟ್ರಿಯನ್ನು ಮಾಡಿ ಬೆಳೆಸಬೇಕು ಅಂತೇಳಿ. ಓಕೆ. ಇಷ್ಟರ ತನಕ ನಮಗೆ ಕರಾವಳಿ ಪ್ರದೇಶದಲ್ಲಿ ಯಾವುದೇ ಆಟೋಮೊಬೈಲ್ ಇಂಡಸ್ಟ್ರಿ ಇಲ್ಲ. ನಮ್ಮಲ್ಲಿ ಇರುವಂಥ ದೊಡ್ಡ ಕೈಗಾರಿಕೆ ಅಂತ ಹೇಳಿದ್ರೆ ಒಂದು MRPL ಮತ್ತೆ MSEZ ಅಲ್ಲಿ ಈಗ ಬಂದಿದೆ ಸ್ವಲ್ಪ. ಬಟ್ ಆದರೆ MRPL ಇಂದ ನಮಗೆ ನೇರವಾಗಿ ನಮಗೆ ಉದ್ಯೋಗಗಳು ಸಿಗೋದು ಕಷ್ಟ. ಕೆಲಸಗಳು ಅದು ದೊಡ್ಡ ದೊಡ್ಡ ಕೆಲಸ ಇದ್ರೆ ಅದು ಸಬ್ ಹೋಗ್ತದೆ, ಅಲ್ಲಿಂದ ಅಲ್ಲಿಗೆ ಬೇರೆಯವರ ಥ್ರೂ ಅದು ನಮ್ಗೆ ಬರುವಂಥದ್ದು. ಈಗ ಅಲ್ಲಿ ಅವ್ರಿಗೂ ಗೊತ್ತಾಗಬೇಕು ನಾವು ಏನು ತಯಾರು ಮಾಡ್ತೇವೆ, ಏನು ಗುಣಮಟ್ಟದಲ್ಲಿ ತಯಾರು ಮಾಡ್ತೇವೆ, ಅದು ನೇರವಾಗಿ ನಮಗೆ MSMEಗೆ ಸಿಗಬೇಕು. MSME ಇಂದ ಇಡೀ ನಮ್ಮ ದೇಶದ ನೀವು ಇಡೀ GDP ನೋಡಿ, ಅದರ GDPಯಲ್ಲಿ 33% GDPಯಲ್ಲಿ ಕೊಡುಗೆ ನಮ್ಮ MSME ಇದು. ಮತ್ತೆ ಹೈಯೆಸ್ಟ್ ನಮ್ಮ ಕೆಲಸಗಾರರಿಗೆ ಕೆಲಸ ಕೊಡೋದು ಸಹ MSME ಇಂದ. ದೊಡ್ಡ ನೀವು ಈಗ 5,000 ಎಕರೆ ಜಾಗದಲ್ಲಿ ದೊಡ್ಡ ಇದು ಇಂಡಸ್ಟ್ರಿ ಇರ್ಬೋದು, ಆದ್ರೆ ನಮ್ಮಲ್ಲಿ ಕೆಲಸ ಮಾಡೋದು ಸಾಧಾರಣ 14,000 ಜನ ಕೆಲಸ ಮಾಡ್ತಾರೆ ನಮ್ಮ ಬೈಕಂಪಾಡಿಯಲ್ಲಿ. ಅಷ್ಟು ಅಲ್ಲಿ ಜಾಸ್ತಿ ಹೇಳಿದ್ರೆ 1-2 ಸಾವಿರ ಜನ ಕೆಲಸ ಮಾಡ್ಬೋದು. ನಾವು ಈ 500 ಎಕರೆಯಲ್ಲಿ ಅಷ್ಟು ಜನರಿಗೆ ಕೆಲಸ ಕೊಡ್ತೇವೆ. ಅದರಿಂದ ನಮ್ಮಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿ ಒಂದು ಬಂದುಬಿಟ್ರೆ ಈ ಕರಾವಳಿ ಪ್ರದೇಶ ಇನ್ನಷ್ಟು ಎತ್ತರಕ್ಕೆ ಬೆಳಿಬೋದು. ಇನ್ನು ಈಗಾಗಲೇ ನಮ್ಮ ಸಂಸದರು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ IT ಪಾರ್ಕ್ ಮಾಡಬೇಕು, IT ಬೆಳೆಸಬೇಕು, ನಮ್ಮ MLA ಅವರು ಹೇಳ್ತಾ ಇದ್ದಾರೆ. ಸೊ ಅದು ಅದರ ಜೊತೆಗೆ ನಮಗೊಂದು ಆಟೋಮೊಬೈಲ್ ಇಂಡಸ್ಟ್ರಿ ಬಂದರೆ ನಮ್ಮ ಇಡೀ ಉಭಯ ಕರಾವಳಿ ಜಿಲ್ಲೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಬಹುದು ಅಂತೇಳಿ ನಮ್ಮ ಒಂದು ಅನಿಸಿಕೆ. ಅದಕ್ಕೋಸ್ಕರ ನಾವು ಈ ಇಂಡಸ್ಟ್ರಿಯಲ್ ಎಕ್ಸ್ಪೋವನ್ನು ಯೋಜನೆ ಹಾಕಿಕೊಂಡು ಇದೀಗ ನಾಡಿದ್ದು ಒಂದು ದೇವರ ಅನುಗ್ರಹದಿಂದ ಒಂದು ಒಳ್ಳೆಯ ರೀತಿಯಿಂದ ಸಕ್ಸಸ್ಫುಲ್ ಆಗಬೇಕಂತೇಳಿ ನಾವು ದೇವರಲ್ಲಿ ನಮ್ಮ ಪ್ರಾರ್ಥನೆ. ಓಕೆ ಓಕೆ. ಎಸ್ ಸರ್. ಅರುಣ್ ಸರ್, ಈಗ ಮಾತಾಡೋ ಒಂದು ವಿಚಾರವನ್ನು ಹೇಳಿದೆ, ಸರ್ಕಾರಕ್ಕೆ ಮುಟ್ಟಬೇಕು ಅನ್ನುವಂಥದ್ದು. ಅಂದರೆ ಹೇಗೆ, ಯಾವ ರೀತಿ ಅನ್ನುವಂತಹ ಪ್ರಶ್ನೆ. ಅಂದರೆ ಸರ್ಕಾರಕ್ಕೆ ಮುಟ್ಟುವ ಮೂಲಕ ಈ ಒಂದು ಎಕ್ಸ್ಪೋದಲ್ಲಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಆಗಿರ್ಬೋದು ಅಥವಾ ನಮ್ಮ ಇದಕ್ಕೂ ಕೂಡ ಏನು ಲಾಭ, ಏನು ಕಥೆ? ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ನಮ್ಮ ಇಂಡಸ್ಟ್ರಿಯಲ್ ಏರಿಯಾ ಬಹಳಷ್ಟು 60 ವರ್ಷ ಹಳೇದಂತೇಳಿ. ಅಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಸರಿಯಾಗಿ ಇಲ್ಲ ಅಂತ ಹೇಳಿದ್ರೆ, ನಮಗೆ UGD ಇಲ್ಲ, UGC ಇಲ್ಲ. ಸೊ ಇದೆಲ್ಲ ಹಲವಾರು ಸಮಸ್ಯೆಗಳಿದೆ, ಹಲವಾರು ರಸ್ತೆಗಳು ಸರಿ ಇಲ್ಲ. ಸೊ ಈಗಲೇ ನಾವು ಕಳೆದ 26ನೇ ಸಾಲಿನ ಬಜೆಟಲ್ಲಿ ಫ್ರೀ ಬಜೆಟ್ ಮೀಟಿಂಗಿಗೆ ನಾನು ಭಾಗಿಯಾಗಿದ್ದೆ. ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಫ್ರೀ ಬಜೆಟ್ ಮೀಟಿಂಗ್ ಕರೆದಿದ್ರು. ಅದರಲ್ಲೂ ನಾನು ನಮ್ಮ ಕೆನರಾ ಇಂಡಸ್ಟ್ರಿ ಪರವಾಗಿ ಭಾಗವಹಿಸಿ ನಮ್ಮ ಬೇಡಿಕೆಯನ್ನು ಇಟ್ಟಾಗೆ
ಅವರು ನಮಗೆ ನಮ್ಮ ಬೈಕಂಪಾಡಿ ಇಡೀ ಏರಿಯಾವನ್ನು ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಸನ್ ಅಂತೇಳಿ ಘೋಷಣೆ ಮಾಡಿ ಅಧಿಕೃತವಾಗಿ ಮಾಡಿಕೊಟ್ಟಿದ್ದಾರೆ. ಆದರೆ ಅದು ಅಷ್ಟು ಇದರಲ್ಲಿ ನಮಗೆ ಅದನ್ನು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅದರಿಂದಲೂ ಸಾಧ್ಯ ಇಲ್ಲ. ಸರ್ಕಾರನೇ ನಮ್ಗೆ ಏನಾದರೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಈ ಕೆಲಸಕ್ಕೆ ಒಂದು 100 ಕೋಟಿ ಏನಾದರೂ ನಮ್ಗೆ ಕೊಟ್ಟರೆ ನಮ್ಮ ಆ ಯು ಜಿ ಡಿ ಎಲ್ಲ ಆದರೆ ನಮ್ಮ ಇನ್ನೂ ಇಂಡಸ್ಟ್ರಿಯಲ್ ಏರಿಯಾ ಇನ್ನೂ ಎತ್ತರಕ್ಕೆ ಬೆಳಿಬಹುದು. ಅದರ ಜೊತೆಗೆ ನಮ್ಮ ನಾಗಾರ್ಜುನ ಸ್ಟೀಲಿಗೆ ಕೊಟ್ಟಂತ ಜಾಗ ಇದೆ, ಅದು ಒಂದು 40 ವರ್ಷ ಮೊದಲು ಅವರಿಗೆ ಅಲಾಟ್ ಮಾಡಿದ್ರು. ಅವರು ಇಷ್ಟ ತನಕ ಒಂದು ಇಂಡಸ್ಟ್ರಿ ಯಾವುದು ಮಾಡಿರಲಿಲ್ಲ, ಅದು KDB ವಿನ್ ಆಗಿದೆ. ಅದರಲ್ಲೂ ಒಂದು 300 ಎಕರೆ ಜಾಗವನ್ನು MSMEಗೆ ಕೊಡಬೇಕಂತೇಳಿ ನಮ್ಮ ಬೇಡಿಕೆ. ಇದು ಅವರಿಗೆ ಮುಟ್ಟಬೇಕು. ಓಕೆ ಓಕೆ, ದಟ್ಸ್ ವೈ ಅಲ್ವಾ. ಓಕೆ, ಕೆಲವು ಅಲ್ಲಿ ಸವಲತ್ತುಗಳು ಆಗಬೇಕು, ಕೆಲವು ಅಲ್ಲಿ ಬದಲಾವಣೆಗಳು ಆಗಬೇಕು, ಡೆವಲಪ್ಮೆಂಟ್ಗಳು ಆಗಬೇಕು. ಹಿಂದಿನ ಕಾಲದ ವಿಚಾರದಲ್ಲಿ ನಡೀತಾ ಇದೆ. ಸೊ ದಟ್ಸ್ ವೈ ಸರ್ಕಾರವು ಕೂಡ ಕಣ್ಣು ತೆರೆದು ನೋಡಬೇಕು. ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಅಷ್ಟು ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಬೆಂಗಳೂರು ಬಿಟ್ಟರೆ ನೆಕ್ಸ್ಟ್ ಮಂಗಳೂರು ಅನ್ನುವಂಥದ್ದು ಬೆಳಿಬೇಕು ಅಂತ ಬಂದಾಗ ತಮ್ಗಳ ಸಪೋರ್ಟ್ ಬೇಕು. ದ್ಯಾಟ್ಸ್ ವೈ ಈ ಒಂದು ಇನಿಷಿಯೇಟಿವ್. ಅದೇ ರೀತಿ ಸರ್, ನಮ್ಮ ಜೊತೆ ಇಕ್ಬಾಲ್ ಸರ್ ಇದ್ದಾರೆ. ಎಸ್ ಸರ್, ಈಗಾಗಲೇ ಸರ್ಕಾರದ ಬಗ್ಗೆ ಅಂದರೆ ಸರ್ಕಾರದ ಗಮನ ಸೆಳೆದು ತದನಂತರ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ. ಓಕೆ, ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗುತ್ತೆ. ಸೊ ಅಲ್ಲಿ ಇನ್ನಷ್ಟು ಜನರಿಗೆ ಕೆಲಸಗಳನ್ನು ಕೊಟ್ಟಿದ್ದೀರಿ, ಕೆಲಸಗಳು ಆಗುತ್ತೆ. ಒಂದು ನಮ್ಮ ಒಂದು ಸರಪಳಿತಲ ಒಂದಕ್ಕೊಂದು ಎಲ್ಲವೂ ಕೂಡ ಬೆಸೆದುಕೊಂಡಿದೆ. ಇವೆಲ್ಲರ ಜೊತೆಗೆ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ನಮ್ಮ ಮಂಗಳೂರಿನ ಗ್ರೋತ್ಗೆ ಈ ಒಂದು ಎಕ್ಸ್ಪೋ ಎಷ್ಟು ಎಫೆಕ್ಟಿವ್, ಅಥವಾ ನಮ್ಮ ಈ ಕರಾವಳಿ ಭಾಗಕ್ಕೆ ಎಷ್ಟು ಎಫೆಕ್ಟಿವ್ ಆ್ಯಂಡ್ ಎಷ್ಟು ಪೂರಕವಾಗಿರುತ್ತೆ, ಏನು ಹೇಳ್ತೀರಿ ಸರ್? ಸರ್, ಡೆಫಿನೆಟ್ಲಿ ಇದು ಏನಾಗ್ತದೆ ಅಂತ ಹೇಳಿದರೆ, ಎಕ್ಸಿಬಿಷನ್ ಅಂತ ಹೇಳೋದು ತಯಾರಕರು, ಸ್ಪೆಷಲಿ ನಾವು ಇಂಡಸ್ಟ್ರಿಯಲಿಸ್ಟ್ ಇದ್ದೇವೆ, ನಾವೇನು ಏನು ಉತ್ಪನ್ನಗಳನ್ನು ತಯಾರು ಮಾಡ್ತೇವೆ, ಹಾಗೂ ಬೇರೆ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ, ನಮ್ಮಲ್ಲಿ ಸರ್ವಿಸ್ ಪ್ರೊವೈಡರ್ಸ್ ಕೂಡ ಇರ್ತಾರೆ ಅವರಿಗೆ. ಹಾಗೆ ನಾವು ಇದನ್ನು ಎಕ್ಸಿಬಿಷನಲ್ಲಿ ಎಕ್ಸ್ಪೋಲ್ಲಿ ನಾವು ಪ್ರದರ್ಶಿಸ್ತೇವೋ ಅದು ತುಂಬ ಹೆಲ್ಪ್ಫುಲ್ ಆಗ್ತದೆ. ಯಾಕೆಂತ ಹೇಳಿದರೆ, ಈವನ್ ಇಟ್ ಈಸ್ ಹೆಲ್ಪ್ಫುಲ್ ಟು ದ ಮ್ಯಾನುಫ್ಯಾಕ್ಚರರ್ಸ್ to the grow the business, and even for the service providers, even ನಮಗೆ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಸಿಟಿಸನ್ಸ್ ಯಾರೆಲ್ಲ ಹೊಸ ಉದ್ಯಮಗಳನ್ನು ಮಾಡಬೇಕಂತಿರ್ತಾರೆ, ಅವರಿಗೆ ನಮ್ಮಲ್ಲಿ ಬಂದು ನಮ್ಮ ಇದು ಎಕ್ಸ್ಪೋಗೆ ಬಂದು ಅಲ್ಲಿ ಸಂದರ್ಶಿಸಿ ಅವರಿಗೆ ಹೊಸ ಐಡಿಯಾಸ್ ದೊರಕ್ತದೆ. ಹಾಗೆಯೇ ಹೊಸ ತಂತ್ರಜ್ಞಾನ, ನಮ್ಮಲ್ಲಿ ಬೇರೆ ಬೇರೆ ಥರದ ತಂತ್ರಜ್ಞಾನ, ಯಾವಾಗಲೂ ಇಂಡಸ್ಟ್ರಿ ಅಪ್ಗ್ರೇಡೇಷನ್ ಮಾಡಲು Expo is very important role. It takes a vital role in the ಇದು ಉದ್ಯಮವನ್ನು ನಮಗೆ ಬೆಳೆಸಲು. ಹೊಸ ಆವಿಷ್ಕಾರಗಳು ನಾವು ನೋಡಬೇಕಿದ್ರೆ ಎಕ್ಸ್ಪೋಗೆ ಬರಬೇಕಾಗ್ತದೆ. ಪರ್ಟಿಕ್ಯುಲರ್ಲಿ ಬೇರೆ ಬೇರೆ ಫೀಲ್ಡಲ್ಲಿ, ಪ್ಲಾಸ್ಟಿಕ್ ಆಗಲಿ, ಕ್ಯಾಶ್ಯೂ ಆಗಲಿ, ಬೇರೆ ಬೇರೆ ಇಂಡಸ್ಟ್ರಿಯಲ್ ಆ್ಯಂಡ್ ಮೆಕ್ಯಾನಿಕಲ್ ಎಲ್ಲ ಫೀಲ್ಡಲ್ಲಿ ಎಕ್ಸ್ಪೋ ಟೇಕ್ಸ್ ಎ ವೆರಿ ಗುಡ್ ರೋಲ್ ಇನ್ ಗ್ರೋತ್ ಆಫ್ ಇಂಡಸ್ಟ್ರಿಯಲ್ ಇದರಲ್ಲಿ. ಅಂದರೆ ಅಲ್ಲಿ ಬೇರೆ ಬೇರೆ ಥರದ ಉತ್ಪನ್ನಗಳು ಬರ್ತದೆ. ನಮಗೆ ಬೇಕಾದಂಥ ಮಿಷನರೀಸ್ ಆಗಲಿ, ಹಾಗೆಯೇ ನಮಗೆ ಬೇಕಾದ ರಾ ಮೆಟೀರಿಯಲ್ಸ್ ಆಗಲಿ, ಅದರಲ್ಲಿ ತುಂಬ ಇನೋವೇಷನ್ಸ್ ಬರ್ತಾನೆ ಇರ್ತದೆ. every year, every 2 years, once in a 2 year, 1 year, it's in a global expo ಕೂಡ we'll get a lot of ideas. ತುಂಬ ಐಡಿಯಾಸ್ ನಮಗೆ ಸಿಗ್ತದೆ. ಈವನ್ ಫಾರ್ ದ ಮೆಷಿನರೀಸ್ ಏನೆಲ್ಲ ಅಪ್ಗ್ರೇಡೇಷನ್ ಆಗ್ತದೆ, ನಮಗೆ ಡೈರೆಕ್ಟ್ ಕಂಪನೀಸ್ ಹತ್ರ ನಮಗೆ ಕಾಂಟ್ಯಾಕ್ಟ್ ಇರ್ತದೆ. ಆದರೂ ಕೂಡ ಸಮ್ ಇನೋವೇಷನ್ಸ್ ಹಾಗೆ ಹೊಸ ಕಂಪನಿಗಳು ಬರುವಾಗ ಅವರ ಹೊಸ ಆವಿಷ್ಕಾರಗಳಿರ್ತದೆ. ಅದೆಲ್ಲ ನಮಗೆ ಎಕ್ಸ್ಪೋದಲ್ಲಿ ಹೋದರೆ ಇಂಡಸ್ಟ್ರಿಯಲ್ ಪೀಪಲ್ಸ್ಗೆ, ಉದ್ಯಮದಾರರಿಗೆ ತುಂಬ ಅನುಕೂಲವಾಗ್ತದೆ. ಇಟ್ಸ್ ಗೆಟ್ಸ್ ಲಾಟ್ ಆಫ್ ಬೆನಿಫಿಟ್ಸ್. ಆ್ಯಂಡ್ ಇವನ್ ಸ್ಟೂಡೆಂಟ್ಸ್ ಬರ್ತಾರೆ, ಸ್ಟೂಡೆಂಟ್ಸ್ ವಿಸಿಟ್ ಮಾಡ್ತಾರೆ, ಹೊಸ ಏನಾದರೂ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕಂತ ಹೇಳ್ತಿರ್ತಾರೆ, ಅವರಿಗೂ ಕೂಡ ಇರ್ತದೆ. ಯಾರೆಲ್ಲ ಕೆಲವರು ಬೈಯರ್ಸ್ ಇರ್ತಾರೆ, ಆವಾಗ ಇಂಡಸ್ಟ್ರಿಯಲ್ಲಿಂದ ಡೈರೆಕ್ಟ್ ಏನಾದರೂ ನಾವು ಅಲ್ಲಿ ಪರ್ಚೇಸ್ ಮಾಡುವಂತ ಅಂದರೆ 1-to-1 B2B ಬಿಸ್ನೆಸ್ ಮಾಡಲಿಕ್ಕೆ ಕೂಡ ಅವರಿಗೆ ಅವಕಾಶ ಸಿಗ್ತದೆ. ಸೊ ಇಟ್ಸ್ ಗ್ರೋಸ್ ದ ಬಿಸ್ನೆಸ್ ಆ್ಯಂಡ್ ಇಟ್ ಡೆವಲಪ್ಸ್ ಎಂಟೈರ್ ಅವರ್ ರೀಜನ್. ಅಂದರೆ ಮೀನ್ಸ್ ದಕ್ಷಿಣ ಕನ್ನಡ ಅಂಡ್ ಉಡುಪಿ ರೀಜನ್. ಇಟ್ಸ್ ವೆರಿ ತುಂಬ ಹೆಲ್ಪ್ಫುಲ್ ಆಗ್ತದೆ. ಇಟ್ಸ್ ಅವರ್ ಇವನ್ ನಮ್ಮಲ್ಲಿಬ್ಬರು ಇಂಡಸ್ಟ್ರೀಸ್ ಇದ್ದಾರೆ, ಮಿಷನ್ ಮ್ಯಾನುಫ್ಯಾಕ್ಚರರ್. ಅವರು ಫಸ್ಟ್ ಟೈಮ್ ಇದಕ್ಕೆ ಹೋಗ್ತಾ ಇದ್ರು. ಈಗ ಆಲ್ ಓವರ್ ದ ವರ್ಲ್ಡ್ ಈಸ್ ಪಾರ್ಟಿಸಿಪೇಟಿಂಗ್ ಆಸ್ ಎ ಮಿಷನ್ ಮ್ಯಾನುಫ್ಯಾಕ್ಚರರ್ ಟು ದ ಗ್ಲೋಬಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಆಲ್ ಓವರ್ ಇಂಡಿಯಾ ಅಲ್ಲ, ಇವನ್ ದುಬೈ ಆ್ಯಂಡ್ ಮಿಡ್ಲ್ ಈಸ್ಟ್ ಬಿಟ್ಟು ಬರ್ಮಾ, ನಜರ್ ಮತ್ತು
ಆಫ್ರಿಕನ್ ಕಂಟ್ರೀಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ದಟ್ಸ್ ಮಚ್ ಆಫ್ ಎಕ್ಸ್ಪೋ ಅವರಿಗೆ ಐಡಿಯಾಸ್ ಇದು ಬಿಸ್ನೆಸ್ ಎಕ್ಸ್ಪಾನ್ಷನ್ ಕೂಡ ಆಗ್ತದೆ. ಎಸ್, ದಟ್ಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇಟ್ ವಿಲ್ ಟೇಕ್. ಎಸ್, 100%. ಈಗಿನ ಕಾಲಘಟ್ಟದಲ್ಲಿ ಎಕ್ಸ್ಪೋಗಳು ಬೇಕೇ ಬೇಕು. ಒಂದು ಬಿಸ್ನೆಸ್ ಎಕ್ಸ್ಪಾಂಡ್ ಆಗಬೇಕು ಅಥವಾ ಒಬ್ಬರನ್ನೊಬ್ಬರು ಅರಿತುಕೊಳ್ಬೇಕು ಅಂತ ಬಂದಾಗ, ಜೊತೆಗೆ ಆ ಒಂದು ವಿಚಾರದ ಬಗ್ಗೆಯೂ ಕೂಡ. ಎಸ್, 3 ಅತಿಥಿಗಳಲ್ಲೂ ಕೂಡ ನಾನು ಫಸ್ಟ್ ಸೆಕ್ಷನ್ ತೆಗೆದುಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾವು ಶೇಖರ್ ಮಾತಾಡ್ತೀವಿ. ನಮಸ್ತೆ, ನಮಸ್ತೆ ಶೇಖರ್ ಅವರೇ, ಮಾತಾಡಿ ಸರ್. ಸರ್ ನೋಡಿ, ಇಂಟರ್ನ್ಯಾಷನಲ್ ಒಳ್ಳೆ ಕಾರ್ಯಕ್ರಮ. ಏನಂದ್ರೆ ಎಲ್ಲ ನಮ್ಮ ನೋಡಿ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಉಂಟು ಇಲ್ಲಿ, ಎಲ್ಲ ಉಂಟು. ಹೈಕೋರ್ಟ್ ಒಂದು ಬರ್ತಾ ಇಲ್ಲ, ಯಾಕೆ ಮಂಗಳೂರಿಗೆ? ಯಾವ್ದು ಸರ್? ಹೈಕೋರ್ಟ್ ಯಾಕೆ ಬರ್ತಾ ಇಲ್ಲ? ಒಂದು ಯಾರು ಪ್ರಯತ್ನ ಮಾಡುದಿಲ್ಲ, ಯಾಕೆ? ಓಕೆ ಓಕೆ ಓಕೆ, ಹಾ ಸರಿ, ಗೊತ್ತಾಯ್ತು. ಒಂದು ಅನುಕೂಲ ಆಗ್ತದೆ. ಯಾಕೆಂದ್ರ ನೋಡಿ, ಚಿಕ್ಕಗೆ ಮತ್ತೆ ಉಡುಪಿಗೆ ಮತ್ತೆ ಮಂಗಳೂರಿಗೆ ಮತ್ತೆ ಒಂದು 15 ಜನ ಪ್ರಜೆಗಳಿಗೆ ಅದು ಮುಖ್ಯ ಆಗಿ ಬೇಕಾಗ್ತದೆ. ಓಕೆ ಓಕೆ ಓಕೆ, ಸರಿ ಸರಿ, ಎಸ್, ಬರ್ತಾ ಇಲ್ಲ. ಓಕೆ, ಎಲ್ಲ ಈಗ ಬೆಂಗಳೂರಿಗೆ ಹೋಗ್ಬೇಕಾಗ್ತದಲ್ಲ. ಓಕೆ, ಕರೆಕ್ಟ್. ಅದೊಂದು ಆಗ್ಬೇಕಂತ ಹೇಳ್ತೀರಿ ತಾವು ಇಲ್ಲಿಗೆ? ಆಗ್ಲೂ ಬೇಕಾಗ್ತದೆ, ಮುಖ್ಯವಾಗಿ ಆಗ್ಬೇಕು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುವಾಗ ನಾವು ಹಾಗೇ ಆಗ್ಬೇಕು. ಓಕೆ ಓಕೆ, ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ, ಎಸ್, ಒಂದು ಬೇಡಿಕೆಯನ್ನೇ ಹೇಳಿದಿರಿ. ಎಸ್, ಎನಿವೇ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಜೊತೆಗೆ ಈ ಒಂದು ಎಕ್ಸ್ಪೋದಲ್ಲಿ ನಾನು 3ರಲ್ಲೂ ಕೂಡ ಈ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಮಾಡ್ತಾ ಇರುವಂತಹ ಉದ್ದೇಶ ಏನು ಅಂತ ಹೇಳಿದಿರಿ ಸರ್. 3 ಕೂಡ ಈ ಒಂದು ಅಸೋಸಿಯೇಷನ್ ಇದ್ದೀರಿ ಬಹುಶಃ, ಅಲ್ವಾ ಸರ್? ಓಕೆ, ಏನು ಆಕ್ಚುಲಿ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಅಂತ ಬಂದಾಗ MD ಸರ್ ಹೇಳಿದ್ರಿ. ಇವೆಲ್ಲದರ ಜೊತೆಗೆ ತಾವುಗಳು ಕೂಡ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತಮ್ಮಗಳು ಕೂಡ ಯೂನಿಟ್ ಇದೆ ಅಂತ ಬಹುಶಃ ಅನ್ಕೊಳ್ತೀನಿ. ಎಸ್ ಸರ್, ಒಂದು ಪರಿಚಯ ಎಲ್ರಿಗೂ ಕೂಡ, ಏನು ಯೂನಿಟ್ ಇದೆ ಸರ್, ಏನು ಮಾಡ್ತಾ ಇದ್ದೀರಿ, ಒಂದು MD ಸರ್ ಏನು ಹೇಳ್ತೀರಾ ಸರ್? ನಾನು ಎಂಡಿಸನ್ಸ್ ಇಂಜಿನಿಯರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನಾನು ಚೇರ್ಮನ್ ಆಗಿದ್ದೇನೆ ಅದರದ್ದು. ನಾವು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸ್ ಅಂತ ಉಂಟು ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ. ಅದರಲ್ಲಿ ಅಥರೈಸ್ಡ್ ಬಾಯ್ಲರ್ ಕಾಂಪೊನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬಾಯ್ಲರ್ ಎರೆಕ್ಷನ್ ಮಾಡಿ ನಾವು ಇನ್ಸ್ಟಾಲ್ ಮಾಡಿ ಕಮಿಷನಿಂಗ್ ಮಾಡಿ ಕೊಡುವಂಥದ್ದು. ಬಹುಶಃ ಬಾಯ್ಲರ್ ಅಂತ ಹೇಳಿದರೆ ಏನು ಅಂತೇಳಿ ನಿಮಗೆ ಗೊತ್ತಿರ್ಬೋದು. ಅದು ನೀರಿನ ಸ್ಟೀಮ್, ಯಾಕಂದರೆ ಇವತ್ತು ಎಲ್ಲ ಇಂಡಸ್ಟ್ರಿ, ಮ್ಯಾಕ್ಸಿಮಮ್ ಇಂಡಸ್ಟ್ರಿ ನಡೆಯುವುದೇ ಬಾಯ್ಲರ್ ಇದರಿಂದಾಗಿ. ಸೊ ಅದು ಬಾಯ್ಲರ್ ಅಂತ ಹೇಳಿದ್ರೆ ಒಂಥರ ಅದೊಂದು ನಿಮಗೆ ಒಂದು ವೆಹಿಕಲ್ ಥರ, ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಬಾಯ್ಲರ್ಗೊಂದು ಕರ್ನಾಟಕದಲ್ಲಿ ಈಗ ನಾವು ಇದು ಮಾಡುವಾಗ ರಿಜಿಸ್ಟ್ರೇಷನ್ ಆಗುತ್ತೆ. ರಿಜಿಸ್ಟ್ರೇಷನ್ನು ಅದು ಈಗ ಪ್ರತಿಯೊಂದು ಬಾಯ್ಲರ್ಗೆ ಕೂಡ ಅದೊಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಅದನ್ನು ಗೌರ್ಮೆಂಟಲ್ಲಿ ರಿಜಿಸ್ಟರ್, ಅದಕ್ಕೆ ಬಾಯ್ಲರ್ ಇನ್ಸ್ಪೆಕ್ಟರ್ಗಳೆಲ್ಲ ಇನ್ಸ್ಪೆಕ್ಷನ್ ಮಾಡಲಿಕ್ಕಿರುತ್ತೆ. ನಮ್ಮ ಹೆಡ್ ಆಫೀಸು ಬ್ಯಾಂಗ್ಳೂರಲ್ಲಿ ಇರುತ್ತೆ. ಸೊ ಇದರ ಮೇಯ್ನ್ ಬಿಸ್ನೆಸ್ ನಮ್ಮದು. ನಾವು ಈಗ ನಮ್ಮ ಮೇಜರ್ ನಾವು ಕರ್ನಾಟಕದಲ್ಲಿ ಮಾತ್ರ ನಾವು ಇದು ಮಾಡ್ತಾ ಇದ್ದೇವೆ. ನಾವು ಎಲ್ಲಿ ಕೂಡ ನಾವು ಕೆಲಸ ಇದು ಮಾಡ್ಬೋದು. ಇದು ನಮ್ಮ ಕಂಪನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದೆ. ನಾವು ಬಾಯ್ಲರ್ ರಿಲೇಟೆಡ್ ಅದರದ್ದು ಚಿಮಿನಿ ಇರ್ಬೋದು, ಅದರ ಸ್ಟ್ರಕ್ಚರಲ್ ಇರ್ಬೋದು, ಸ್ಟೋರೇಜ್ ಟ್ಯಾಂಕ್ಸು, ಅದರ ರಿಲೇಟೆಡ್ ಎಲ್ಲ ಪ್ರಾಡಕ್ಟನ್ನು ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೇವೆ. ಓಕೆ, ಎಷ್ಟು ವರ್ಷದಿಂದ ಸರ್ ಅಲ್ಲಿ? ನಾನು 2002ರಲ್ಲಿ ಇದಾಗಿದೆ. ಸುಮಾರು 23 ವರ್ಷದಿಂದ ನಾವು ಅಲ್ಲಿ ಇಂಡಸ್ಟ್ರಿ ಮಾಡ್ತಿದ್ದೇವೆ. ಓಕೆ ಓಕೆ, ತದನಂತರ ತಾವು ಈ ಒಂದು ಅಸೋಸಿಯೇಷನ್ಗೆ ಸೇರಿರುವಂಥದ್ದು? ನಾನು ಅಸೋಸಿಯೇಷನ್ಗೆ 2012ರಲ್ಲಿ ಜಾಯಿನ್ ಆದೆ. ಓಕೆ, 2012ರಿಂದ ಇದಾಗಿ ಆನಂತರ ಒಂದು 2016ರಲ್ಲಿ ನಾನು ಕೌನ್ಸಿಲ್ನಲ್ಲಿ ನಾನು ಜಾಯಿನ್ ಆದೆ. ಆನಂತರ ಕೌನ್ಸಿಲ್ ಮೆಂಬರ್ ಆಗಿ ನಾನು ಇದ್ದೆ. ಮಧ್ಯದಲ್ಲಿ ಒಮ್ಮೆ ನಾನು ಆಫೀಸ್ ಬೇರರ್ ಆಗಿ ಕೂಡ ಕೆಲಸ ಮಾಡಿದ್ದೆ. ಈಗ ಲಾಸ್ಟ್ ಒಂದು 3 ವರ್ಷದಿಂದ ನಾನು ಆಫೀಸ್ ಬೇರರ್ ಆಗಿ ಇದು ಮಾಡಿ ಈಗ ನಾನು ಪ್ರಮೋಟ್ ಆಗಿ ಈಗ ನಾನು ಅದು ಅಧ್ಯಕ್ಷರಾಗಿದ್ದೆ. ಅದು ಆಕ್ಚುಲಿ ನಮ್ಮ ಅರುಣ್ ಪಡಿಯಾರ್ ಅವರು ಅದು ಚಾರ್ಜ್ ತಗೊಂಡಾಗ ಅವರು ನನ್ನನ್ನು ವೈಸ್ ಪ್ರೆಸಿಡೆಂಟ್ ಆಗಿ ಮಾಡಿದ್ರು. ಸೊ ಅವರು ಲಾಸ್ಟ್ ಇಯರ್ ಅವರದ್ದು ಟರ್ಮ್ ಮುಗಿದಾಗ ಅವರು ನಾನು ಪ್ರೆಸಿಡೆಂಟ್ ಆಗಿ ಅಧಿಕಾರ ತಗೊಂಡೆ. ಓಕೆ ಓಕೆ, ತಾವು ಪ್ರೆಸಿಡೆಂಟ್ ಆಗಿದ್ದೀರಾ ಸರ್ ಪಾಸ್ಟ್? ಓಕೆ ಓಕೆ, ಅರುಣ್ ಸರ್. ಓಕೆ, ಅರುಣ್ ಸರ್ ಏನು ಸರ್ ಬೈಕಂಪಾಡಿಯಲ್ಲಿ ಬಿಸ್ನೆಸ್? ನಾವು ಬಾಯ್ಲರ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಅದರ ಜೊತೆಗೆ ಗೋಡಂಬಿ ಕಾರ್ಖಾನೆಯ ಎಲ್ಲ ಮಿಷನರಿಗಳನ್ನು ನಾವು ಸುಮಾರು 40 ವರ್ಷದಿಂದ ಮಾಡ್ತಾ ಇದ್ದೇವೆ. ಓಕೆ, ಅಕ್ರಾಸ್ ದ ಇಂಡಿಯಾ ಅಂತ ಹೇಳಿದ್ರೆ ಈ ಕಡೆ ನಾರ್ತ್, ಈಸ್ಟ್, ವೆಸ್ಟ್, ಸೌತ್ ಎಂಡ್ ನಮ್ಮ ದೇಶದ ಉದ್ದಗಲದಲ್ಲಿ ಎಲ್ಲ ಕಡೆನೂ ನಾವು ಮಿಷನರಿಯನ್ನು ಸಪ್ಲೈ ಮಾಡಿದ್ದೇವೆ.
ಅದರ ಜೊತೆಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಅವರು ಬಾಯ್ಲರ್ನ ಮೇಲಿನ ಭಾಗ ಎಲ್ಲ ಅವ್ರು ಮಾಡ್ತಾರೆ, ಚಿಮಣಿ ಅದಿದೆಲ್ಲ. ನಾವು ಇಡೀ ಬಾಯ್ಲರ್ ಪ್ರೆಷರ್ ವೆಸಲ್ ಅನ್ನೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸುಮಾರು 100 kg-ಯಿಂದ 10,000 kg-ವರೆಗದು ಕೆಪಾಸಿಟಿದು ಥರದ ಕೆಪಾಸಿಟಿದು ಹಲವಾರು ಇದರ ಕೆಪಾಸಿಟಿ ಬಾಯ್ಲರ್ಗಳನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವೆ. ಓಕೆ. ಆಮೇಲೆ ನಾವು ಅದನ್ನು ಇಲ್ಲಿ ಇರೆಕ್ಷನ್ ಕೆಲಸ ಫಿಟ್ಟಿಂಗ್ ಮಾಡಿಕೊಡೋದು, ನಂತರ ನಮ್ಮ ಬಾಯ್ಲರ್ ಡಿಪಾರ್ಟ್ಮೆಂಟಿಂದ ಅದಕ್ಕೆ ಬೇಕಾಗುವಂಥ ಲೈಸೆನ್ಸ್ಗಳನ್ನು ತೆಗೆಸಿಕೊಡೋದು, ಅದೆಲ್ಲವೂ ಕೆಲಸವನ್ನು ನಾವು ಮಾಡ್ತೇವೆ ಅವರು ಮಾಡಿದಾಗೆ. ಓಕೆ ಓಕೆ. ಕಳೆದ 2 ವರ್ಷ ಮೊದಲು ನಾನು ಈ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ 2 ವರ್ಷ ಕೆಲಸ ಮಾಡಿದ್ದೆ. ಹೋಗಿ ಇವರು ನನ್ನ ಜೊತೆ ಉಪಾಧ್ಯಕ್ಷರಾಗಿದ್ದರು, ಅವರು ನನ್ನ ಸೆಕ್ರೆಟರಿ ಆಗಿದ್ದರು ಇಕ್ಬಾಲ್ರು. ಸೊ ಅದ ನಂತರ ಇವರು ಈಗ ಪ್ರಸ್ತುತವಾಗಿ ಅವರು ಅಧ್ಯಕ್ಷರಾಗಿದ್ದಾರೆ. 23-24ರಲ್ಲಿ ನಾನು ನಮ್ಮ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಕಾಸಿ ಅಂತ ಹೇಳ್ತೇವೆ, ದಟ್ ಈಸ್ ಇನ್ ಬ್ಯಾಂಗ್ಳೂರ್ ವಿಜಯನಗರ. ಅಲ್ಲೂ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿ 1 ವರ್ಷ ಕೆಲಸ ಮಾಡಿದ್ದೇನೆ. ಆ ಒಂದು ಅನುಭವದಿಂದ ಇಲ್ಲಿ ಮಾಡಿದ್ದೇನೆ. ಈಗ ಆ ಒಂದು ಅನುಭವದಿಂದಲೇ ಈ ಒಂದು ಎಕ್ಸ್ಪೋ ಅನ್ನು ಕೂಡ ಮಾಡ್ತಾ ಇದ್ರಿ ಅಲ್ವಾ ಸರ್? ಎಸ್, ಇದು ಬೆನಿಫಿಟ್ ಇದೆ, ಯೂಸ್ ಆಗುತ್ತೆ. ಆಮೇಲೆ ಇದು ಸರ್ಕಾರಕ್ಕೆ ಆವಾಗಲೇ ನಾನು ಹೇಳಿದೆ ಸರ್ಕಾರಕ್ಕೆ ಮುಟ್ಬೇಕಂತ ಹೇಳಿ. ಅಂತ ಹೇಳಿದ್ರೆ ಬೆಂಗಳೂರು ಮಂಗಳೂರು ಈಗ ಏನ್ ನಮ್ಗೆ 6-7 ಗಂಟೆ ಹಿಡಿತದೆ, ಅದಿನ್ನು ಟನಲ್ ರೋಡ್ ಆದ್ರೆ ನಮ್ಗೊಂದು 4 ಗಂಟೆ ಒಳಗೆ ನಾವು ಬೆಂಗಳೂರು ಮುಟ್ಟುವಂಗೆ ಆಗ್ಬೇಕು. ಸೊ ಅದೊಂದು ಆಗ್ಬಿಟ್ರೆ ಅಲ್ಲಿಂದ ಏನು ಎಕ್ಸ್ಪೋರ್ಟ್ ನಮ್ಮ ಚೆನ್ನೈಗೆ ಹೋಗ್ತದೆ ಕಂಟೈನರ್, ಅದೆಲ್ಲ ನಮ್ಮ ಮಂಗಳೂರಿಗೆ ಬರ್ತದೆ. ಸೊ ಆವಾಗ ನಮ್ಮ ಮಂಗಳೂರು ಇನ್ನೂ ಬೆಳಿಲಿಕ್ಕೆ ನಮಗೆ ಬೆಂಗಳೂರು ಹತ್ರ ಆಗತ್ತೆ. ಈಗೇನು ಬೆಂಗಳೂರು 6-7 ಗಂಟೆ ಆಗ್ತದೆ, ಅದಿನ್ನು ಟನಲ್ ರೋಡ್ ಮಾಡಿ ಕೊಟ್ರೆ ಸರ್ಕಾರ, ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರ ಒಟ್ಟಿಗೆ ಸೇರಿಕೊಂಡು ಆ ಒಂದು ನಮ್ಮ ಬೇಡಿಕೆಯನ್ನು ಅವರು ಶೀಘ್ರದಲ್ಲೇ ನಮಗೆ ಮಾಡಿಕೊಟ್ರೆ, ನಮಗೆ ಈಗ ನನಗೆ 62 ಆಯಿತು, ಇನ್ನು ಅವರು 20 ವರ್ಷ ತಗೊಂಡ್ರೆ ನಮ್ಮ ಮೇಲೆ ಎಲ್ಲಿಯಾದರೂ ಇರ್ತೇವೆ. ಹಾಗೆ ಆ ಥರ ಆಗದೆ ಶೀಘ್ರದಲ್ಲಿ ಮಾಡಿ ಅದೊಂದು ಆದರೆ ನಮ್ಮ ಉಭಯ ಎಂದೇಳಿ ನಮ್ಮ ರಾಜಧಾನಿ ಮತ್ತು ನಮ್ಮ ಮಂಗಳೂರಿಗೆ ದಕ್ಷಿಣ ಕನ್ನಡಕ್ಕೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ಇನ್ನೂ ಅವಕಾಶ ಸಿಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಎಸ್ ಸರ್. ಇಕ್ಬಾಲ್ ಸರ್, ತಮ್ಮದು ಸರ್ ಬಿಸ್ನೆಸ್ ಅಲ್ಲಿ? ನಮ್ದು ಇಂಪ್ಲೆಕ್ಸ್ ಪ್ಯಾಕೇಜಿಂಗ್ ಅಂತ ಪ್ರೊಪರೇಟರ್ ಆಗಿದ್ದೇನೆ. ಇಟ್ಸ್ ಎ ಕ್ಲಾಸಿಕ್ ಪ್ಯಾಕೇಜಿಂಗ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರ್ಸ್ ಆಫ್ PP, LD, PP ಮತ್ತೆ ಅವರ ಬ್ರ್ಯಾಂಡ್ ನೇಮ್ ಹಾಕಿ. ಓಕೆ. ಎಷ್ಟು ವರ್ಷದಿಂದ ಆಯ್ತು ಸರ್? ಆಲ್ಮೋಸ್ಟ್ 22 years, 23 years. ಓಕೆ ಓಕೆ. ಈಗ ಮೂವರಲ್ಲೂ ಕೂಡ ಕೇಳೋದು ಇಷ್ಟೇ ಸರ್, ಇಷ್ಟು ವರ್ಷಗಳಿಂದ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇದೆ, ಹೇಗಿದೆ ನಮ್ಮ ಮಂಗಳೂರು, ಹೇಗಿದೆ ನಮ್ಮ ಕೋಸ್ಟಲ್ ಏರಿಯಾ ಆ್ಯಸ್ ಎ ಇಂಡಸ್ಟ್ರಿಯಲಿಸ್ಟ್ ತಮ್ಗಳಿಗೆ ಅಂದ್ಕೊಂಡಾಗ? ಯಾಕಂದರೆ ಬಹಳಷ್ಟು ಜನರು ತಾವು ಬಿಸ್ನೆಸ್ ಮೆನ್ಗಳು, ತಾವುಗಳು ಎಂಟರ್ಪ್ರಿನರ್ಗಳು, ಇಂಡಸ್ಟ್ರಿಯಲಿಸ್ಟ್ಗಳು, ಆದರೆ ಜನರು ತಾವುಗಳು ನೋಡುವಂತಹ ರೀತಿ ಬೇರೆ ಮಂಗಳೂರನ್ನು, ನಮ್ಮ ಕೋಸ್ಟಲ್ ಏರಿಯಾ ಜನರು ನೋಡುವಂಥದ್ದು ಕೂಡ. ಯಾಕಂದರೆ ಇಲ್ಲೂ ಕೂಡ ಒಂದು ಆರೋಪ ಇದೆ, ಯಾಕಂದರೆ ಇಲ್ಲಿ ಭಾಳಷ್ಟು ಇಂಡಸ್ಟ್ರಿಗಳು ಇಲ್ಲ, ಇಲ್ಲಿ ಏನು ಬೇಕಾದರೂ ನಾವು ಬೆಂಗಳೂರಿಗೆ ಹೋಗಬೇಕು, ಇಲ್ಲಿ ಡೆವಲಪಿಂಗ್ ಆಗ್ತಾ ಇಲ್ಲ, ಡೆವಲಪ್ ಇಲ್ಲ. ಸೊ ಇಂಥ ವಿಚಾರಗಳಿದೆ. ಹೌದಾ? ಇಸ್ ಇಟ್? ನನಗೆ ಏನು ಹೇಳ್ತೀರಿ, ತಾವುಗಳೇ ಅಲ್ಲಿ ನೋಡಿದವ್ರು, ಈ ಪರಿಸ್ಥಿತಿಯನ್ನು ಆ್ಯಕ್ಚುಲಿ ನೋಡಿದವ್ರು ಪ್ರೆಸೆಂಟಾಗಿ. ಸೊ ದಟ್ಸ್ ವೈ ಹೌದಾ ನಿಜವಾಗ್ಲೂ ಕೂಡ ಮಂಗಳೂರು ಗ್ರೋತ್ ಆಗಿಲ್ವಾ ಇಂಡಸ್ಟ್ರಿ ವೈಸ್, ಅಥವಾ ಡೆವಲಪಿಂಗಾ, ಅಥವಾ ಏನು ಹೇಳ್ತೀರಿ? ಎಸ್ ಎಸ್ ಸರ್, MD ಸರ್. ಇವಾಗ ತಾವು ಹೇಳಿದ್ರಿ ಅಂದರೆ ಜನ ಹಾಗೆ ಇದು ಹೇಳ್ತಾರೆ ಅಂತೇಳಿ. ಈಗ 2 ವಿಧದಲ್ಲಿ, ಈಗ ಇಂಡಸ್ಟ್ರಿಯಲಿಸ್ಟ್ ಅಂತ ಅಂದ ಕೂಡಲೇ ಸಾಧಾರಣ ಜನರಲ್ ಪಬ್ಲಿಕ್ಕಿಗೆ ಇವರು ಭಾರಿ ದುಡ್ಡು ಮಾಡ್ತಾರೆ, ಅಥವಾ ಅಂದರೆ ಇವರು ಪರಿಸರವನ್ನು ನಾಶ ಮಾಡ್ತಾರೆ, ಅಥವಾ ಅಂದರೆ ನೆಗೆಟಿವ್ಸ್ ಅಂದರೆ ಕೆಂಗಣ್ಣಿಂದ ನೋಡ್ತಾರೆ ಅಂತ ಹೇಳ್ತಾರೆ. ಆ ಥರ ಅಂದರೆ ನೀವು ನೋಡಿರ್ಬೋದು ಇತ್ತೀಚೆಗೆ ತುಂಬ ಬ್ಲೇಮ್ಗಳು ಬಂದಿದೆ, ಅಪವಾದಗಳು ಬಂದಿತ್ತು. ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ ನಮ್ಮ ಫಲ್ಗುನಿ ರಿವರನ್ನು ಬ್ಲ್ಯಾಕನಿಂಗ್ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅನ್ನೋದು. ರಿಯಾಲಿಟಿ ಅಂತ ಹೇಳಿದರೆ ಜನರಲ್ ಪಬ್ಲಿಕ್ಗೆ ನಮ್ದು ಒಂದು ರಿಕ್ವೆಸ್ಟು, ಅವರು ರಿಯಾಲಿಟಿ ಚೆಕ್ ಮಾಡಬೇಕು, ಆ್ಯಕ್ಚುಲಿ ಏನಾಗಿದೆ ಅನ್ನುವಂಥದ್ದನ್ನು ಅವರು ನೋಡಬೇಕು. ಅದಲ್ಲದೆ ಖಾಲಿ ಇಂಡಸ್ಟ್ರಿಯಲ್ ಏರಿಯಾದಿಂದಾಗಿ ನಾನು ಇಂಡಸ್ಟ್ರಿಯಲ್ ಏರಿಯಾದಿಂದ ಆಗಲಿಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾಟ್ ಓನ್ಲಿ ಬೈಕಂಪಾಡಿ ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಿಂದಾಗಿಯೇ ಅದು ಆಗಿದೆ ಅನ್ನುವಂಥದ್ದು ಅಕ್ಷರಶಃ ಅದು ತಪ್ಪು. ಅದು ಯಾಕಂದರೆ ನಮ್ಮ ನೀರು, ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದ ನೀರು ಅಂದರೆ ಏನು ಇದು ನೀರು ಅಂದರೆ ಅದು ಕಲುಷಿತ ನೀರನ್ನು ನಾವು ಸಿವೇಜ್ ವಾಟರನ್ನು ನಾವು ಯಾವತ್ತೂ ಇದಕ್ಕೆ ಬಿಡಲ್ಲ. ಯಾಕಂದರೆ ಇಲ್ಲಿರುವಂಥ ದೊಡ್ಡ ಇಂಡಸ್ಟ್ರಿಗಳಂತೂ ಅವರು ಎಲ್ಲ ಕೇರ್ ತಗೊಳ್ತಾರೆ ಅದನ್ನು ಬಿಡದಾಗಿ, ಅಂದರೆ ಪೊಲ್ಯೂಟೆಡ್ ನೀರನ್ನು ಸಮುದ್ರಕ್ಕೆ ಬಿಡದಾಗಿ. ಇದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅದನ್ನು ಅಂದರೆ ಈಗ ಇಲ್ಲಿಂದ ಅದಕ್ಕೆ ನಮ್ಮ ಕಾರ್ಪೊರೇಷನಿಂದ ಹೋಗುವಂಥ ಸ್ವೇಜ್ ವಾಟರ್ಸ್ ಎಲ್ಲ ಇದೆ, ಅದು ಫಲ್ಗುನಿ ರಿವರಿಗೆ ಹೋಗ್ತಾ ಇದೆ, ಟ್ರೀಟ್ ಆಗದೆ ಹೋಗ್ತಾ ಇದೆ. ಆ ನೀರು ಏನಾಗ್ತದೆ
ಏನಾಗ್ತದೆ ಅಂತ ಹೇಳಿದ್ರೆ ರಾತ್ರಿ ಹೊತ್ತು ಈ ಹೈ ಟೈಡ್ ಟೈಮ್ನಲ್ಲಿ ಆ ನೀರು ಫಲ್ಗುನಿ ರಿವರ್ನಲ್ಲಿ ಬ್ಯಾಕ್ ಹೋಗ್ತದೆ. ಆ ನಂತರ ರಿಟರ್ನ್ ಬರುವಾಗ ಅದು ಕೆಳಗಡೆ ಸೆಟ್ಲ್ ಆಗ್ತದೆ. ಸೊ ಅಲ್ಲಿ ಏನಾಗ್ತದೆ, ನೀರು ಆ ಕಲುಷಿತ ನೀರು ಆ ಇದು ಈಗ ಏನು ನಮ್ಮ ಇಲ್ಲಿ ಸ್ವೇಜ್ ನೀರು ಇರುತ್ತೆ ಅದು ಅಲ್ಲೇ ಸೆಟ್ಲ್ ಆಗುತ್ತೆ. ಸೊ ಅದರಿಂದಾಗಿ ಅದು ಬ್ಲ್ಯಾಕನಿಂಗ್ ಆಗುತ್ತೆ. ಮತ್ತು ಮಳೆಗಾಲದಲ್ಲಿ ಹೇಗೋ ಪಾಸ್ ಆಗ್ತದೆ, ಅದು ದೊಡ್ಡ ನೀರಿನ ಇದು ಇರುತ್ತೆ, ರಭಸ ಇರುತ್ತೆ, ಅದಕ್ಕೆ ಅದು ನೀರು ಪಾಸ್ ಆಗ್ತಾ ಇರ್ತದೆ. ಬಟ್ ಈ ಟೈಮ್ನಲ್ಲಿ ಮೇಲ್ಗಡೆಯಿಂದ ನೀರು ಬರ್ತಾ ಇಲ್ಲ, ಈ ನೀರು ಹೋಗಿ ಅದು ಬ್ಲ್ಯಾಕನಿಂಗ್ ಆಗುತ್ತೆ. ಅದರಿಂದಾಗಿ ಬಟ್ ಅಪವಾದ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ, ಅಂದರೆ ಇಂಡಸ್ಟ್ರಿಯವರು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ದೊಡ್ಡ ಮಟ್ಟದ ಇದು. ಎಸ್, ಇಲ್ಲ ಅದಕ್ಕಿಂತ ದೊಡ್ಡ ಅಪವಾದ ಏನಂತ ಹೇಳಿದ್ರೆ ನಮ್ಮ ಮಂಗಳೂರಿಗೆ ಬೆಳೀತಾ ಇಲ್ಲ, ಇಂಡಸ್ಟ್ರಿಗಳು ಬಹಳಷ್ಟು ಕಡಿಮೆ ಇದೆ ಅಂತ ಹೇಳಿ. ಸೊ ಇದು ಪ್ರಶ್ನೆ ಸರಿಯಾದು. ಅದಕ್ಕೆ ಒಂದು ಕಾರಣ ಇದೆ. ಅದು ಕಾರಣ ಏನಂತ ಹೇಳಿದ್ರೆ, ಒಂದು ಸೈಡಿಂದ ನಮ್ಗಿರೋದು ಸಮುದ್ರ, ಇನ್ನೊಂದು ಸೈಡಿಂದ ನಮಗೆ ಬೆಟ್ಟಗಳು ಇರೋದು, ಶಿರಾಡಿ ಘಾಟಿ ಆಗಲಿ ನಮ್ಮ ಮಡಿಕೇರಿ ಘಾಟಿ ಆ ಕಡೆ. ಅದರಿಂದ ನಮ್ಮಲ್ಲಿ ಕರಾವಳಿ ಪ್ರದೇಶದಲ್ಲಿ ಸಮತಟ್ಟಾದ ನೆಲ ಬಹಳಷ್ಟು ಕಡಿಮೆ ಇರೋದು. ಇದರಿಂದ ನಮಗೆ ಇಲ್ಲಿ ದೊಡ್ಡ ಇಂಡಸ್ಟ್ರಿ ಬರ್ಲಿಕ್ಕೆ ಒಂದು ಸ್ವಲ್ಪ ಇದು ಜಾಗ ಇಲ್ಲ ನಮ್ಮಲ್ಲಿ. ಈಗ ಜಾಗ ಬಿಟ್ಟು ಕೊಡೋದಿಲ್ಲ ಯಾರು, ಅಂದ್ರೆ ನಮ್ಮಲ್ಲಿ ಜಾಗ ಲಿಮಿಟೆಡ್ ಜಾಗ ಇರೋದು ನಮ್ಮ ಕರಾವಳಿ ಪ್ರದೇಶದಲ್ಲಿ. ಅದೊಂದು ನಮ್ಮ ದೊಡ್ಡ ಇದು. ಅದಕ್ಕೋಸ್ಕರ ನಾನು ಆಗ ಹೇಳ್ತಾ ಇದ್ದೆ, ನಾಗಾರ್ಜುನ ಸ್ಟೀಲ್ ಪ್ಲಾಂಟ್ ಅಂತೇಳಿ ಅವಾಗ ಸುಮಾರು 1600 ಎಕರೆ ಅವ್ರಿಗೆ ಕೊಟ್ಟಿದ್ರು. ಈಗ ಅದು ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡು ಕೋರ್ಟ್ ಕೇಸಲ್ಲಿ ವಿನ್ ಆಗಿ ಆ ಜಾಗ ಅವರಿಗೆ ಸಿಕ್ಕಿದೆ. ಅದರಲ್ಲಿ ಕೆಲವು ಜಾಗ ಕೋಸ್ಟ್ ಗಾರ್ಡಿಗೆ ಕೊಟ್ಟಿದ್ದಾರೆ, ಕೆಲವು ಜಾಗಗಳನ್ನು ಅಲಾಟ್ ಮಾಡಿದ್ದಾರೆ ಅವರು ಬೆಂಗಳೂರಲ್ಲಿ. ಇನ್ನೂ ಅದರಲ್ಲಿ ಒಂದು 200 ಇಂದ 300 ಎಕರೆ ಜಾಗ ಸಿಗ್ತದೆ. ಅದನ್ನಾದರೂ SMEಗಳಿಗೆ ಕೊಟ್ಟು ಒಂದು 25 ಸೆನ್ಸ್ 50 ಸೆನ್ಸಿನ ಆ ಥರ ಒಂದು ಮಾಡಿ ಅಪ್ ಟು 2 ಎಕರ್ ಪ್ಲಾಟ್ಸ್ ಮಾಡಿ ಆವಾಗ ಅದನ್ನು ಇದು ಮಾಡಿದ್ದು, ಅಕ್ವೈರ್ ಮಾಡಿದ್ದು ಭಾಳ ಕಡಿಮೆ ರೇಟಲ್ಲಿ. ಇವಾಗ ಅದನ್ನು ಒಂದು 2 ಲಕ್ಷನ ಎಕರೆಗೆ ಅಥವಾ 3 ಲಕ್ಷದಲ್ಲಿ 3 ಕೋಟಿಯಲ್ಲಿ ನಮ್ಮ ಇಂಡಸ್ಟ್ರಿ ಅವರಿಗೆ ಹಂಚಿದ್ರೆ ಇನ್ನೂ ಇಲ್ಲಿ ಹಲವು ಇಂಡಸ್ಟ್ರಿಗಳು ಬಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೂ ಅಭಿವೃದ್ಧಿ ಆಗಲಿಕ್ಕೆ ಸಹಾಯ ಆಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಓಕೆ ಓಕೆ ಈಗ ಸದ್ಯ ಇಂಡಸ್ಟ್ರಿ ನಮ್ಮ ಬೈಕಂಪನಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು 400 ಯೂನಿಟ್ಗಳಿದೆ ಅಂತ ಬಂದಾಗ ಯಾವ್ಯಾವ ಕಂಪನಿಗಳು ಹೇಗೆ ಇದೆ ಸರ್? ಎಲ್ಲ ಇದೆ. ಮೆಡಿಸಿನ್ ಇದೆ, ಫಾರ್ಮಾ ಇದೆ, ಇಂಜಿನಿಯರಿಂಗ್ ಯೂನಿಟ್ ಇದೆ, ಫ್ಲೈವುಡ್ ಇಂಡಸ್ಟ್ರಿಗಳು ಇದೆ, ಗೇರ್ ಬೀಜ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿದೆ, ಅದೇ ರೀತಿ ಫುಡ್ ಇಂಡಸ್ಟ್ರಿಗಳು ಇವೆ, ಹಾಗೆ ಹಲವಾರು ಇಂಡಸ್ಟ್ರಿಗಳಿವೆ. ಓಕೆ ಓಕೆ ಒಂದೇ ತರದ ಕೆಲವು ಕಂಪನಿಗಳು ಕೂಡ ಇದೆ, ಒಂದೇ ತರದ್ದು ತುಂಬಾ ಇದೆ, ತುಂಬಾ ಇರ್ತದೆ ಅಲ್ವಾ? ಸೊ ಹಾಗಿದ್ದಾಗ ಈ ಯಾವಾಗ್ಲೂ ಹಾಗೆ ಅಲ್ಲ, ಒಂದು ಇಂಡಸ್ಟ್ರಿ ಒಳ್ಳೆ ನಡೀತದೆ ಅಂತ ಹೇಳಿದ್ರೆ ಅದೇ ಇಂಡಸ್ಟ್ರಿ ನಾವು ಮಾಡೋದು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ದಟ್ಸ್ ವೈ. ಸೊ ಹಾಗಿದ್ದಾಗ ಈ ಒಂದು ಈ ಎಕ್ಸ್ಪೋಗೆ ಯಾಕೆ ಬರಬೇಕು ನಾವುಗಳು ಅಂತ ಬಂದಾಗ ಯಾಕೆ ಬರಬೇಕು? ಸೊ ಬಂದ್ರೆ ಏನ್ ಲಾಭ? ಅಥವಾ ಆಬ್ವಿಯಸ್ಲಿ ಜಾಬ್ ಫೇರ್ ಇದೆ, ಸೊ ಅದರಲ್ಲಿ ಲಾಭ ಇರುತ್ತೆ. ಆ್ಯಂಡ್ ಎಕ್ಸ್ಪೋಗೆ ಬರಬೇಕಂತ ಬಂದಾಗ ಯಾತಕ್ಕೋಸ್ಕರ ಬರಬೇಕು, ಏನು ವಿಚಾರ ಇದೆ, ಆ ವಿಚಾರದ ಬಗ್ಗೆ ಮಾತಾಡಬೇಕು. ಈ ಎಕ್ಸ್ಪೋದಲ್ಲಿ 400+ ಕೈಗಾರಿಕೆ ಯೂನಿಟ್ ಇದ್ರೆ ಇಲ್ಲಿ 120+ ಇಂಡಸ್ಟ್ರಿಯಲ್ ಯೂನಿಟ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಬಂದಾಗ ಸೊ ಯಾವ ಯಾವ ವಿಚಾರಗಳು ಬರುತ್ತೆ, ಸೊ ಏನೆಲ್ಲ ಕವರ್ ಅಪ್ ಆಗುತ್ತೆ, ಈ ಒಂದು ವಿಚಾರದ ಬಗ್ಗೆ ಕೇಳಬೇಕು. ಎಸ್ ಸರ್, ಏನು ಹೇಳ್ತೀರಿ? ಈ ಎಕ್ಸ್ಪೋದಲ್ಲಿ ಈಗ ಇವರಿಬ್ಬರು ಕೂಡ ನಮ್ಮ ವೈಸ್ ಪ್ರೆಸಿಡೆಂಟ್ ಮತ್ತು ನಮ್ಮ ಇದರದ್ದು ಪ್ರೋಗ್ರಾಮ್ ಚೇರ್ಮ್ಯಾನ್ ಕೂಡ ಇವರು ಕೂಡ ಹೇಳಿದರು. ಅದರೊಟ್ಟಿಗೆ ನಾವು ಈ ಎಕ್ಸ್ಪೋದಲ್ಲಿ ಅವಾಗ ಹೇಳಿದಾಗೆ ಅಂದರೆ ನಾವು ಈ ಒಟ್ಟಾರದ ಎಲ್ಲ ಕಾಲೇಜುಗಳಿಗೆ ನಾವು ಇನ್ವೈಟ್ ಮಾಡಿದ್ವಿ. ಅಂದರೆ ಅದು ITI ಇರ್ಬೋದು, ಪಾಲಿಟೆಕ್ನಿಕ್ ಇರ್ಬೋದು, ಇಂಜಿನಿಯರಿಂಗ್ ಕಾಲೇಜು, ಡಿಗ್ರಿ ಕಾಲೇಜು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಅಂದರೆ MBA ಅವರಿಗೆ ಕೂಡ ನಾವು ಎಲ್ಲ ಕಾಲೇಜಿಗೆ ಕೂಡ ನಾವು ಇನ್ವೈಟ್ ಮಾಡಿದ್ದೇವೆ. ಯಾಕೆ ಇನ್ವೈಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಇಲ್ಲಿ ಜಾಬ್ ಫೇರ್ ಇರುವಂಥದ್ದು, ಎರಡನೇದು 1-to-1 ಇಂಟರಾಕ್ಷನ್ ವಿತ್ ದ ಓನರ್ ಆಫ್ ದ ಈಗ ಯಾರು ಇಲ್ಲಿ ಈಗ ಎಂಪ್ಲಾಯರ್ ಇರ್ತಾರೆ, ಈಗ ನನ್ನ ಎಕ್ಸ್ಪೀರಿಯನ್ಸ್ ಒಂದು ಇರುತ್ತೆ. ಸೊ ನಾವು ಅವರೊಟ್ಟಿಗೆ ಇಂಟರಾಕ್ಷನ್ ಮಾಡ್ಬೋದು. ಒಂದು ಇಂಡಸ್ಟ್ರಿ ಸಪೋಸ್ ಯಾರಾದರೂ ಅಲ್ಲಿ ಸ್ಟಾರ್ಟಪ್ ಮಾಡೋರು ಇರ್ತಾರೆ, ಇಂಡಸ್ಟ್ರಿ ಸ್ಟಾರ್ಟ್ ಮಾಡೋರು ಇದ್ದರೆ ಅವರೊಟ್ಟಿಗೆ ಅವರಿಗೆ ಒಂದು ಇಂಟ್ರಾಕ್ಷನ್ ಕೂಡ ಮಾಡ್ಬೋದು. ನಮ್ಮದು ಹೇಗೆ ಪ್ಲ್ಯಾನಿಂಗ್ ಹೇಗೆ ಅಂತ ಹೇಳಿದ್ರೆ, ಈಗ ಅಲ್ಲಿ ನಮ್ಮದು ನಮ್ಮ ಅಲ್ಲಿ ವೇದಿಕೆ ಕೂಡ ಇರುತ್ತೆ. ಅಲ್ಲಿ ನಮ್ಮದು ನಾವು ಪೂರಾ ದಿನ ನಮ್ಮಲ್ಲಿ ಸ್ಪೀಕರ್ಸ್ ಎಲ್ಲ ಬಂದು ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ, ಅಲ್ಲಿ ಅವರೊಟ್ಟಿಗೆ ಡಿಸ್ಕಷನ್ ಇರುತ್ತೆ. ಅಂದರೆ ಅದು ಸ್ಟೂಡೆಂಟ್ನವರೊಟ್ಟಿಗೆ ಕೂಡ ಡಿಸ್ಕಷನ್ ಇರುತ್ತೆ, ಪ್ಲಸ್ ನಮ್ಮ ಇಂಡಸ್ಟ್ರಿಯಲಿಸ್ಟ್ನವರೊಟ್ಟಿಗೆ ಕೂಡ ಡಿಸ್ಕಷನ್ ಇರುತ್ತೆ. ಅಂದರೆ ಮೋಟಿವೇಶನಲ್, ಅಂದರೆ ಮಕ್ಕಳಿಗೆ ಕೂಡ ಈ ನೆಕ್ಸ್ಟ್ಗೆ ಹೇಗೆ ಇದು ಮಾಡಬೇಕು, ಸಪೋಸ್ ಅವರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಯಾವ ಥರ ಸ್ಪಂದಿಸಬೇಕು. ಮತ್ತು ಅದರೊಟ್ಟಿಗೆ ನಾವು ಈ ಎಕ್ಸಿಬಿಷನಲ್ಲಿ ನಾವು ಒಂದು 2 ಸ್ಟಾಲನ್ನು ಸರ್ಕಾರಿ ಇಲಾಖೆಗಳಿಗೆ ಅಂತೇಳಿ ನಾವು ಫ್ರೀಯಾಗಿ ಇಟ್ಟಿದ್ದೇವೆ. ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರಲಿ,
KIDB ಅವರಿರಲಿ, ಲೇಬರ್ ಡಿಪಾರ್ಟ್ಮೆಂಟ್, ಮತ್ತು ನಮ್ಮ ಫ್ಯಾಕ್ಟ್ರೀಸ್ ಆ್ಯಂಡ್ ಬಾಯ್ಲರ್ಸು ಎಲ್ಲ ESS ಇವರಿಗೆಲ್ಲರಿಗೂ ನಾವು MSME ಇವರಿಗೆಲ್ಲೂ ನಾವು ಒಂದು 2 ಸ್ಟಾಲನ್ನು ಇಟ್ಟಿದ್ದೇವೆ. ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದರೆ, ಯಾರಾದರೂ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದವರಿದ್ದರೆ ಅಥವಾ ಯಾರಾದರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿ ಇದ್ದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ, ಅಂದರೆ ಈಗ ಸೆಂಟ್ರಲ್ ಗೌರ್ಮೆಂಟ್ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮಾಡಿದ್ದಾರೆ, ಅಂದರೆ ಸುಲಭದಲ್ಲಿ ಯಾವ ಥರ ನಾವು ಬಿಸ್ನೆಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ಅದರ ಮಾಹಿತಿ ಕೂಡ ಅಲ್ಲಿ ಕೊಡಲಿಕ್ಕೋಸ್ಕರ ನಮ್ಮ ಆಫೀಸರ್ಸ್ಗಳು ಅಲ್ಲಿ ಇರ್ತಾರೆ. ಸಪೋಸ್ ಯಾರಾದರೂ ಇಂಡಸ್ಟ್ರಿ ಇದು ಮಾಡುವಂಥವ್ರಿದ್ರೆ, ಸೊ ಈ ಎಲ್ಲ ಡೀಟೇಲ್ ಅಂದರೆ ಇದು ಕೇವಲ ಒಂದು ಎಕ್ಸಿಬಿಷನ್ ಮಾತ್ರ ಅಲ್ಲ, ಇದು ನಾಲೆಜ್ ಶೇರಿಂಗ್. ಅಂದರೆ ನಮಗೆ ಪಬ್ಲಿಕ್ಕಿಗೆ ಇದರಿಂದ ಈ ವಟರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು, ಅದರೊಟ್ಟಿಗೆ ಸ್ಟೂಡೆಂಟ್ಗಳಿಗೆ, ಅಂದರೆ ಈಗಿನ ಸ್ಟೂಡೆಂಟ್ಗಳಿಗೆ ಎಲ್ರಿಗೂ ಕೂಡ ಹೆಚ್ಚಿನವರಿಗೆ ಒಂದು ನಾನು ಬಿಸ್ನೆಸ್ ಮಾಡಬೇಕು ಅನ್ನುವಂಥ ಒಂದು ಹಂಬಲ ಇದ್ದರೆ ಅವರಿಗೆ ಅಲ್ಲಿ ನಾವು ಮಾಹಿತಿ ಕೊಡ್ಬೋದು. ಅಂದರೆ ಈಗ ಇಲ್ಲಿ ಸಾಧಾರಣ 120 ಸ್ಟಾಲ್ಗಳು, ಅಂದರೆ ಓನರ್ಸ್ಗಳು ಇರ್ತಾರೆ, ಅದರ ಒಟ್ಟಿಗೆ ಒಂದು 100 ಜನ ಬೇರೆ ಇಂಡಸ್ಟ್ರಿಯಲಿಸ್ಟ್ ಕೂಡ ಇರ್ತಾರೆ. ಸೊ ಅವರೊಟ್ಟಿಗೆ ಇಂಟ್ರಾಕ್ಷನ್ ಮಾಡ್ತಾ ಅವರಿಗೆ ಅಂದರೆ ಇಡೀ ದಿನ ಅವರು, ಅಂದರೆ ಈ 3 ದಿನದಲ್ಲಿ ಅವರು ಕಂಪ್ಲೀಟ್ ಆಗಿ ಒಂದು ಅದನ್ನು ಸದುಪಯೋಗ ಮಾಡ್ಕೊಳ್ಬಹುದು ಅವರು ಇದಕ್ಕೋಸ್ಕರ. ಓಕೆ ಓಕೆ, ಎಸ್ ಸರ್, ಬರ್ತದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಸುಧಾಕರ್ ಅಂತೇಳಿ. ನಮಸ್ತೆ ನಮಸ್ತೆ ಸರ್, ಮಾತಾಡಿ. ಏನ್ ಗೊತ್ತಾ, ಈಗ ವರ್ಕರ್ನವರು ತುಂಬಾ ಜನ ಕೈಗಾರಿಕೆ ಪ್ರದೇಶಕ್ಕೆ ಹೋಗ್ತಾರೆ, ಆದ್ರೂ ಸರಿಯಾಗಿ ನಡೀಲಿಕ್ಕೆ ದಾರಿ ಇಲ್ಲ. ಉದಾಹರಣೆಗೆ ಪಣಂಬೂರು ಪೊಲೀಸ್ ಸ್ಟೇಷನ್ ರೋಡ್ ಒಂದು, ಮತ್ತೊಂದು APMC ಇಂದ ಬರುವಂತ ರೋಡ್ ಬೈಕಂಪಾಡಿಯಿಂದ. ಆ APMC ಇಂದ ಬರುವ ರೋಡ್ ಎಲ್ಲ ಡಾಮರ್ ಎಲ್ಲ ಕಿತ್ತು ಹೋಗಿ ಎಲ್ಲ ಒಂದು 10-15 ವರ್ಷ ಆಯ್ತೇನೋ, ಆದ್ರೂ ಸರಿಯಾಗಿ ನಡೀಲಿಕ್ಕೆ ದಾರಿ ಇಲ್ಲ. ಮತ್ತೊಂದು ಪಣಂಬೂರು ಪೊಲೀಸ್ ಸ್ಟೇಷನ್ ಎದುರು ಸಾಧಾರಣ 1 ಕಿಲೋಮೀಟರ್ ತನಕ ಹೋಗ್ತಾ ಇರುವಾಗ ಎಲ್ಲ 2 ಬದಿಯಲ್ಲಿ ಸಹ ವೆಹಿಕಲ್ ನಿಲ್ತದೆ. ಮತ್ತೆ ಪಾದಚಾರಿಗಳು ಮಾಡಿದ್ದಾರೆ, ಪಾದಚಾರಿ ಎಲ್ಲ ವರ್ಕರ್ನವರಿಗೆ ಹೋಗ್ಲಿಕ್ಕೆ, ನಡೆದುಕೊಂಡು ಹೋಗ್ಲಿಕ್ಕೆಲ್ಲ ಮಾಡಿದ್ದಾರೆ. ಆದ್ರೆ ಅದರ ಮೇಲ್ಗಡೆ ಎಲ್ಲ ಮರ ಎಲ್ಲ ನಟ್ಟಿದ್ದಾರೆ. ಮತ್ತೆ ಕೆಲವೊಮ್ಮೆ KB ಅವರೆಲ್ಲ ಕರೆದು ಮರದ ಗೆಲ್ಲನ್ನೆಲ್ಲ ಅದ್ರ ಮೇಲೆ ಬಿಸಾಕಿ ಹೋಗ್ತಾರೆ, ಆಗ ನಡೀಲಿಕ್ಕೆ ಆಗುದಿಲ್ಲ ಒಂದು. ಮತ್ತೊಂದು ಗೂಡಂಗಡಿ ಎಲ್ಲ ಈಗ ತುಂಬಿ ಹೋಗಿದೆ ಆ ದಾರಿ ಮೇಲೆ, ಎಲ್ಲ ಅಂಗಡಿಯಲ್ಲಿ ಇಟ್ಟು ಹೋಗಿ ನಮಗೆ ಸರಿಯಾಗಿ ನಡೀಲಿಕ್ಕೆ ದಾರಿ ಇಲ್ಲ. ಯಾಕೆಂದ್ರೆ ನೋಡಿ, ಮಳೆಗಾಲಕ್ಕೆ ನಾವು ಈಗ ಪ್ರಾಬ್ಲಮ್ ನಮಗೆ ಈಗ ಗೊತ್ತಾಗುದಿಲ್ಲ. ಮಳೆಗಾಲಕ್ಕೆ ಕೊಡೆ ಹಿಡಿದುಕೊಂಡು ಹೋಗುವಾಗ ಲೇಡೀಸ್ಗಾಗ್ಲಿ ಯಾರಿಗಾಗ್ಲಿ ಸರಿಯಾಗಿ ನಡೀಲಿಕ್ಕೆ ದಾರಿ ಇಲ್ಲ. ಅಂದ್ರೆ 2 ವೆಹಿಕಲ್ ನಿಲ್ತದೆ ಆ ಕಡೆ ಈ ಕಡೆ, ನಾವು ನುಗ್ಗಿಕೊಂಡು ಹೋಗ್ಬೇಕು, ಅದ್ರ ಎಡೆಯಲ್ಲಿ ಎಲ್ಲ ಹೋಗ್ಬೇಕು. ಮತ್ತೆ ಪೊಲೀಸ್ ಸ್ಟೇಷನ್ ಎದುರುಗಡೆ ಫುಲ್ಲು ಕಸ ಎಲ್ಲ ತುಂಬಿ ಹೋಗಿದೆ. ಅದೊಂದು ಸಾಧಾರಣ ನಾನೊಂದು 2-3 ವರ್ಷದಿಂದ ನೋಡ್ತಾ ಇದ್ದೇನೆ, ಹಾಗೆ ಇದೆ ಎಲ್ಲ ಕಸ ಎಲ್ಲ ಚರಂಡಿಯಲ್ಲಿ. ಮತ್ತೆ ಕೆಲವು ಬುಜಿರು ಲಾರಿ ಕೆಲಸ ಆಗಿ ಎಲ್ಲ ದಾರಿ ಬದಿಯಲ್ಲಿ ಇಟ್ಟು ಸರಿಯಾಗಿ ನಡೀಲಿಕ್ಕೆ ದಾರಿ ಇಲ್ಲ ನಮ್ಗೆ ಹೋಗ್ಲಿಕ್ಕೆ. ವರ್ಕರ್ನವರು ಒಂದು 20,000 ಹೋಗ್ತಾರೆ ಹೇಳ್ತಾರೆ, 20,000 ಜನ ಇದ್ದಾರೆ ಅಂತ ಹೇಳ್ತಾರೆ ವರ್ಕರ್ನವರು. ಆದ್ರೆ ಸರಿಯಾಗಿ ಸವಲತ್ತು ಇಲ್ಲ ನಮಗೆ, ದಾರಿ ಇಲ್ಲ. ಇದು ಬೈಕಂಪಾಡಿ ಏರಿಯಾದಲ್ಲಿ ಹಿಡಿಯುವಂತ. ಹೌದು. ಮತ್ತೆ ಏನ್ ಗೊತ್ತಾ, ಮರ ಇದೆ, ದೊಡ್ಡ ದೊಡ್ಡ ಮರ ಇದೆ, ಎಲ್ಲ ಗೆಲ್ಲೆಲ್ಲ ಬಾಗಿ ಹೋಗಿದೆ. ಕೆಲವೊಮ್ಮೆ ಕಂಟೈನರ್ ಹೋಗುವಾಗೆಲ್ಲ ತಾಗ್ತದೆ ಗೆಲ್ಲಲ್ಲ, ಅದು ಯಾವಾಗ ಬೀಳ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಮರದ ಗೆಲ್ಲಲ್ಲ. ಎಸ್ ಸರ್, ಇಲ್ಲ ಈ ಒಂದು ವಿಚಾರದ ಬಗ್ಗೆನೇ ಆಗ ಅರುಣ್ ಸರ್ ಹೇಳಿರುವಂತ. ಯಾಕಂದ್ರೆ ಈ ಒಂದು ವಿಚಾರದ ಮೂಲಕ ಸರ್ಕಾರದ ಗಮನವನ್ನ ಸೆಳಿಬೇಕು, ನಮ್ಮ ಒಂದು ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ ಆಗಬೇಕು. ಸೊ ಅದರಲ್ಲಿ ಬಹಳಷ್ಟು ಸವಲತ್ತುಗಳು ಲ್ಯಾಕ್ ಇದೆ, ಸೊ ಅದನ್ನ ನಾವು ಇಂಪ್ರೂವ್ ಮಾಡಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಈಗ ಸವಲತ್ತು ಮಾಡಿದ್ದಾರೆ, ಈಗ ದಾರಿ ನಡ್ಕೊಂಡು ಹೋಗ್ಲಿಕ್ಕೆ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಎದುರುಗಡೆ, ಆದ್ರೆ ಅದು ಬಳಕೆ ಆಗ್ತಾ ಇಲ್ಲ ಕಾರ್ಮಿಕರಿಗೆ. ಎಲ್ಲ ಅದ್ರ ಮೇಲೆ ಗೂಡಂಗಡಿ ಇಟ್ಟಿದ್ದಾರೆ, ಒಂದು ಬದಿಯಲ್ಲಿ ಲಾರಿಗಳು ನಿಲ್ತದೆ 2 ಬದಿಯಲ್ಲಿ. ಎಸ್ ಸರ್, ಧನ್ಯವಾದ. ಇಲ್ಲ ಮಾತಾಡೋಣ. ಎಸ್, ಈಗಾಗಲೇ ತಾವು ಹೇಳಿದ್ರಿ ಅಲ್ವಾ, ಈ ಪ್ರಶ್ನೆಗೆ ಒಂದು ಉತ್ತರ ಕೊಡ್ತೇನೆ. ಎಸ್ ಸರ್. ನಮ್ಮ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮೀಟಿಂಗ್ ಆಗ್ತದೆ DC ಅವರ ಒಟ್ಟಿಗೆ, ಎಲ್ಲ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಅದರಲ್ಲಿ ಸುಮಾರು 2 ವರ್ಷದಿಂದ ನಾನು ಇದ್ರ ಬಗ್ಗೆ ಹೇಳ್ತಾ ಆ ದೀಪಕ್ ಪೆಟ್ರೋಲ್ ಬಂಪಿಂದ ಬೋಳಾಸ್ ತನಕ ಆ ರೋಡನ್ನು ನೋ ಪಾರ್ಕಿಂಗ್ ಝೋನ್ ಮಾಡ್ಬೇಕಂತೇಳಿ ನಾವು ಕೋರಿಕೊಂಡಿದ್ದು ನಮ್ಮ ಕೆನರಾ ಇಂಡಸ್ಟ್ರಿ ಅಸೋಸಿಯೇಷನ್ ಇಂದ. ಅದು ಬೈ ಮಿಸ್ಟೇಕ್ ಅದು ಪೊಲೀಸ್ ಸ್ಟೇಷನ್ ತನಕ ಮಾತ್ರ ನೋ ಪಾರ್ಕಿಂಗ್ ಝೋನ್ ಮಾಡಿದ್ದಾರೆ. ಆದ್ರೆ ಸಹ ಅದು ಸರಿಯಾಗಿ ಕೆಲವೊಮ್ಮೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಪೊಲೀಸ್ನವ್ರು ಬೇಕಾಗ್ತದೆ. ಅವರು ಹೇಳ್ತಾರೆ, ಹೇಳಿದ್ರಲ್ಲಿ ಏನು ತಪ್ಪಲ್ಲ, ಆದ್ರೆ ಅದು ಸಮರ್ಪಕವಾಗಿ ಅಲ್ಲಿ ಆಗುದಿಲ್ಲ. ಕೆಲವೊಮ್ಮೆ ರಾತ್ರಿ ಬಂದು ಲಾರಿ ಅವ್ರು ನಿಲ್ಲಿಸ್ತಾರೆ, ಲಾರಿ ಅವರನ್ನು ಓಡಿಸ್ಲಿಕ್ಕೆ ಹೋದ್ರೆ ಅದು ಇಂಡಸ್ಟ್ರಿಯಲ್ಲಿ ಬಂದದಂತ ಹೇಳ್ತಾರೆ. ಅವರು NMPAಗೆ ಬರಬಹುದು. ಸೊ ಅಲ್ಲಿಗೆ ಅದು ಸಮಸ್ಯೆ ಆಗ್ತದೆ. ಅವರು ಎಲ್ಲ ಕಸ ಮಾಡಿ ಕಸವನ್ನು ಫುಟ್ಪಾತ್ ಮೇಲೆ ಬಿಸಾಡ್ತಾರೆ, ಅಥವಾ ಅವರು ಹೇಳಿದಾಗೆ ಅಲ್ಲೇ ಪಾರ್ಕ್ ಮಾಡಿ ಹೋಗ್ತಾರೆ. ಎಲ್ಲ ಸಮಸ್ಯೆ ಇದೆ. ಈಗ ಸಹ ನಾವು ಪುನಃ ನಮ್ಮ ಈಗಿನ ಅಧ್ಯಕ್ಷರು ಅದರ ಬಗ್ಗೆ ಗಮನ DC ಅವರಿಗೆ ಸೆಳೆದಿದ್ದಾರೆ. DC ಅವರು ಕಾಗದ ಬರೆದಿದ್ದಾರೆ, ಆ ಇಡೀ ರಸ್ತೆಯನ್ನು ನೋ ಪಾರ್ಕಿಂಗ್ ಝೋನ್ ಮಾಡ್ಬೇಕಂತೇಳಿ. ಇದು ಒಂದು.
ಇನ್ನೊಂದು ವಿಚಾರ, ಫುಟ್ಪಾತ್ ಮೇಲೆ ಅಂಗಡಿಗಳಿದೆ, ಅದನ್ನು ನಾವು ಒಪ್ಪಬೇಕು. ಯಾಕಂದ್ರೆ ನಾಳೆ ತಾವು ಬಂದು ನೋಡಿದ್ರು ಇರುತ್ತೆ, ಫುಟ್ಪಾತ್ ಮೇಲೆ ಅಂಗಡಿಗಳು ಇದೆ, ಹೋಟೆಲ್ಗಳು ಇದೆ. ಮೊನ್ನೆ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಗೂ ಅದನ್ನು ಹೇಳಿದ್ದೇನೆ, ಮೇಡಮ್ ಹತ್ರ, ನಮ್ಮ ಮಹೇಶ್ವರಿ ಮೇಡಮ್, ಡಾಕ್ಟರ್ ಮಹೇಶ್ವರಿ ಮೇಡಮ್ ಹತ್ರ ತೋರಿಸಿದ್ದೇನೆ. ಮೇಡಮ್ ಇದು ನೋಡಿ ನಮ್ಮ ಅವಸ್ಥೆ ನೋಡಿ, ಅವ್ಯವಸ್ಥೆ ಅಂತೇಳಿ ಅದಕ್ಕೆ ಹೇಳೋದು. ಯಾಕಂತ ಹೇಳಿದ್ರೆ ಫುಟ್ಪಾತ್ ಮೇಲೆ ಕ್ಯಾಂಟೀನ್ ಮಾಡಿದ್ರೆ ಮತ್ತೆ ಚರಂಡಿ ಮೇಲೆ ಕ್ಯಾಂಟೀನ್ ಮಾಡಿದ್ರೆ ಅದರಲ್ಲಿ ಏನು ಹೈಜಿನಿಕ್ ಇರ್ತದೆ, ನಮ್ಮ ಇವನ್ ಲೇಬರ್ನವರಿಗೂ ಅದರದ್ದು ಒಂದು ಇದು ಸಿಗ್ಲಿಕ್ಕಿಲ್ಲ, ಒಳ್ಳೆಯ ಒಂದು ಶುಚಿತ್ವ ವಾತಾವರಣ ಸಿಗುವುದಿಲ್ಲ. ಸೊ ಅದನ್ನೆಲ್ಲ ತೆಗಿಸ್ಲಿಕ್ಕೆ ನೀವೇ ಮಾಡಬೇಕು ಮೇಡಮ್ ಅಂತ ಹೇಳಿ ಮೊನ್ನೆ ಅವರಲ್ಲಿ ನಾವು ಮನವಿ ಮಾಡಿದ್ದೇವೆ. ಈಗ 2 ಆದಿತ್ಯವಾರದಿಂದ ಅಲ್ಲಿ ಚರಂಡಿಯಲ್ಲಿ ತುಂಬಿದಂಥ ಹೂಳು ತೆಗೆಯುವ ಒಂದು ಕೆಲಸ ಆಗ್ತಾ ಇದೆ. ಆ ಹೂಳು ತೆಗೆದದನ್ನು ಹಾಕೋದೆಲ್ಲಿ ಅಂತ ಹೇಳೋದೇ ದೊಡ್ಡ ಸಮಸ್ಯೆ. ಯಾರು ಸಹ ಇಲ್ಲಿ ಹಾಕ್ಬೇಡಿ ಅಲ್ಲಿ ಹಾಕ್ಬೇಡಿ ಅಂತ ಹೇಳ್ತಾರೆ, ಮತ್ತೆ ಅದನ್ನು ಹೂಳು ತೆಗೆದು ಇಲ್ಲಿ ಹಾಕೋದು, ಇದೊಂದು ದೊಡ್ಡ ಸಮಸ್ಯೆ. ಇದು ಸುಮಾರು 50 ವರ್ಷದಿಂದ ಚರಂಡಿದು ಹೂಳೇ ತೆಗಿಲಿಲ್ಲ ಇವತ್ತಿನ ತನಕ. ಅದು ಕಾರ್ಪೊರೇಷನ್ ಇತ್ತೀಚೆಗೆ ಅಷ್ಟೇ ಆಗಿದೆ ಅಂತ ಹೇಳ್ಬೋದು. KDB ಅವ್ರ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಇದು ಒಂದು ನಮ್ಮ ದೌರ್ಭಾಗ್ಯ. ಇಲ್ಲ, ಪರ್ಫೆಕ್ಟ್ ಒಂದು ವಿಚಾರಗಳನ್ನ, ವಾಸ್ತವ ಸತ್ಯವನ್ನ ಹೇಳಿದ್ರು. ಅವರು APMC ಇಂದ ಹೇಳಿದ್ರು, APMC ಇಂದ ರಸ್ತೆ ಸರಿಯಾಗಿಲ್ಲ ಅಂತ. ಆಕ್ಚುಲಿ APMC ಇಂದ ಬರುವಂತ ರಸ್ತೆ ಅದು ಮೊದಲು ಇತ್ತು ರೋಡ್, ಬಟ್ ಅದನ್ನು ರೈಲ್ವೆ ಅವರು ಅದನ್ನು ಬಂದ್ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಜನರು ಬರುವುದನ್ನು ಬ್ಲಾಕ್ ಮಾಡಿದ ಯಾಕೆಂತೇಳಿ ಸಮ್ ಆಕ್ಸಿಡೆಂಟ್ ಮೇ ಹ್ಯಾಪನ್ಸ್. ನಾವು ರಿಕ್ವೆಸ್ಟೆಡ್ ಟು ದ ಗೌರ್ಮೆಂಟ್, ಇದು ರೈಲ್ವೆ ಮಿನಿಸ್ಟರ್ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ದೆವು. ಅಲ್ಲ ಸರ್, ಸೋಮಣ್ಣವ್ರು ಬಂದಾಗ ರಿಕ್ವೆಸ್ಟ್ ಮಾಡಿದ್ದಾರೆ, ಜನರಲ್ ಮ್ಯಾನೇಜರ್, ಬಟ್ ಅವರು ಹೇಳಿದ್ದು ಅದಕ್ಕೆ ಮ್ಯಾನ್ ಹ್ಯಾಂಡಲ್ಡ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ಲಿ ಕಂಪ್ಲೀಟ್ ಅವ್ರು ಬ್ಲಾಕ್ ಮಾಡಿದ್ದಾರೆ. ಸೊ ಅದಕ್ಕಿಂತ ಆ ರೋಡನ್ನು ಡೆವಲಪ್ ಮಾಡುದಿಲ್ಲ ಅದು. ಮತ್ತೆ ಈಗ ರಸ್ತೆದ್ದು ಹೇಳಿದ್ರು, ಅದು ಈಗ ಇವನ್ ನಮ್ದು ಫಾಸ್ಟ್ 10 ಡೇಸ್ ಇಂದ ಚರಂಡಿ ಕ್ಲೀನಿಂಗ್ ವ್ಯವಸ್ಥೆ ಆಗ್ತಾ ಇದೆ. ಈ ಕಾರ್ಪೊರೇಷನ್ ಅವರು ಕೂಡ ಅದನ್ನು ಚರಂಡಿ ಕ್ಲೀನ್ ಮಾಡ್ತಾ ಇದ್ದಾರೆ. ಅದನ್ನು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬರ್ತಾ ಇದೆ. ಓಕೆ. ಎಸ್ ಸರ್. ಇಲ್ಲಿ ಈ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ರು. ಎನಿವೆ, ಈ ಒಂದು ವಿಚಾರಗಳು ಬೆಳವಣಿಗೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಎಸ್ ಸರ್, ಈಗ ವೈಸ್ ಪ್ರೆಸಿಡೆಂಟ್ ಸರ್, ಈಗ ಈ ಕಾರ್ಯಕ್ರಮದಲ್ಲಿ ಯಾವ್ಯಾವ ಕಂಪನಿಗಳು ಅಂದ್ರೆ 120 ಇಂಡಸ್ಟ್ರೀಸ್ ಪಾರ್ಟಿಸಿಪೇಟ್ ಮಾಡುತ್ತೆ ಅಂತ ಬಂದಾಗ ಯಾವುದೆಲ್ಲ ಸರ್? ಯಾಕಂದ್ರೆ ನಾಳೆ ಈ ಕಾರ್ಯಕ್ರಮಕ್ಕೆ ನಾಡಿದ್ದು ಬರ್ಬೇಕಂತ ಬಂದ 1, 2, 3 ದಿನಗಳ ಕಾಲ ಯಾಕೆ ಬರಬೇಕು ಅಂತ ವಿಚಾರ ಬಂದಾಗ ಬಹಳಷ್ಟು ಜನ ನೋಡ್ತಾ ಇದ್ದಾರೆ. ಫುಡ್ ಇಂಡಸ್ಟ್ರೀಸ್ ಅಂದ್ರೆ ಕ್ಯಾಶ್ಯೂ ಇಂಡಸ್ಟ್ರೀಸ್ ಪಾರ್ಟಿಸಿಪೇಟಿಂಗ್. ಕ್ಯಾಶ್ಯೂ ಅಂದ್ರೆ ಗೋಲಾಸ್ ಇದೆ, ಅಂಡ್ ಅಚಲ್ ಇಂಡಸ್ಟ್ರೀಸ್ ಈಸ್ ಮೇನ್ ಟೈಟಲ್ ಸ್ಪಾನ್ಸರ್ ನಮ್ದು. ಅಚಲ್ ಇಂಡಸ್ಟ್ರೀಸ್. ಮತ್ತೆ MRPL ಬರ್ತಾ ಇದೆ. ದೇ ಆರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಇದು ಯಾವುದು ಆಯಿಲ್ ಆ್ಯಂಡ್ ಗ್ಯಾಸ್. ಆ್ಯಂಡ್ ಇವರು MCF ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ದೇ ಆರ್ ಮ್ಯಾನುಫ್ಯಾಕ್ಚರ್ ಆಫ್ this fertilizers. And so many plywood industries, plastic industries, as well as ನಮ್ಮದು ಬಾಯ್ಲರ್ಸ್ ಇಂಡಸ್ಟ್ರಿ, ಬಾಯ್ಲರ್ಸ್ ಅವ್ರಿಗಿದೆ ತುಂಬ ಡಿಫ್ರೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅದರಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಅರೌಂಡ್ 100+ ಯೂನಿಟ್ಸ್ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಓಕೆ. ಎಸ್ ಸರ್, ಇದು ಈ ಕಾರ್ಯಕ್ರಮ ಈಗ 1, 2, 3 ಕರಾವಳಿ ಮೈದಾನದಲ್ಲಿ ನಡೀಲಿಕ್ಕಿರುವಂಥ ಕಾರ್ಯಕ್ರಮ 3 ದಿನ. ಯಾವ ರೀತಿ ಕಾರ್ಯಕ್ರಮ ನಡೀಲಿಕ್ಕಿದೆ? ಬೆಳಿಗ್ಗೆ ಇನೋಗ್ರೇಷನ್ ಯಾವಾಗ ಅಂಡ್ ಯಾರು ಬರ್ತಾರೆ ಸರ್? ಹೇಗೆ ಈ ಕಾರ್ಯಕ್ರಮ, ಯಾರ್ಯಾರು ಗೆಸ್ಟ್ ಇದ್ದಾರೆ? ಸೊ ಯಾವ ರೀತಿ ನಡೆಯುತ್ತೆ? ಬೆಳಿಗ್ಗೆಯಿಂದ ಎಷ್ಟು ಗಂಟೆ ತನಕ? ಸಂಜೆ, ದೆನ್ ಆಫ್ಟರ್ ದಟ್ ಎವ್ರಿ ಡೇ 3 days ಅಂಡ್ ಲಾಸ್ಟ್ ಡೇ ಏನಿದೆ? ಸೊ ಆ ಒಂದು ಸಂಕ್ಷಿಪ್ತ ಒಂದು ವಿವರಣೆ ಅದು. ಈಗ ಬೆಳಿಗ್ಗೆ ನಮ್ದು 1ನೇ ತಾರೀಕಿಗೆ 10 ಗಂಟೆಗೆ ನಾವು ಇನಾಗ್ರೇಟ್ ಮಾಡ್ತಿದ್ದೇವೆ ನಮ್ಮ ಪ್ರೋಗ್ರಾಮ್ ಅನ್ನು. UT ಖಾದರ್ ಅವರು, ನಮ್ಮ ಸ್ಪೀಕರ್ ಅವರು ಬರ್ತಾ ಇದ್ದಾರೆ ಇನಾಗ್ರೇಟ್ ಮಾಡಲಿಕ್ಕೆ. ಹಾಗೆ ನಮ್ಮ ಸಂಸದರು ಕ್ಯಾಪ್ಟನ್ ವಿಜಯ್ ಚೌಟ ಅವರು ಇದ್ದಾರೆ, ಮತ್ತೆ ಗುಂಡೂರಾವ್ ಅವರು ಇದ್ದಾರೆ, ದಿನೇಶ್ ಗುಂಡೂರಾವ್ ಕೂಡ ಇದ್ದಾರೆ. ಹಾಗೆಯೇ ನಮ್ಮ MLA ವೇದವಾಸ್ ಕಾಮತ್ ಅವರು ಬರ್ತಾರೆ, ಮತ್ತೆ ನಮ್ಮ ಸುರತ್ಕಲ್ ಶಾಸಕರು ಕೂಡ ಬರ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮ ನಮ್ಮದು 10 ಗಂಟೆಗೆ ನಾವು ಇನಾಗ್ರೇಟ್ ಮಾಡಬೇಕು ಅಂತ ಇದ್ದೇವೆ. ಇದನ್ನು ಆದ ನಂತರ ನಮ್ಮದು ಕಾರ್ಯಕ್ರಮಗಳು ಕಂಟಿನ್ಯೂಸ್ ಆಗಿ ಈ ಇನಾಗ್ರೇಷನ್ ಕಾರ್ಯಕ್ರಮ ಆದ ನಂತರ ಸ್ಟೇಜ್ ಕಾರ್ಯಕ್ರಮ ಅಂದರೆ ಅಲ್ಲಿ ಈ ಇಂಟರಾಕ್ಷನ್ ಸೆಕ್ಷನ್ ಅಂದರೆ ಟೆಕ್ನಿಕಲ್ ಸೆಷನ್ ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇರುತ್ತೆ. ಹಾಗೆ ಆ ದಿನ ಸಂಜೆ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಅಂದರೆ ಅದರಲ್ಲಿ ಬೇರೆ ಬೇರೆ ಥರದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು 1ನೇ ತಾರೀಕಿಗೆ. 2ನೇ ತಾರೀಕಿಗೆ ಮತ್ತೆ ಸೇಮ್ ಟೈಮ್ ಅದನ್ನ 10 ಗಂಟೆಗೆ ಸ್ಟಾಲ್ ಇದಾಗ್ತದೆ, ರನ್ನಿಂಗ್ ಸ್ಟಾರ್ಟ್ ಆಗ್ತದೆ. ಸಂಜೆ 6:30, 7 ಗಂಟೆ ತನಕ ಸ್ಟಾಲ್ ರನ್ನಿಂಗಲ್ಲಿರುತ್ತೆ. ಹಾಗೆ ಸಂಜೆ ಈವ್ನಿಂಗ್ ಅಲ್ಲಿ ಕುದ್ರೋಳಿ ಗಣೇಶ್ ಅವರದ್ದು ಒಂದು ಜಾದೂ ಪ್ರದರ್ಶನ ಕೂಡ ಇರುತ್ತೆ. ಹಾಗೆಯೇ 3ನೇ ತಾರೀಕಿಗೆ ನಾವು ಈವ್ನಿಂಗ್ ನಮ್ಮದು ಕ್ಲೋಸಿಂಗ್ ವ್ಯಾಲಿಡಿಟರಿ ಪ್ರೋಗ್ರಾಮ್ ಇದೆ. ಅದಕ್ಕೆ ನಮ್ಮ ಎಲ್ಲ
ಆಫೀಸರ್ಸ್ಗಳನ್ನು ಕೂಡ ಕರೆದಿದ್ದೇವೆ ನಾವು. ಅದು 4 ಗಂಟೆಗೆ ನಾವು ಅದನ್ನು 4 ರಿಂದ 5 ಗಂಟೆಗೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಇನ್ ಬಿಟ್ವೀನ್ ಜಾಬ್ ಫೇರ್ ಇದೆ ಅಂತ ಹೇಳಿದ್ರೆ ಜಾಬ್ ಫೇರ್ ಅಂತ ಹೇಳಿ ಅದು ಕಂಟಿನ್ಯೂಸ್ ಆಗಿ ನಡೀತಾ between ಆಗ್ತಾ ಇರ್ತದೆ. ಅದು ಆಗ್ತಾ ಇರ್ತದೆ. ಯಾಕಂದ್ರೆ ಅಲ್ಲಿ ಸ್ಟಾಲ್ಗಳು ರನ್ನಿಂಗ್ ಇರುತ್ತೆ. ಸ್ಟೂಡೆಂಟ್ಗಳು ಬಂದಾಗ ಅವರು ಸಪೋಸ್ ಅವರಿಗೆ ರಿಕ್ವೈರ್ಮೆಂಟ್ ಇದ್ರೆ ಎಷ್ಟು ಜನ ಹೈರ್ ಮಾಡ್ಲಿಕ್ಕಿದ್ದಾರೆ ಅವರು ಅದನ್ನು ಲೀಸ್ಟ್ ಆಗ್ತಾರೆ. ನಮಗೆ ಇಷ್ಟು ಇಂಜಿನಿಯರ್ಸ್ ಬೇಕು, ಇಷ್ಟು ಫಿಟ್ಟರ್ ಬೇಕು, ಇಷ್ಟು ವೆಲ್ಡರ್ ಬೇಕು, ಅಥವಾ ಯಾವುದೇ ಅವರ ಕ್ಯಾಟಗರಿಯನ್ನು ಅವರು ಇದು ಮಾಡುವಾಗ ಆ ಕ್ಯಾಟಗರಿಯ ಮಕ್ಕಳು ಪಾಸ್ ಆಗುವಾಗ ಅವರು ನೋಡಿ ಅವರು ಅಲ್ಲಿ ಅವರೊಟ್ಟಿಗೆ ಇಂಟರಾಕ್ಷನ್ ಮಾಡಬಹುದು. ಅದು ಅದಕ್ಕೋಸ್ಕರ ಸಪರೇಟ್ ಟೈಮ್ ಏನಿಲ್ಲ, ಇಲ್ಲ. ಇದು ಒಟ್ಟಿಗೆನೇ ಅದು ಆಗ್ತಾ ಇರ್ತದೆ. 3 ದಿನದಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಫಸ್ಟ್ ಡೇ ಏನಾಗ್ತದೆ ಅಂತ ಹೇಳಿದ್ರೆ ಅವರು ನಮ್ಮ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ ಆದಷ್ಟು ಮಕ್ಕಳು ಸೆಕೆಂಡ್ ಡೇ ಬಂದ್ರೆ ಒಳ್ಳೇದು. ಯಾಕಂದ್ರೆ ಫಸ್ಟ್ ಡೇ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಸ್ಟಾಲ್ನವರೆಲ್ಲ ಇನ್ಸ್ಟಾಲ್ ಮಾಡಿ ಅವರು ಸ್ವಲ್ಪ ಇದಿರ್ತಾರೆ, ಅಂದ್ರೆ ಫಸ್ಟ್ ಫ್ರೀ ಆಗಿ ಅಂದ್ರೆ ಮತ್ತೆ ಇನಾಗ್ರೇಷನ್ ಅದು ಇದು ಸ್ವಲ್ಪ ಇದಿರುತ್ತೆ. ಸೆಕೆಂಡ್ ಡೇ ಬಂದ್ರೆ ಅವಾಗ ತುಂಬಾ ಉತ್ತಮ. ಯಾಕಂದ್ರೆ ಅವ್ರು ಸೆಟ್ಲ್ ಆಗಿರ್ತಾರೆ, ಈ ಕಂಪನಿಯವರೆಲ್ಲ ಬಂದು ಸೆಟ್ಲ್ ಆಗಿರ್ತಾರೆ. ಸೊ ಫ್ರೀಯಲ್ಲಿ ಅವರಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ಸಪೋಸ್ ಏನಾದರೂ ಇದು ಮಾಡಲಿಕ್ಕೆ. ಎರಡನೇ ತಾರೀಕು ಏನ ಅಂತ ಹೇಳಿದ್ರೆ ಆ ದಿನ ವರ್ಕಿಂಗ್ ಇರುತ್ತೆ. 1ನೇ ತಾರೀಕು ಲೇಬರ್ಸ್ ಡೇ ಇರೋದ್ರಿಂದ ಮಕ್ಕಳಿಗೆ ಕೂಡ ಎಲ್ರಿಗೂ ರಜೆ ಇರುತ್ತೆ, ಆಫೀಸರಿಗೆ ಕೂಡ ರಜೆ ಇರುತ್ತೆ. ಸೊ 2ನೇ ತಾರೀಕು ವರ್ಕಿಂಗ್ ಡೇ ಆದ್ದರಿಂದ ಮಕ್ಕಳಿಗೆ ಕೂಡ ಬರಲಿಕ್ಕೆ ಸುಲಭ. 2 ಮತ್ತು 3ನೇ ತಾರೀಕು ಸಂಡೇ ಅದು ಬಂದರೆ ಉತ್ತಮ. ಮತ್ತು ಈವ್ನಿಂಗ್ ಇದು ನಮ್ಮ ಒಂದು ರಿಕ್ವೆಸ್ಟ್ ಎಲ್ಲ ನಮ್ಮ ನಾಗರಿಕರ ಹತ್ರ, ಅವರು ಬರುವಾಗ ಅವರೊಟ್ಟಿಗೆ ಫ್ಯಾಮಿಲಿ ಕೂಡ ಕರ್ಕೊಂಡು ಬನ್ನಿ. ಅಂದರೆ ಅವರ ಫ್ಯಾಮಿಲಿ ಮತ್ತು ಮಕ್ಕಳನ್ನು ಕರ್ಕೊಂಡು ಬಂದರೆ ಇಲ್ಲಿ ಫುಡ್ ಸ್ಟಾಲ್ ಕೂಡ ಇರುತ್ತೆ ನಮ್ಮದು. ಸೊ ಫುಡ್ ಸ್ಟಾಲ್ ಕೂಡ ಎಂಜಾಯ್ ಮಾಡ್ಬೋದು. ಸಂಜೆ ಈವ್ನಿಂಗ್ ಟೈಮು ಎಂಟರ್ಟೈನ್ಮೆಂಟ್ ಕೂಡ ಪ್ರೋಗ್ರಾಮ್ ಇದೆ. ಅದರೊಟ್ಟಿಗೆ ನಮ್ಮ ಈ ಬೆಲ್ಟಲ್ಲಿ ಅಂದರೆ ಕೆಲವರಿಗೆ ಇಂಡಸ್ಟ್ರಿ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ, ಅಂಥವರಿಗೊಂದು ಡೆಮೋ ಇರುತ್ತೆ. ಅಂದರೆ ರನ್ನಿಂಗ್ ಲೈವ್ ಇದು ಪ್ರೊಡಕ್ಷನ್ ಇರುತ್ತೆ. ಸೊ ಆವಾಗ ಅವರಿಗೆ ಹೇಗೆ ಮೆಷಿನ್ ವರ್ಕ್ ಆಗ್ತದೆ ಅನ್ನುವಂಥದ್ದು ಕೂಡ ಇರುತ್ತೆ. ಅವ್ರಿಗೆ ಏನಾದರೂ ಡೌಟ್ಸು ಅದು ಇದ್ರೆ ನಾವಲ್ಲಿ 1-to-1 ಡಿಸ್ಕಸ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ಎಸ್, ಈಗ ಟ್ರೆಂಡಿಂಗ್ ಅಲ್ಲಿರುತ್ತೆ MSME. ಸೊ ಈ ಒಂದು ವಿಚಾರ ನಮ್ಮ GDP ಕೂಡ ಬಹಳಷ್ಟು ಕೊಡುಗೆ ಇದೆ. ಸೊ ಹಾಗಿದ್ದಾಗ MSME ಈಗ ಹೇಗಿದೆ ಅಂತ ಬಂದಾಗ ಒಂದು ಟ್ರೆಂಡಿಂಗ್ ಅಲ್ಲಿದೆ, ಬಟ್ ಸ್ಟಿಲ್ ಹೇಗಿದೆ ಅನ್ನುವಂಥ ವಿಚಾರ ಬಂದಾಗ ನಿಜವಾಗ್ಲೂ ತಾವು ಕೂಡ ಆ ಒಂದು ಕ್ಷೇತ್ರದಲ್ಲಿ ಇರುವವರು. ಸೊ ದಟ್ಸ್ ವೈ ಐ ಆಮ್ ಆಸ್ಕಿಂಗ್ ವಿತ್ ಯು, ಏನು ಚಾಲೆಂಜಸ್ ಇದೆ ಸದ್ಯ, ಹೇಗಿದೆ, ಏನು ಹೇಳ್ತೀರಿ? MSMEಗೆ ತುಂಬ ಚಾಲೆಂಜಸ್ ಇದೆ. ಅಂದರೆ ಒಂದು ಈಗ ನಾವು ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಬ್ಬ ಇಂಡಸ್ಟ್ರಿ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅದು ಅವನು ಯಾವುದೇ ಒಂದು ಅಂದರೆ ಸರ್ಕಾರದಿಂದ ಸಿಗ್ತದೆ ಏನೋ ಅಂದರೆ ಸಬ್ಸಿಡಿ ಸಿಗ್ತದೆ ಅಂಥದ್ದು ಸ್ಟಾರ್ಟ್ ಮಾಡಿದ್ದಲ್ಲ. ಹೆಚ್ಚಿನವರು ಅವರ ಒಂದು ತಾಕತ್ತಿಂದ ತೋಳ್ಬಲದಿಂದ ಸ್ಟಾರ್ಟ್ ಮಾಡಿ, ಅಂದರೆ ಒಂದು MSME ರನ್ ಮಾಡಬೇಕು ಅಂತಿಲ್ಲ. ಯಾಕಂದರೆ ಒಂದು MSME ಅಂದರೆ ಸ್ಮಾಲ್ ಮತ್ತು ಮೈಕ್ರೋದ ಬಗ್ಗೆ ನಾನು ಹೇಳಬೇಕು ಅಂತಿದ್ರೆ ಅಲ್ಲಿ ಈಗ ನಾನು ಓನರ್. ಹೌದು, ಒಮ್ಮೆ ಹೋಗಿ ನಾನೇ ಹೋಗಿ ಕುತ್ಕೊಳ್ಳೋದು ಓನರ್ ಸೀಟಲ್ಲಿ. ಮತ್ತೆ ನಾನೇ ಒಂದು HR ಆಗ್ತೇನೆ, ಒಮ್ಮೊಮ್ಮೆ ನಾನೇ ಒಬ್ಬ ಅಕೌಂಟೆಂಟ್ ಆಗ್ತೇನೆ, ನಾನೇ ಬ್ಯಾಂಕಿಗೆ ಹೋಗಬೇಕು, ನಾನೇ ಅಲ್ಲಿ ಸೂಪರ್ವೈಸ್ ಮಾಡಬೇಕು. ಅಂದ್ರೆ ಎಲ್ಲ ಕೆಲಸ ಕೂಡ ಅವನೇ ಮಾಡಬೇಕಾಗುತ್ತೆ. ಸೊ ಅವನಿಗೆ ತುಂಬಾ ಚಾಲೆಂಜಸ್ ಇರ್ತದೆ. ಈಗ ಅದೇ ನಮಗೆ ಈಗ ಬೇರೆ ಸರ್ವಿಸ್ ವರ್ಕ್ ಆಗಿ ಇದು ಮಾಡ್ಲಿಕ್ಕೆ ಅಂದ್ರೆ ಅದರ್ ದನ್ ಇದು ತುಂಬಾನೇ ಕಷ್ಟ. ಈಗ ನಮಗೆ ಈಗ ಲಾಸ್ಟ್ ಒಂದು 2 ತಿಂಗಳಿಂದ ನಾವು ಈ ಎಕ್ಸ್ಪೋದ ಹಿಂದೆ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದು ಅಂದ್ರೆ ಅಲ್ಲಿ ನಮಗೆ ತುಂಬಾ ಅಡಚಣೆಗಳಾಗುತ್ತೆ. ಅದರ ಒಟ್ಟಿಗೆ MSMEಯಲ್ಲಿ ಇನ್ನೊಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ನಮ್ಮದು ನಾವು ಕೆಲಸ ಮಾಡ್ತೇವೆ ಈಗ ದೊಡ್ಡ ಇಂಡಸ್ಟ್ರಿಗೆಲ್ಲ, ಆವಾಗ ಅಲ್ಲಿ ನಮ್ಮದು ಪೇಮೆಂಟ್ ಬರುವಂಥದ್ದು ಒಂದು ಅಂದರೆ ಡಿಲೇ ಆಗ್ತದೆ. ಈಗ ಡಿಲೇಡ್ ಪೇಮೆಂಟಿಗೆ ಕೇಂದ್ರ ಸರ್ಕಾರ ಒಂದು ಒಳ್ಳೆ ಪಾಲಿಸಿ ತಂದಿದೆ, MSEFC ಅಂತೇಳಿ. ಅದೇ ಕೌನ್ಸಿಲಿಂಗ್ ಇರುತ್ತೆ, ಅದು ಫ್ರೀಯಾಗಿ ಸರ್ಕಾರ ಮಾಡುತ್ತೆ. ಈಗ ಮುಂಚೆ ನಮಗೆ ಇಲ್ಲಿ ಈ ಬೆಲ್ಟ್ನವರಿಗೆ ಬೇಕು ಅಂತ ಹೇಳಿದ್ರೆ ನಾವು ಮೈಸೂರಿಗೆ ಹೋಗ್ಬೇಕಿತ್ತು. ಸೊ ಈ ಮೈಸೂರು ರೀಜನ್ಗೆ ನಾವು ಹೋಗ್ಬೇಕಿತ್ತು. ನಮ್ಮ ಹಲವಾರು ಒತ್ತಡಗಳ ನಂತರ ಈಗ ಮಂಗಳೂರಿಗೆ ಕೌನ್ಸಿಲೇಷನ್ ಬಂದಿದೆ. ಈಗ ಮಂಗಳೂರಿನಲ್ಲಿ ಕೌನ್ಸಿಲ್ ಆಗುತ್ತೆ. ಮಂಗಳೂರಿನಲ್ಲಿ ಈಗ ನಮ್ಮ CEO ಅವರ ಜಿಲ್ಲಾ ಪಂಚಾಯತ್ CEO ಅವರ ನೇತೃತ್ವದಲ್ಲಿ ಆಗುತ್ತೆ. ನಮ್ಮ DIC ಅವರು ಅದನ್ನು ನಡೆಸ್ಕೊಡ್ತಾ ಇದ್ದಾರೆ. ಬಟ್ ಪ್ರಾಬ್ಲಮ್ ಅಂತ ಹೇಳಿದರೆ ಅಲ್ಲಿ ನಮಗೆ ಕೇಸ್ ಸಪೋಸ್ ನಮ್ಮ ಫೇವರ್ ಆಗಿ ಆದರೂ ಕೂಡ ನಮಗೆ ಮತ್ತೆ ನಾವು ಆರ್ಬಿಟ್ರೇಷನ್ ಮಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಆರ್ಬಿಟ್ರೇಷನ್ KCC ಅವರು ಮಾಡ್ತಾರೆ, ಅದಕ್ಕೆ ಒಂದು ನಾಮಿನಲ್ ಪೇಮೆಂಟ್ ಕೊಡಲಿಕ್ಕೆ ಇರುತ್ತೆ. ಸೊ ಅವರು ಆರ್ಡರ್ ಕೊಡ್ತಾರೆ. ಬಟ್ ಪ್ರಾಬ್ಲಮ್ ಹೇಗಾಗ್ತಂದಿಲ್ಲ, ಅವರು ಆರ್ಡರ್ ಕೊಟ್ಟ ಕೂಡಲೇ ನಾವನ್ನು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎಕ್ಸಿಕ್ಯೂಷನ್ ಈ ಲಾದಲ್ಲಿ ಇಲ್ಲ, MSEFC ಲಾದಲ್ಲಿ ಇಲ್ಲ. ಅದಕ್ಕೆ ನಮ್ಮ ಒಂದು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಒಂದು ಒತ್ತಡ ಅಂತ ಹೇಗೆ ಅಂತ ಹೇಳಿದ್ರೆ MSME ಅವರು ಈಗ MSFC ನಮಗೆ ಆರ್ಡರ್ ಆದರೆ ಅದನ್ನು ಎಕ್ಸಿಕ್ಯೂಷನ್ ಮಾಡಲಿಕ್ಕೆ ಕೂಡ ನಮಗೆ ಹೆಲ್ಪ್ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಈಗ ಎಕ್ಸಾಂಪಲ್ ಈಗ MSFCಯಲ್ಲಿ ನಿಮಗೆ ಕೇಸ್ ಫೈಲ್ ಮಾಡಿ ನೀವು ಇನ್ನಾದರೂ ಕೂಡ ದುಡ್ಡು ವಸೂಲು ಮಾಡಬೇಕಾದ್ರೆ ನಾವು ಒಂದು ಇದು ಮಾಡಬೇಕು, ಏನು ಯಾರು ನಮಗೆ ಕೊಡಲಿಕ್ಕಿದ್ದಾರೆ ಅವರಿಗೆ ನಾವು ಮತ್ತೆ ತಿರ್ಗಾ ನಾವು ಕೋರ್ಟಿಗೆ ಹೋಗಬೇಕಾಗ್ತದೆ ಇದನ್ನು ಇದು ಮಾಡುವಂಥದ್ದು. ಸೊ ಅದೆಲ್ಲ ತುಂಬ ಪ್ರೊಸೀಜರ್. ಅಂದರೆ ಈಗ ಇಲ್ಲಿ ನಮ್ಮದು ಇತ್ತೀಚೆಗೆ ಒಂದು ನಡೆದ ಒಂದು ಇದು ಅಂದರೆ
ಈಗ ಗೇಲ್ ಗ್ಯಾಸ್ನವರು ಒಂದು ತಗೊಂಡಿದ್ದಾರೆ, JBF ಅಂತಿತ್ತು, ಮುಂಚೆ JBF ಅಂತಿತ್ತು. JBF ಯಾವಾಗ ಮುಳುಗಿತ್ತು ಆವಾಗ ಈ ಬೆಲ್ಟ್ನ MSME ಅವರಿಗೆ ಸುಮಾರು, ನಾನು ಇನ್ನೊಂದು ಅಸೋಸಿಯೇಷನ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ, ದಕ್ಷಿಣ ಕನ್ನಡ ಕಾಂಟ್ರಾಕ್ಟರ್ ಅಂಡ್ ಸಪ್ಲೈಯರ್ ಅಸೋಸಿಯೇಷನ್ ಅಂತ. ಅದರಲ್ಲಿ ನಮ್ಮ ಮೆಂಬರ್ನವರಿಗೆ ಸುಮಾರು 60 ಕೋಟಿ ತನಕ MSME ಅವರಿಗೆ ಅವರು ದುಡ್ಡು ಕೊಡಲಿಲ್ಲ. ಅದರಲ್ಲಿ 2-3 ಜನ ಈ MSFC ಕೇಸ್ ಕೂಡ ಫೈಲ್ ಮಾಡಿದ್ರು ಸರ್. ಅವರೊಬ್ಬರಿಗೆ ಆರ್ಡರ್ ಕೂಡ ಆಗಿತ್ತು. ಬಟ್ ಯಾವುದು ಆರ್ಡರ್ ಆದರೂ ಕೂಡ ಇವರು JBFನವರು ಗೇಲ್ ತಗೊಂಡಾಗ ಗೇಲ್ನವರು ಖಾಲಿ 5% ಕೊಟ್ಟಿದ್ದಾರೆ. ಎಷ್ಟು ಈಗ ನಂದು ಒಂದು 100 ರೂಪಾಯಿ ಬಾಕಿ ಇದ್ದಿದ್ರೆ ನನಗೆ 5 ರೂಪಾಯಿ ಕೊಟ್ಟಿದ್ದಾರೆ ಅವರು. ಇದು MSMEಗೆ ತುಂಬಾನೇ ದೊಡ್ಡ ಹೊಡೆತ ಬಿತ್ತು. ಈ ಬೆಲ್ಟ್ನ ಒಂದು ಸುಮಾರು ಒಂದು 70-80 MSMEಗಳಿಗೆ ಅದರಿಂದಾಗಿ ಕೆಲವರಂತೂ ಅಂದರೆ ಅವರಿಗೆ ಜೀವನನೇ ಬೇಡ ಅನ್ನುವಂಥ, ಅಂದರೆ ಕಂಪ್ಲೀಟ್ ಅವರ ಇದ್ದ ಆಸ್ತಿ ಮನೆ ಎಲ್ಲ ಬ್ಯಾಂಕ್ನವರು ಇದು ಮಾಡಿದ್ದಾರೆ. ಇದರಲ್ಲಿ ಮತ್ತೊಂದು ಹೇಗೆ ಅಂತ ಹೇಳಿದರೆ, ಈಗ ಅವರು ಬಿಲ್ ಮಾಡಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ, GST ಕಟ್ಟಿದ್ದಾರೆ, GST ಎಲ್ಲವನ್ನು ಸರ್ಕಾರ ತಗೊಂಡಿದ್ದಾರೆ. GST ಕಟ್ಟದವರದ್ದು GSTಯನ್ನು ಬ್ಲಾಕ್ ಕೂಡ ಮಾಡಿದ್ದಾರೆ. ಬಟ್ GST ಎಲ್ಲ ಕಟ್ಟಿದ ನಂತರ ಕೂಡ ನಮಗೆ ಪೇಮೆಂಟ್ ವಸೂಲು ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಈಗ ಸರ್ಕಾರ ಅಟ್ಲೀಸ್ಟ್ ನಾವು ಹೇಳುದು, ಸರ್ಕಾರ ಒಂದು ಆ GST ಅಮೌಂಟ್ ಏನು ತಗೊಂಡಿದ್ದಾರೆ, ಈಗ ಲಾಸ್ ಆಗಿದೆ ಅಂತ ಇದಾಗಿದೆ, ಗೇಲ್ ಅವರು ತಗೊಂಡಿದ್ದಾರೆ. ಗೇಲ್ ಅವರು ಹೇಳ್ತಾರೆ ನಮಗೆ ಏನಿಲ್ಲ, ನಮಗೆ ಅವರ ಲಾ ಪ್ರಕಾರ ಅವರಿಗೆ ಏನು ಆರ್ಡರ್ ಆಗುವಾಗ 5% ಕೊಡಲಿಕ್ಕೆ ಅಂತೇಳಿ ಕೋರ್ಟ್ ಹೇಳಿದೆ ಅವರಿಗೆ. ಸೊ ಆ ಪ್ರಕಾರ ಅವರು 5% ಕೊಟ್ಟಿದ್ದಾರೆ. ಸೊ ಉಳಿದ ಅಮೌಂಟ್ ಈಗ ಇವರಿಗೆ ಲಾಸ್ ಆಗಿದೆ. ಈಗ ಎಷ್ಟೋ ಜನ ಇಲ್ಲಿ ಅದರಿಂದಾಗಿ ಆ ಒಂದು JBF ಮುಳುಗಿ ಹೋದ ನಂತರ ಗೇಲ್ ಅವರು ತಗೊಂಡಾಗ ಗೇಲ್ ಅವರು ಒಂದು ಸಪೋರ್ಟ್ ಕೂಡ ಮಾಡಲಿಲ್ಲ. ಈ ಲೋಕಲ್ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಸಪೋರ್ಟ್ ಕೂಡ ಮಾಡಲಿಲ್ಲ. ಅದರ ಒಟ್ಟಿಗೆ ಗೇಲ್ನವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅವ್ರದ್ದು ಎಲ್ಲ ಆನ್ಲೈನಲ್ಲಿ ಟೆಂಡರ್ ಹಾಕೊಂಡೆ, ಜಮ್ ಮುಖಾಂತರ ಟೆಂಡರ್ ಹಾಕೊಂಡೆ. ಸೊ ಸಾಮಾನ್ಯ ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಅವ್ರದ್ದು ಒಂದೊಂದು ಟೆಂಡರ್ ದೊಡ್ಡ ಅಮೌಂಟ್ ಇದು ಟೆಂಡರ್ ಇರುತ್ತೆ. ಅಲ್ಲಿ ಸಾಮಾನ್ಯ ನಮ್ಮಂಥವರೆಲ್ಲ ಪಾರ್ಟಿಸಿಪೇಟ್, ಯಾಕಂದರೆ 50 ಕೋಟಿ 100 ಕೋಟಿ 25 ಕೋಟಿ ಅಂದರೆ ದೊಡ್ಡ ಅಮೌಂಟ್. ಅಷ್ಟು ನಾವು ಕ್ವಾಲಿಫಿಕೇಶನ್ ಕೂಡ ಆಗಲ್ಲ. ಕ್ವಾಲಿಫಿಕೇಶನ್ ಕ್ರೈಟೀರಿಯಾ ಕೂಡ ಆ ಥರ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಲೋಕಲ್ ಪಾರ್ಟಿಸಿಪೇಟ್ ಮಾಡದಾಗೆ ಆ ಥರ ಅಲ್ಲಿ ಕಂಡೀಷನ್ ಕೂಡ ಆ ಥರ ಇದೆ ಅದರಲ್ಲಿ. ಸೊ ಇದು MSME ಇದು ಇವತ್ತು ಚಾಲೆಂಜಸ್ ಅಂತ ಹೇಳಿದ್ರೆ, ಅಂದರೆ ಸರ್ವೈವ್ ಆಗುವುದೇ ದೊಡ್ಡ ಚಾಲೆಂಜ್. ಅಂದರೆ ನಾವು ಯಾವುದೇ ದೊಡ್ಡ ಇಂಡಸ್ಟ್ರಿಗೆ ನಾವು ಯಾವುದು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕುವಾಗಿಲ್ಲ. ಅವ್ರು ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಹಾಕಿದ್ದಾರೆ ಅದಕ್ಕೆ ನಾವು ಸೈನ್ ಮಾಡಬೇಕಷ್ಟೇ. ವಿ ಕ್ಯಾನಾಟ್ ಚೇಂಜ್, ಅಂದರೆ ಅದರಲ್ಲಿ ಯಾವುದು ಚೇಂಜ್ ಮಾಡುವಂಗಿಲ್ಲ, ನಾವು ನಮ್ಮ ಟರ್ಮ್ಸ್ ಹಾಕುವಂಗಿಲ್ಲ MSME ಅವರು. ಸೊ ಇದು ಅಂದರೆ ನಮಗೆ ಇಲ್ಲಿ ಹೊಟ್ಟೆ ನಮಗೆ ಸ್ವಲ್ಪ ಹಸಿವೆ ಜಾಸ್ತಿ ಇರೋದರಿಂದ ನಾವು ಏನಾದರೂ ಆಗಲಿ ನಾವೊಂದು ಸೈನ್ ಹಾಕಿ ನಾವು ಆರ್ಡರ್ ತಗೊಳ್ತೇವೆ. ಕೊನೆಗೆ ನಮಗೆ ದುಡ್ಡು ವಸೂಲು ಮಾಡುವ ಟೈಮ್ನಲ್ಲಿ ಇಂಥ ಸಮಸ್ಯೆಗಳೆಲ್ಲ ಬರುತ್ತೆ ಅಲ್ವಾ ಸರ್? ಎಸ್ ಸರ್. ಇಕ್ಬಾಲ್ ಸರ್, ಏನು ಹೇಳ್ತೀರಿ, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ನಡುವೆ MSME ಅನ್ನುವಂಥದ್ದು ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ಗ್ಲೋಬಲ್ ಸ್ಟ್ಯಾಂಡರ್ಡ್ಗಳ ನಡುವೆ ಆ MSME ಎಷ್ಟು ಮೇಲೆ ಬರುತ್ತೆ, ಹೇಗಿರುತ್ತೆ ಸರ್, ಏನು ಹೇಳ್ತೀರಿ ಸರ್? ಸಾಮಾನ್ಯವಾಗಿ ದೊಡ್ಡ ಬ್ರ್ಯಾಂಡ್ಗಳೊಟ್ಟಿಗೆ MSME ಮೈಕ್ರೋ ಆ್ಯಂಡ್ ಸ್ಮಾಲ್, ಸ್ಪೆಷಲಿ ಮೈಕ್ರೋ ಆ್ಯಂಡ್ ಸ್ಮಾಲ್ ಕಾಂಪೀಟ್ ಮಾಡಲಿಕ್ಕೆ ತುಂಬ ಕಷ್ಟ. ಸೊ ಟೆಕ್ನಾಲಜಿ ವೈಸ್ ಮತ್ತು ಅಪಾಯಿಂಟಿಂಗ್ ಸ್ಕಿಲ್ಡ್ ಲೇಬರ್ಸ್ ಆ್ಯಂಡ್ ಸ್ಕಿಲ್ಡ್ ಇದು, ಯಾಕೆಂತ ಹೇಳಿದರೆ ವಿ ಹ್ಯಾವ್ ಟು ಪೇ ದಮ್ ದ ಬಿಗ್ ಸ್ಯಾಲರೀಸ್. ಕರೆಕ್ಟ್. that affects a lot for a small scale industries ಅಲ್ವಾ? ಪ್ರಾಬ್ಲಮ್ ಇದೆ, ಕಷ್ಟ ಇದೆ. ಬಟ್ ಸ್ಟಿಲ್ ಏನೋ ಒಂದು ಹೋಪ್ ಇದೆ, ಭವಿಷ್ಯದಲ್ಲಿ ನಾವುಗಳು ಮುಂದೆ ಬರ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅಲ್ವಾ? ಚಾಲೆಂಜಸ್ ಫೇಸ್ ಮಾಡಬೇಕು, ರಿಸ್ಕ್ ತೆಗೆದುಕೊಳ್ಬೇಕು, ನೋಡೋಟ ಒಂದು ವಿಷಯಗಳ ಜೊತೆಗೆ ಹೊಸ ಇದು ಬರ್ತಾ ಇದೆ. ಯಾಕೆಂತ ಹೇಳಿದ್ರೆ ಈಗ ನಮ್ಮಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಅಂತ ಬರ್ತಾ ಇದೆ ಗಂಜಮಠದಲ್ಲಿ. ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಗೌರ್ಮೆಂಟ್ ಸೆಂಟ್ರಲ್ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಅದು ಡೆವಲಪ್ಮೆಂಟ್ ಆಗ್ತಾ ಇದೆ. ಅಲ್ಲಿ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿ ಒಂದು ಬೆನಿಫಿಟ್ಸ್ ಏನಾಗಿದೆ ಸ್ಪೆಷಲಿ ಫಾರ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್. ಅಲ್ಲಿ ಸಿಪೆಟ್ ಅಂತ ಬರ್ತಾ ಇದೆ. ದೇ ಆರ್ ಇನ್ವೆಸ್ಟಿಂಗ್, ಮಿನಿಸ್ಟ್ರಿ ಆಫ್ ಕೆಮಿಕಲ್ಸ್ ಆ್ಯಂಡ್ ಪೆಟ್ರೋಕೆಮಿಕಲ್ಸ್, ದೇ ಆರ್ ಇನ್ವೆಸ್ಟಿಂಗ್ ಸ್ಪೆಷಲಿ ಫಾರ್ ಟು ಟ್ರೈನ್ ದ ಪೀಪಲ್ಸ್, ಅಂದರೆ ಫಾರ್ ದ ಇವರಿಗೆ ಯಾರು ಅಂದರೆ ಸ್ಪೆಷಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತೇಳಿ ಮ್ಯಾನುಫ್ಯಾಕ್ಚರಿಗೆ ಯಾವುದೆಲ್ಲ, ಸ್ಪೆಷಲಿ ಪ್ಲಾಸ್ಟಿಕ್ ಇಂಡಸ್ಟ್ರಿಯಲ್ಲಿ ಇಂಜೆಕ್ಷನ್ ಮೋಲ್ಡಿಂಗ್ ಇದೆ, ಮತ್ತು ಫಿಲ್ಮ್ ಗ್ರೇಡ್ ಇದೆ, ಬೇರೆ ಬೇರೆ ಥರದ್ದು ಇದೆ. ಅಲ್ಲಿ ಅವರಿಗೆ ಬೇಕಾದದ್ದು ಎಂಪ್ಲಾಯನ್ನು ಟ್ರೈನಿಂಗ್ ಮಾಡುವಂಥದ್ದು, ಮತ್ತು ಅಲ್ಲಿ ಅವರಿಗೆ ಯಾವುದೆಲ್ಲ ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ಮಾಡಲಿಕ್ಕೆ ಏನಾದರೂ ನ್ಯೂನತೆ ಇದ್ದರೆ ಅಲ್ಲಿ ಅದನ್ನು ಅವರು ಡೆವಲಪ್ ಮಾಡಿ ಕೊಡುವಂಥದ್ದು. ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ಮೋಸ್ಟ್ಲಿ ತುಂಬ ಕ್ಲಾಸಸ್ ಕೂಡ ಮಾಡ್ತಾರೆ. ಅಲ್ಲಿ ಕೂಡ ಮಿಷನರಿ ಕೂಡ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದಾರೆ. ಅಂತಹ ಎಲ್ಲ ಯೋಜನೆ ಇದೆ. ಡೆಫಿನೆಟ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ತುಂಬ
ಲಾಭದಾಯಕವಾದ ಇದಾಗ್ತದೆ. ಇದು ಆ್ಯಕ್ಚುಲಿ ಇದು ಆಗ್ತಾ ಇದೆ. ಇನ್ನೊಂದು ಈಗ ಇವನ್ ಲ್ಯಾಂಡ್ ಅಲಾಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿದೆ. ಇಟ್ಸ್ ನೋಟಿಫಿಕೇಶನ್ ಆರ್ಡರ್ ಮಾಡಿದ್ದಾರೆ ಫಾರ್ ಸ್ಪೆಷಲಿ ಓನ್ಲಿ ಫಾರ್ ಪ್ಲಾಸ್ಟಿಕ್ ಇಂಡಸ್ಟ್ರೀಸ್. ಅಂದರೆ ಪ್ಲಾಸ್ಟಿಕ್ ಮೀನ್ಸ್ ದರ್ ಈಸ್ ವಿತ್ ಇಸ್ ದರ್ ದಟ್ ನಾವು ಒಂದೇ ಕಡೆ ನೋಡ್ತಾ ಇದ್ದೇವೆ ಕೈ ಚೀಲಗಳನ್ನು. ಇಟ್ಸ್ ವಾಸ್ಟ್ ಫೀಲ್ಡ್. ಇಟ್ಸ್ ಆಕ್ಚುಲಿ ಇಟ್ಸ್ ಅಪ್ಲಿಕೇಬಲ್ ಇನ್ ಪ್ಯಾಕೇಜಿಂಗ್ as well as medical, as well as industries, building materials, and every field it is actually vast field. But aeroplanes every parts, even carbo engineering plastics adu kuda bartade. But ಅಲ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲ, ಇಟ್ ಹೆಲ್ಪ್ಸ್ ಎ ಲಾಟ್. ಅದು ಬಿಡ ವೆರಿ ಬಿಗ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಬರ್ತಾ ಇದೆ ಓನ್ಲಿ ಫಾರ್ ಸಪೋರ್ಟ್ ದ ಇಂಡಸ್ಟ್ರೀಸ್ ಅಂಡ್ ಟ್ರೈನ್ ದ ಪೀಪಲ್ಸ್ ಅಂಡ್ ಗೆಟ್ ಸ್ಕಿಲ್ಡ್ ಲೇಬರ್ ಟು ದ ಇಂಡಸ್ಟ್ರೀಸ್. ದಟ್ ಅದೊಂದು ಯೋಜನೆ ತುಂಬ ಲಾಭದಾಯಕ ಆಗ್ತದೆ. ಈಗ ಅನೌನ್ಸ್ಮೆಂಟ್ ಆಗಿದೆ, ಅಲಾಟ್ಮೆಂಟ್ ಪ್ರೊಸೀಜರ್ ಕೂಡ ನಡೀತಾ ಇದೆ. ಓಕೆ ಓಕೆ ಸರಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಇದಕ್ಕೆಲ್ಲ ಹೇಗೆ ನಮ್ಮ ಗೌರ್ಮೆಂಟಿಂದ ಸಪೋರ್ಟ್ಸ್ ಇದೆಯಾ ತಮ್ಗಳಿಗೆ, ಹೇಗೆ ಏನು ಬರುತ್ತೆ? ನಮ್ಮ ರಾಜ್ಯ ಸರ್ಕಾರ ಹೊಸದಾಗಿ ಸಣ್ಣ ಕೈಗಾರಿಕೆಗಳನ್ನು ಮಾಡೋದಾದರೆ 90 ಲಕ್ಷ ತನಕ ಸಬ್ಸಿಡಿಗಳನ್ನು ಕೊಡ್ತಾರೆ. ನಂತರ ಇಂಟ್ರೆಸ್ಟ್ ಸಬ್ಸಿಡಿ ಅಂತೇಳಿ ಕೊಡ್ತಾರೆ. ಅದರ ಮೇಲೆ ಎಲೆಕ್ಟ್ರಿಸಿಟಿ ಮೇಲೆ ನಾವು ಏನು ಟ್ಯಾಕ್ಸ್ ಕಟ್ತೇವೆ ಅದರಲ್ಲೂ ನಮಗೆ ಕೊಡ್ತಾರೆ. ಬಟ್ ಅದು ಏನಾಗ್ತದೆ ಅಂತೇಳಿದರೆ ಪ್ರತಿಯೊಬ್ಬರಿಗೆ ಅದು ಅದರ ವಿಚಾರವನ್ನು ಸರಿಯಾಗಿ ಗೊತ್ತಿರೋದಿಲ್ಲ. ಇನ್ನೊಂದು, ಈ ಸಬ್ಸಿಡಿಯ ಹಿಂದೆನೇ ಹೋದರೆ ನಮ್ಮ ಸಬ್ಸಿಡಿ ಬರುವಾಗ ತುಂಬ ಲೇಟ್ ಆಗ್ತದೆ. ಇಲ್ಲಿ ಇಂಡಸ್ಟ್ರಿ ನಾವು ಮುಳುಗಿ ಇರ್ತೇವೆ. ಇದೇ ನಮ್ಮ ಸಣ್ಣ ಕೈಗಾರಿಕೆಗಳಲ್ಲಿ ಜಾಸ್ತಿಯಾಗಿ ಕೈಗಾರಿಕೆಗಳು ಮುಚ್ಚಲಿಕ್ಕೆ ಕಾರಣ ಅರ್ಧ ಇದು ಈ ಕಾರಣ. ಇನ್ನೊಂದು ಕಾರಣ ಲೇಬರ್ ಪ್ರಾಬ್ಲಮ್. ನಮ್ಮ ಈಗ ನೀವು ಈಗಷ್ಟೇ ಇಬ್ಬರಿಗೂ ಪ್ರಶ್ನೆ ಕೇಳಿದ್ರಿ, ಸರ್ವೆ ಆಗಲಿಕ್ಕೆ ಒಂದು ದುಡ್ಡಿನ ಅದೆಲ್ಲ ನಮ್ಮ ಇದರಲ್ಲಿ ಇರ್ತದೆ ಅಂತೇಳಿದರೆ ನಾವು ಯಾವ ರೀತಿಯಿಂದ ನಾವು ಕಾಂಟ್ರಾಕ್ಟ್ ಅದರಲ್ಲೂ ನಾವು ಕೆಲವೊಮ್ಮೆ ತಪ್ತೇವೆ. ಆದರೆ ದೊಡ್ಡ ಚಾಲೆಂಜಿಂಗ್ ಅಂತ ಹೇಳಿದರೆ MSMEಗೆ ಲೇಬರ್. ಏನಾಗ್ತದೆ, ಈಗ ಇಲ್ಲಿ ITA ಕಲಿತಾರೆ. ನಮ್ಮ ದಕ್ಷಿಣ ಕನ್ನಡ ಅಂತ ಹೇಳಿದರೆ ದೊಡ್ಡ ವಿದ್ಯಾ ದೇಗುಲ ಅಂತ ಹೇಳ್ತೇವೆ ನಾವು. ಇಲ್ಲಿ ವಿದ್ಯೆ ಕಲಿತಾರೆ. ಇಲ್ಲಿ ವಿದ್ಯೆ ಕಲಿತಾಗೆ ದೊಡ್ಡ ದೊಡ್ಡ ಇಂಡಸ್ಟ್ರಿ ಅವ್ರು ಬರ್ತಾರೆ, ಅವರಿಗೆ ಇಂಟರ್ವ್ಯೂ ಮಾಡ್ತಾರೆ, ಕರ್ಕೊಂಡು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋಗಿ ಅಲ್ಲಿ ಒಂದು 9 ತಿಂಗಳು ಕೆಲಸ ಕೊಡ್ತಾರೆ, ಅಪ್ರೆಂಟಿಸ್ಶಿಪ್ ಕೊಡ್ತಾರೆ. ಅಪ್ರೆಂಟಿಸ್ಶಿಪ್ ಟೈಮಲ್ಲಿ ಅವರು ಪೇ ವಾಟ್ ಗೌರ್ಮೆಂಟ್ ಏನು ಸರ್ಕಾರ ಹೇಳಿದೆ ಅಷ್ಟು ಅವರಿಗೆ ಪೇಮೆಂಟ್ ಕೊಡ್ತಾರೆ. ಅದರ ನಂತರ ಅಲ್ಲಿ 10 ಜನ ಕರ್ಕೊಂಡು ಹೋದರೆ ಒಬ್ಬನಿಗೆ ಅಲ್ಲಿ ಜಾಬ್ ಆಗ್ಬೋದು. ಉಳಿದ 9 ಜನ ಏನು ಮಾಡ್ತಾರೆ, ಅದರ ನಂತರ ಅಲ್ಲಿ ಜೊಮ್ಯಾಟೋನ ಸ್ವಿಗ್ಗಿಗ ಅಥವಾ ಇನ್ಯಾವುದೋ ಕೆಲಸಕ್ಕೆ ಸೇರ್ತಾರೆ. ಯಾಕಂತ ಹೇಳಿದರೆ ಒಮ್ಮೆ ಅವನು ಬೆಂಗಳೂರಿಗೆ ಹೋದವನಿಗೆ ಪುನಃ ಮಂಗಳೂರು ಬರೋದು ಬೇಡ ಕಾಣ್ತದೆ. ಅವನು ಹೋಗಿ ಆಗಿದೆ, ಇಷ್ಟು ಸಂಬಳ ಅಂತ ಹೇಳಿ ಆಗಿದೆ, ನಾವೀಗ ದುಬೈಗೆ ಹೋಗಿ ಬಂದಾಗೆ ಆಗ್ತದೆ. ಸೊ ಆದ್ದರಿಂದ ನನ್ನ ಇದೆ ಅಂತ ಹೇಳಿದರೆ, ನೀವು ನಮ್ಮಲ್ಲಿ ಇಲ್ಲೂ ನೀವು ಬಂದು ಕೆಲಸಕ್ಕೆ ಸೇರಿಕೊಂಡು ಕೆಲಸ ಕಲೀರಿ, ಮುಂದೆ ನೀವು ಎಂಟರ್ಪ್ರೈನರ್ ಆಗಿ ಅಂತೇಳಿ. ಈಗ ಎಲ್ಲರೂ ಕಲ್ತವರಲ್ಲಿ ಎಲ್ಲರೂ ಆಗೋದಿಲ್ಲ. ಲಾಸ್ಟ್ ಬೆಂಚಲ್ಲಿ ಇರುವನೇ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಅಥವಾ ಒಬ್ಬ ಉದ್ಯಮಿ ಆಗ್ಬೋದು, ಯಾವುದೇ ಥರದ ಉದ್ಯಮಿ. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡವನೇ ಆಗೋದು ಅಂತೇಳಿ ಯಾವುದೂ ಇಲ್ಲ. ಕರೆಕ್ಟ್. ಸೊ ಆದ್ದರಿಂದ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ದೊಡ್ಡ ಇಂಜಿನಿಯರ್ ಆಗ್ತಾನೆ, ಅಥವಾ ದೊಡ್ಡ ಡಾಕ್ಟರ್ ಆಗ್ಬೋದು, ಅಥವಾ ದೊಡ್ಡ ಲಾಯರ್ ಆಗ್ಬೋದು. ಬಟ್ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಇಂಡಸ್ಟ್ರಿ ಆಗ್ತಾನೆ ಅಥವಾ ಅಂಗಡಿ ಆಗ್ತಾನೆ, ಏನಾದರೂ ಬಿಸ್ನೆಸ್ ಮಾಡ್ತಾನೆ. ಸೊ ಆದ್ದರಿಂದ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ನೀವು ಬನ್ನಿರಿ, ನೀವು ಬಂದು ಎಕ್ಸಿಬಿಷನ್ ನೋಡಿ, ನಿಮ್ಮ ತಲೆಯಲ್ಲೂ ನಿಮ್ಮ ಐಡಿಯಾಗಳನ್ನು ಹೊರಗಾಕಿ. ಯಾಕಂದರೆ ನಾವು ಅದನ್ನು ಕೇಳ್ತೀರಿ, ಅದನ್ನು ಮಾಡಬೇಕು. ಅನಂತರ ನೀವು ಮುಂದೆ ಇಂಡಸ್ಟ್ರಿಯಲಿಸ್ಟ ಅಥವಾ ಕೆಲಸಕ್ಕೆ ಏನು ಅದು ನಿಮ್ಮ ಜೀವನವನ್ನು ನೀವು ಒಂದು ರೂಪಿಸಿಕೊಡ್ಬೋದು. ಓಕೆ ಓಕೆ. ಎಸ್ ಸರ್ ಥ್ಯಾಂಕ್ ಯು ಸೊ ಮಚ್. ಸೀದಿಗೆಯ ನಡೀತಾ ಇರುವಂತಹ 3 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ, ಕ್ಷಮಿಸಿ ಬಹಳಷ್ಟು ಕರೆಗಳನ್ನು ನಾನು ತೆಗೆದುಕೊಳ್ಳಲಿಕ್ಕೆ ಆಗಿಲ್ಲ, ಯಾಕಂದರೆ ಸಮಯದ ಅಭಾವ ಕೂಡ ತುಂಬಾ ಇದೆ. ಸೊ ಹಾಗಿದ್ದಾಗ ಕೆಲವು ವಿಚಾರ, ಯಾಕಂದರೆ ಇಂಡಸ್ಟ್ರಿ ಬಗ್ಗೆ, ನಮ್ಮ ಬೈಕಂಪಾಡ್ ಇಂಡಸ್ಟ್ರಿಯಲ್ ಏರಿಯಾದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಾವು ಇವತ್ತಿನ ಕಾರ್ಯಕ್ರಮ ತಿಳಿದುಕೊಂಡ್ವಿ. ಆ್ಯಂಡ್ ಒಂದು ಇಂಡಸ್ಟ್ರಿ ಮಾಡಬೇಕಂತೇಳಿ ಅಲ್ಲಿ ಇರುವಂತಹ ಚಾಲೆಂಜಸ್ಗಳು, ಅಲ್ಲಿರುವಂತಹ ರಿಸ್ಕ್ಗಳು, ಜೊತೆಗೆ ಅಲ್ಲಿರುವಂತಹ ವಿಚಾರಗಳು ಇವೆಲ್ಲರೂ ಕೂಡ ನಮ್ಮ ಮಂಗಳೂರಿಗೆ, ನಮ್ಮ ಕರಾವಳಿ ಭಾಗಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂತಹ ಅತಿಥಿಗಳು ನಿಜವಾಗ್ಲೂ. ಯಾಕಂದರೆ ಅವರು ಒಂದು ಇಂಡಸ್ಟ್ರಿಯನ್ನು ಶುರು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ, ಅದರಲ್ಲಿ ಅದೆಷ್ಟೇ ಚಾಲೆಂಜಸ್ಗಳು ಬರಲಿ, ಅದೆಷ್ಟೋ ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ತದನಂತರ ಆ ಉದ್ಯೋಗದ ಮೂಲಕ ಅವರ ಮನೆಯ ದೀಪ ಬೆಳಗ್ತಾ ಇದೆ. ಇವೆಲ್ಲದರ ಜೊತೆಗೆ ಇವರುಗಳು ನಮ್ಮ ಮಂಗಳೂರಿನ ಕರಾವಳಿ ಭಾಗದ ಡೆವಲಪ್ಮೆಂಟಲ್ಲೂ ಕೂಡ ಕೊಡುಗೆಯನ್ನು ಕೊಟ್ಟಿರುವಂಥವ್ರು. ಸೊ ಹಾಗಿದ್ದಾಗ ನಾವು ಇಷ್ಟಕ್ಕೆ ಇರಬಾರ್ದು, ನಮ್ಮ ಮಂಗಳೂರು ಮತ್ತಷ್ಟು ಬೆಳಿಬೇಕು, ನಮ್ಮ ಕರಾವಳಿ ಭಾಗ ಮತ್ತಷ್ಟು ಬೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಉದ್ದೇಶದಿಂದ ಈ ಒಂದು ಎಕ್ಸ್ಪೋವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಿದ್ದಾಗ ನಾವೆಲ್ಲರೂ ಕೂಡ ಮಂಗಳೂರಿನವರು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು. ಜೊತೆಗೆ ಬೇರೆ ಬೇರೆ ಭಾಗಗಳಿಂದ
ಬಹಳಷ್ಟು ಬೆಂಗಳೂರು, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಕೇರಳದಿಂದಲೂ ಕೂಡ ಕೈಗಾರಿಕೋದ್ಯಮಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಹಾಗಿದ್ದಾಗ ನಾವುಗಳು ಹೋಗಬೇಕು. ಇವೆಲ್ಲದರ ಜೊತೆಗೆ ತಮ್ಮ ಮನೆಯಲ್ಲಿ ಮಕ್ಕಳು ಕಲ್ತಿದ್ದಾರೆ ಅಂತ ಬಂದಾಗ ಅವರುಗಳಿಗೆ ಇಂಡಸ್ಟ್ರಿಗಳಲ್ಲಿ ಕೆಲಸ ಬೇಕು ಆಗಿಲ್ಲ ಅಂತ ಬಂದಾಗ ಏನೊಂದು ಒಳ್ಳೆ ಐಡಿಯಾ ಇದೆ ಅಂತ ಬಂದಾಗ ಎಸ್ ಅವರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಲೇಬೇಕು. ಇದೇ 1, 2, 3 ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ನಮ್ಮ ಕರಾವಳಿ ಉತ್ಸವ ಮೈದಾನದಲ್ಲಿ, ಅಂದರೆ ನಮ್ಮ ಲಾಲ್ಬಾಗ್ ಇದೆಯಲ್ವಾ, ಸೊ ಅದರ ಹತ್ರ ಕರಾವಳಿ ಉತ್ಸವ ಮೈದಾನ ತಮಗೆ ಗೊತ್ತಿದೆ, ಪಬ್ಬಸ್ ಇದೆ. ಸೊ ಅದರ ಹತ್ರ ಇರುವಂತಹ ಒಂದು ಮೈದಾನದಲ್ಲಿ ಆಗ್ತಾ ಇರುವಂತಹ ಒಂದು ಕಾರ್ಯಕ್ರಮ 3 ದಿನಗಳ ಕಾಲ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ಪ್ರೈಮ್ ಟೈಮಲ್ಲಿ ನಾವು ಇವತ್ತು ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಹೋಗಿ ಒಂದು 5-10 ಜನರಿಗಾದ್ರೂ ಕೂಡ, ಜಾಸ್ತಿ ಹೇಳಲ್ಲ, ಒಂದು 10 ಜನರಿಗಾದ್ರೂ ಕೂಡ ಕೆಲಸ ಸಿಕ್ಕಿದ್ರೆ ನಮಗೆ ಖುಷಿ, ಸಂತೋಷ ಅಲ್ವಾ ಸರ್? ಹೇಳ್ತೀರಿ ಅಲ್ವಾ? ಸೊ ಅದೊಂದು ಖುಷಿ. ಯಾಕಂದ್ರೆ ಒಂದು ಮನೆಯ ದೀಪ ಬೆಳಗುತ್ತೆ, ಒಂದು ಕಷ್ಟ ಕಡಿಮೆ ಆಗುತ್ತೆ, ಮಕ್ಕಳಿಗೆ ಕೆಲಸ ಸಿಗ್ಬೇಕಂತ ಅದೆಷ್ಟು ಹೆತ್ತವರು ಕಾಯ್ತಾ ಇರ್ತೀರಿ. ಅಂಡ್ ಬಹಳಷ್ಟು ಜನರಿಗೆ ಒಂದು ಇಂಡಸ್ಟ್ರಿ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಇವರೆಲ್ಲರೂ ಕೂಡ ಬಹಳಷ್ಟು ಕಷ್ಟವನ್ನ, ಚಾಲೆಂಜಸ್ ಅನ್ನ, ರಿಸ್ಕ್ ಅನ್ನ ಫ್ರಮ್ ದ ಫೀಲ್ಡ್ ತೆಗೆದುಕೊಂಡಿದ್ದಾರೆ. ಸೊ ಅವರಿಂದ ಕೂಡ ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ, ಅನುಭವವನ್ನು ತಾವುಗಳು ಕೂಡ ಪಡೆದುಕೊಳ್ಳಬಹುದು. ಸೊ ಅವರ ಜೊತೆ ಕೆಲಸವನ್ನ ಮಾಡುವಂಥ ಅವಕಾಶ ಇಷ್ಟರವರೆಗೆ ಸಿಗಲಿಲ್ಲ. ಇಷ್ಟರವರೆಗೆ ನಮ್ಮ ಮಂಗಳೂರಿನಲ್ಲಿ ಇಂಥ ಒಂದು ಅಪರ್ಚುನಿಟಿ ಇರಲಿಲ್ಲ, ಇಂಥ ಒಂದು ವೇದಿಕೆ ಸೃಷ್ಟಿಯಾಗಿಲ್ಲ. ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇದೆ, ಅದು ಖುಷಿಯ ಸಂಗತಿ. ಸೊ ಆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ, ಯುಟಿಲೈಸ್ ಮಾಡಿ ಅದನ್ನು. ಈ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ, ಇದನ್ನು ಯುಟಿಲೈಸ್ ಮಾಡಿ. ಯಾವತ್ತೂ ಕೂಡ ಮತ್ತೆ ಮಿಸ್ ಮಾಡ್ಕೊಂಡು ಬೇಸರ ಮಾಡಬೇಡಿ. ಯಾಕಂದರೆ ಇಂತಹ ಸಿಕ್ಕಿರುವಂಥದ್ದು ಅಪರ್ಚುನಿಟಿ ನನಗೆ ಗೊತ್ತಿಲ್ಲ ಮಂಗಳೂರಲ್ಲಿ. ಸೊ ಹಾಗಿದ್ದಾಗ ಇಂಡಸ್ಟ್ರಿಯಲ್ ಏರಿಯಾ ಅಂತ ಬಂದಾಗ ಒಂದು ದೂರ, ನಾವು ಎಲ್ಲೋ ಇರ್ತೀವಿ, ಅಲ್ಲಿಗೆ ಹೋಗೋದೇ ತುಂಬ ಕಷ್ಟ. ಸೊ ಅವರ ರೀಚ್ ಔಟ್ ಮಾಡೋದೇ ತುಂಬ ಕಷ್ಟ. ಅವರೇ ಈಗ ಮುಂದಕ್ಕೆ ಬರ್ತಾ ಇದ್ದಾರೆ ಅಂತ ಬಂದಾಗ ಎಸ್, ಇದು ಪರ್ಫೆಕ್ಟ್ ಟೈಮ್. ಸೊ ಯೂಸ್ ಮಾಡಿ, ಯಾವತ್ತೂ ಕೂಡ ಇದನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಕೊನೆಯದಾಗಿ. ಅಂಡ್ ಎಸ್ ಸರ್, ಎಲ್ಲರೂ ಕೂಡ ಒಂದು 3 ಗಣ್ಯ ವ್ಯಕ್ತಿಗಳು ಕೂಡ ನಾಳಿನ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಒಂದು ಪ್ರೀತಿಯ ಒಂದು ಇನ್ವೈಟ್, ಏನು ಹೇಳ್ತಾರೆ ಸರ್, ಒಂದು ಇನ್ವಿಟೇಷನ್ ಎಲ್ಲರೂ ಕೂಡ? ಎಸ್, ಎಲ್ಲರೂ ನಮ್ಮ ದಕ್ಷಿಣ ಕನ್ನಡ ನಾಗರಿಕರು ಇದರ ಈ ಎಕ್ಸ್ಪೋದ ಸದುಪಯೋಗವನ್ನು ಪಡ್ಕೊಳ್ಬೇಕಂತ, ಎಸ್ಪೆಷಲಿ ಯಾರೆಲ್ಲ ಉದ್ಯಮದಾರರಿದ್ದಾರೆ ಹಾಗೂ ವ್ಯಾಪಾರಸ್ಥರಿದ್ದಾರೆ. ಸಮ್ ಯು ಕ್ಯಾನ್ ಡೂ ದ ಬಿಸ್ನೆಸ್ ಡೈರೆಕ್ಟ್ಲಿ ಟು ದ with the industry manufacturers and students, engineering students and business, any business students like MBA or something, they can come and MBA ಇವರು ಕೂಡ ಬರ್ಬೋದು. ಅವ್ರಿಗೆ ಕೂಡ ಆಪರ್ಚುನಿಟಿ ಅಲ್ಲಿ ಏನಾದರೂ ಒಂದು ಹುಡುಕ್ಬೋದು, ಏನಾದರೂ ಇನೋವೇಷನ್ ಮೆನ್ಷನ್ ಮಾಡಿ ಸರ್. MBA, engineering diploma, anybody, like MCom or something, any business people, anything, they will get some ideas and okay. They will get see actually some industries they are manufacturing, ನಮ್ಮಲ್ಲಿ ಉತ್ಪನ್ನಗಳ ತಯಾರನ್ನು ಕೂಡ ಅಲ್ಲಿ ಅದೇ ಇದರಲ್ಲಿ ಮಾಡ್ತಾ ಇದ್ದಾರೆ. ಕೆಲವರು ಅವರ ಪ್ರೊಡಕ್ಷನ್ ಇದು ಮಾಡ್ತಾ ಇದ್ದಾರೆ, ಪ್ರದರ್ಶಿಸಿದ್ದಾರೆ. ಸೊ ಅವರಿಗೆ ಹೊಸ ಅವಕಾಶಗಳು ಸಿಗ್ತದೆ. ಸೊ ಅದಕ್ಕೆ ಆದ ಕಾರಣ ಎಲ್ಲರೂ ಬಂದು ಅದರ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಂತ ನಿಮ್ಮಲ್ಲಿ ವಿನಂತಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಸರ್ ಎಲ್ರಿಗೂ ಕೂಡ ಒಂದು ಇನ್ವೈಟ್ ಸರ್, ಏನು ಹೇಳ್ತೀರಿ? ಎಲ್ಲರೂ ಬನ್ನಿ, ನೀವು ಬನ್ನಿ, ನಿಮ್ಮ ಜೊತೆ ನಿಮ್ಮವರನ್ನು ಕರ್ಕೊಂಡು ಬನ್ನಿ. ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡ್ಬೇಕಂತೇಳಿ ನಮ್ಮ ಉಭಯ ಜಿಲ್ಲೆಯ ಜನರ ಹತ್ರ ನಾನು ಕೇಳ್ಕೊಳ್ತೇನೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಸರ್ ಒಂದು ಇನ್ವೈಟ್ ಅಧ್ಯಕ್ಷರಾಗಿ. ನೋಡಿ, ಅವಕಾಶಗಳು ಒಮ್ಮೆ ಮಾತ್ರ ಸಿಗೋದಪ್ಪ. ಯಾಕಂದ್ರೆ ಇದು ಚಕ್ರದಾಗೆ, ಅಲ್ಲಿ ಚಕ್ರ ಒಮ್ಮೆ ತಿರುಗಿ ಬಿಟ್ಟರೆ ಮತ್ತೆ ಅದು ಚಕ್ರ ಬರಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಅಂತ ಹೇಳ್ತಾರೆ. ಸೊ ಈ ಅವಕಾಶ ಎಲ್ಲರೂ ಅದನ್ನು ಸದುಪಯೋಗ ಪಡ್ಕೊಳ್ಳಿ. ಯಾಕಂದರೆ ಇಂಥ ಅವಕಾಶ ನಿಮಗೆ ಮುಂದೆ ಯಾವಾಗ ಸಿಗ್ತದೆ ನಮಗೂ ಗೊತ್ತಿಲ್ಲ, ಅದು ನೆಕ್ಸ್ಟ್ ಯಾವಾಗ ನಾವು ಇದು ಮಾಡ್ಬೋದು ಅನ್ನೋಂಥದ್ದು. ಆದರೆ ಇಂಥ ಇದು ಅಂದರೆ ಇದರಲ್ಲಿ ಎಲ್ಲವೂ ಇದೆ. ಅಂದರೆ ಮಕ್ಕಳಿಗೂ ಇದೆ, ಮಧ್ಯಮ ವರ್ಗದವರಿಗೂ ಇದೆ, ಅಥವಾ ಓಲ್ಡ್ ಏಜ್ನವರಿಗೂ ಇದೆ, ಎಲ್ಲ ಎಂಟರ್ಟೈನ್ಮೆಂಟ್ ಕೂಡ ಇದೆ. ಇಂಥ ಒಂದೇ ಸೂರಿನಡಿ ಎಲ್ಲವೂ ಸಿಗುವಂಥ ಒಂದು ಅವಕಾಶವನ್ನು ನೀವು ಮಾಡ್ಕೊಳ್ಬೇಡಿ. ಎಲ್ಲರೂ ಬಂದು ಇದು ಮಾಡಿ. ನಮ್ಮ ಸ್ಟಾಲ್ ಕೂಡ ಇದೆ ಅದರಲ್ಲಿ. ಸೊ ಎಲ್ಲರೂ ಬಂದು ನಾವು ಭಾಗವಹಿಸ್ತಾ ಇದ್ದೇವೆ, ನೀವು ಕೂಡ ಭಾಗವಹಿಸಿ ಅನ್ನೋಂಥ ನಿಮ್ಮತ್ತೆ ಕಳಕಳಿಯ ವಿನಂತಿ. ಎಸ್ ಸರ್, ಇದು ಒಂದು ಪ್ರೀತಿಯ ಇನ್ವೈಟ್ ಎಲ್ರಿಗೂ ಕೂಡ. ಯಾಕಂದರೆ ಇದೇ ಕರಾವಳಿ ಉತ್ಸವ ಮೈದಾನದಲ್ಲಿ ಇದೇ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ನಡೀತಾ ಇರುವಂತಹ ಈ ಒಂದು ಕೆನರಾ ಇಂಜಿನಿಯರಿಂಗ್ ಇಂಡಸ್ಟ್ರಿಯಲ್ ಟೆಕ್ ಎಕ್ಸ್ಪೋ 2026 ಒಂದು ಒಳ್ಳೆಯ ಕಾರ್ಯಕ್ರಮ. ಫಾರ್ ದ ಫಸ್ಟ್ ಟೈಮ್ ನಮ್ಮ ಕರಾವಳಿ ಭಾಗದಲ್ಲಿ ಆಗ್ತಾ ಇರುವಂಥದ್ದು. ಸೊ ಯುಟಿಲೈಸ್ ಮಾಡಿ, ಆಪರ್ಚುನಿಟಿಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಯಾರು ಕೆಲಸಕ್ಕೆ ಅಲ್ಲಿ ಜಾಬ್ ಫೇರಿಗೆ ಹೋಗ್ತೀರಾ ಅಂತ ಹೇಳಿದ್ರೆ ತಮಗೂ ಒಳ್ಳೆಯದಾಗಲಿ. ಆ್ಯಂಡ್ ಯಾರಿಗೆಲ್ಲ ಒಂದು ಬಿಸ್ನೆಸ್ ಇವರ ಐಡಿಯಾಗಳನ್ನು ಬಳಸಿಕೊಂಡು ತಾವುಗಳು ಕೂಡ ಆ ಒಂದು ಅನುಭವವನ್ನು ಪಡೆದುಕೊಳ್ಬೇಕಂತ ಬಂದರೆ ಎಸ್, ಅದಕ್ಕೂ ಕೂಡ ಒಂದು ಒಳ್ಳೆಯ ವೇದಿಕೆ. ಸೊ ಹಾಗಿದ್ದಾಗ ಒಂದು ಉತ್ತಮ ವೇದಿಕೆ. ನಮ್ಮ ಮಂಗಳೂರು ಬೆಳೀತಾ ಇದೆ, ನಮ್ಮ ಕರಾವಳಿ ಭಾಗ ಬೆಳೀತಾ ಇದೆ. ಅದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಡ್ತಾ ಇರುವಂತಹ ನಮ್ಮ ಬೈಕಂಪಾಡಿ ಇಂಡಸ್ಟ್ರಿಯಲ್ ಏರಿಯಾ, ಅಲ್ಲಿರುವಂತಹ ಅದೆಷ್ಟೋ
ಇಂಡಸ್ಟ್ರಿಯಲಿಸ್ಟ್, ಅದೇ ರೀತಿ ಅದೆಷ್ಟೋ ಜನರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ 3 ಅತಿಥಿಗಳು ಇಲ್ಲಿದ್ದಾರೆ, ಅದೆಷ್ಟೋ ಜನರು ಶ್ರಮಜೀವಿಗಳು, ಅದೆಷ್ಟೋ ಜನರು ಇದ್ದಾರೆ. ಸೊ ಹಾಗಿದ್ದಾಗ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು. ನಮ್ಮ ಮಂಗಳೂರಿನ ಬೆಳವಣಿಗೆಯಲ್ಲಿ ತಮ್ಮ ಕೊಡುಗೆ ಬಹಳಷ್ಟಿದೆ ಅಂತ ಹೇಳ್ತಾ, ಎಸ್ ಗಣ್ಯ ವ್ಯಕ್ತಿಗಳಿಗೆ ಥ್ಯಾಂಕ್ ಯು ಸರ್. MD ಪೂಜಾರಿ ಸರ್, ಪ್ರೆಸಿಡೆಂಟ್ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸರ್, ಥ್ಯಾಂಕ್ ಯು. ಅದೇ ರೀತಿ ಅರುಣ್ ಪಡಿಯಾರ್ ಸರ್, ಚೇರ್ಮನ್ ಎಕ್ಸ್ಪೋ ಕೆನರಾ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಸರ್, ಥ್ಯಾಂಕ್ ಯು ಸೊ ಮಚ್. ಅದೇ ರೀತಿ ಮಿಸ್ಟರ್ BA ಇಕ್ಬಾಲ್ ಸರ್, ವೈಸ್ ಪ್ರೆಸಿಡೆಂಟ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದು ಇವತ್ತಿನ ವಿಶೇಷ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಪ್ರತಿ ಬಾರಿ ಹೇಳುತ್ತದೆ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ತಮ್ಗಳಿಗೆ ಉಪಯೋಗ ಆಗಬೇಕು. ಸೊ ಹಾಗೆ ಒಂದು 10-20 ಜನರಿಗೆ ಉಪಯೋಗ ಆದರೆ ಅದೇ ಖುಷಿಯ ಸಂಗತಿ. ಸೊ ಹಾಗಿದ್ದಾಗ ಮತ್ತೊಮ್ಮೆ ಒನ್ಸ್ ಅಗೇನ್ ಇದೇ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೀತಾ ಇರುವಂತಹ ಈ ಒಂದು ಬಿಗ್ ಇಂಡಸ್ಟ್ರಿ ಎಕ್ಸ್ಪೋಗೆ ತಗೊಳ್ಳಿ ಹೋಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 20.7.